ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನೀತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಯತ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ತೇ ನಮಃ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತುಷೇ ನಮಃ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸೊ ಇವತ್ತಿನ ಅಧ್ಯಾಯ ಶುರು ಮಾಡೋ ಮುಂಚೆ ಅಂದ್ರೆ ಹಿಂದಿನ ಅಧ್ಯಾಯಗಳಲ್ಲಿ ನಾವ್ ಏನೇನ್ ಕಲ್ತ್ವಿ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಲೈಕ್ ಮೊದಲನೇ ಅಧ್ಯಾಯದಲ್ಲಿ ಹೆಚ್ಚಾಗಿ ಏನಿರ್ಲಿಲ್ಲ, ಭಗವಂತ ಮಾತಾಡುವಂತದ್ದಿಲ್ಲ. ಅಂದ್ರೆ ಅರ್ಜುನ 5 ಕಾರಣಗಳನ್ನ ಕೊಡ್ತಾನೆ ಯಾಕೆ ನಾನು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅದಾದ ನಂತರ ಆ 5 ಪ್ರಶ್ನೆಗಳೇನಿದೆ ಅರ್ಜುನಂದು, ಯಾವ್ದೆಲ್ಲ ನನಗೆ ಸಂತೋಷ ಇಲ್ಲ, ನನಗೆ ಪಾಪ ಅಂಟ್ಕೊಳ್ಳುತ್ತೆ, ಹಾಗೂ ಕುಟುಂಬ ಸಂಪ್ರದಾಯ, ಹಾಗೂ ಸಂತೋಷವಿಲ್ಲ, ಹಾಗೂ ನಿರ್ಣಯ ಮಾಡಕ್ಕಾಗದೆ ಇರುವಂತದ್ದು. ಸೊ ಈ 5 ಕಾರಣಗಳಿಂದ ಅವನು ಕೃಷ್ಣನಿಗೆ ಶರಣಾಗ್ತಾನೆ. ಅದಾದ ಮೇಲೆ ಭಗವಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತದ್ದು ಎರಡನೇ ಅಧ್ಯಾಯನ ಆಕ್ಚುಲಿ ನಾವು ಸಮ್ಮರಿ ಅಂತ ಹೇಳ್ತೀವಿ. ಅಂದ್ರೆ ಆಲ್ಮೋಸ್ಟ್ ಗೀತೆಯ ಸಾರ ಇರುವಂತದ್ದು. ಪ್ರಭುಪಾದದನ್ನ ಗೀತೆಯ ಸಾರ ಅಂತ ಹೇಳ್ತಾರೆ ಆ ಎರಡನೇ ಅಧ್ಯಾಯವನ್ನ. ಹಾಗೂ ಅದೇ ರೀತಿ 18ನೇ ಅಧ್ಯಾಯ ಸಹ ಸಾರನೇ. ಅಂದ್ರೆ ನಾವೀಗ ಇಲ್ಲಿವರೆಗೂ ಏನೇನ್ ಕಲ್ತಿದೀವಿ ಅದರ ಬಗ್ಗೆ ಸಾರ ಇರುವಂತದ್ದು. ಸೊ ಎರಡನೇ ಅಧ್ಯಾಯದಲ್ಲಿ ಅದನ್ನ ಕಲ್ತ್ವಿ, ನಾವು ಆತ್ಮದ ಜ್ಞಾನವನ್ನ ತಿಳ್ಕೊಂಡ್ವಿ. ಅದಾದ ಮೇಲೆ 3ನೇ ಅಧ್ಯಾಯ ಕರ್ಮಯೋಗದ ಬಗ್ಗೆ ತಿಳ್ಕೊಂಡ್ವಿ. ಅದಾದ ಮೇಲೆ 4ನೇ ಅಧ್ಯಾಯದಲ್ಲಿ ಜ್ಞಾನ ಯೋಗ, ಹಾಗೂ ಹೇಗೆ ಈ ಭಗವದ್ಗೀತೆಯ ಜ್ಞಾನ ಬಂದು ಎಷ್ಟು ವರ್ಷ ಆಯ್ತು ಅಂದ್ರೆ, ಮೊದ್ಲಿಗೆ ನಾನು 120 ಮಿಲಿಯನ್ ಇಯರ್ಸ್ ಆಗೋ, ಅಂದ್ರೆ 120 ಮಿಲಿಯನ್ ಇಯರ್ಸ್ ಆಗೋ ಆಗ ಮೊದ್ಲಿಗೆ ವಿವಾಸ್ವಾನಿಗೆ ಹೇಳಿರುವಂತದ್ದು. ಹಾಗೆ ಮತ್ತೆ ಅದು ಪರಂಪರಾ ಇಂದ ಬೇರೆ ರಾಜರಿಗೆ ಬಂದಿರುವಂತದ್ದು. ಅದಾದ ಮೇಲೆ ಅದರ ಜ್ಞಾನವೆಲ್ಲ ಕೃಷ್ಣ ಹೇಳುವಂತದ್ದು. 5ನೇ ಅಧ್ಯಾಯದಲ್ಲಿ ಮತ್ತೆ ನಾವು ಕರ್ಮಯೋಗವನ್ನ ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂತದ್ದು ಅಂತ ಕಲ್ತ್ವಿ. 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ, ಹೇಗೆ ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಅಷ್ಟಾಂಗ ಯೋಗದಿಂದ ಹೇಗೆ ಭಗವಂತನನ್ನ ಪ್ರಾಪ್ತಿ ಮಾಡುವಂತದ್ದು ಅಂತ ಹೇಳಿ, ಅಂದ್ರೆ ಭಗವಂತನೊಟ್ಟಿಗೆ ಸಂಬಂಧ ಹೇಗೆ ಸ್ಥಾಪನೆ ಮಾಡುವಂತದ್ದು ಅಂತ ಕಲ್ತ್ವಿ. ಅದಾದ ಮೇಲೆ 7ನೇ ಅಧ್ಯಾಯದಲ್ಲಿ ನಾವು ಕೃಷ್ಣನ ಬೇರೆ ಬೇರೆ ಎನರ್ಜೀಸ್, ಶಕ್ತಿಗಳ ಬಗ್ಗೆ ತಿಳ್ಕೊಂಡ್ವಿ. ಕೃಷ್ಣನ ನಾವು ಯಾವ್ದ್ಯಾವ್ದ್ರಲ್ಲಿ ನೋಡ್ಬೋದು ಅಂತ ಹೇಳಿ. ಅದಾದ ಮೇಲೆ 8ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ಅಂದ್ರೆ ಆರ್ಟ್ ಆಫ್ ಡೈಯಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಹೇಗೆ ನಾವು ಜೀವನವನ್ನ, ಈ ದೇಹವನ್ನ ಬಿಡುವಾಗ ಯಾವ ರೀತಿ ಬಿಡಬಹುದು ಅಂತ ಹೇಳಿ ಕೃಷ್ಣದಲ್ಲಿ ಹೇಳ್ತಾನೆ. ನಮ್ಮ ಒಂದು ಸ್ಮರಣೆ ಹೇಗಿರ್ಬೇಕು, ನಾವ್ ಅದಕ್ಕೆ ಏನ್ ಮಾಡ್ಬೇಕು, ಅಂದ್ರೆ ಜೀವನ ಉದ್ದಕ್ಕೂ ದೇವರನ್ನ ಧ್ಯಾನ ಮಾಡುವಂಥದ್ದು ಅಗತ್ಯ ಅಂತ ನಾವು ಅದ್ರಲ್ಲಿ ಅರ್ಥ ಮಾಡ್ಕೊಂಡ್ವಿ. ಮತ್ತೆ 9ನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗದ ಬಗ್ಗೆ ಭಗವಂತ ಹೇಳಿಕೊಡ್ತಾನೆ. ಮತ್ತೆ ಅಂದ್ರೆ ಈಗ 7ನೇ ಅಧ್ಯಾಯದಿಂದ ಭಕ್ತಿ ಯೋಗ 7ರಿಂದ 12, ಮೊದಲನೇ 6 ಕರ್ಮಯೋಗ, ಮಧ್ಯದಲ್ಲಿ 6 ಭಕ್ತಿ ಯೋಗ, ಹಾಗೂ 7ರಿಂದ 18 ಜ್ಞಾನ ಯೋಗ ಅಂತ ಹೇಳ್ತೀವಿ.
ಸೊ 10ನೇ ಅಧ್ಯಾಯದಲ್ಲಿ ಕೃಷ್ಣ ಅವನ ವಿಭೂತಿಗಳನ್ನ ಇನ್ನು ವಿಸ್ತಾರವಾಗಿ ಹೇಳುವಂಥದ್ದು, 82 ವಿಭೂತಿಗಳನ್ನ ವಿಸ್ತಾರವಾಗಿ ತಿಳ್ಕೊಂಡ್ವಿ. ಅದಾದ ನಂತರ 11ನೇ ಅಧ್ಯಾಯದಲ್ಲಿ ಭಗವಂತ ವಿಶ್ವರೂಪ ಸಂದರ್ಶನ ಯೋಗ, ಅಂದ್ರೆ ವಿಶ್ವರೂಪವನ್ನ ತೋರಿಸುವಂಥದ್ದು, ಹಾಗೂ ನೀನು ನಿಮಿತ್ತ ಮಾತ್ರ ಅಂತ ಅರ್ಜುನನಿಗೆ ಹೇಳುವಂಥದ್ದು, ಅಂದ್ರೆ ನಿನ್ನ ಕಾರ್ಯವನ್ನ ಮಾಡು, ನೀನು ನಿಮಿತ್ತ ಮಾತ್ರ ಅಂತ ಹೇಳಿ. ಅದಾದ ನಂತರ ಅವನ ಒಂದು ಅಂದ್ರೆ 12ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗದ ಬಗ್ಗೆ, ಭಕ್ತಿಗಳ ಬೇರೆ ಬೇರೆ ಹಂತಗಳಲ್ಲಿ ಹೇಗೆ ನಾವು ಒಂದು ಹೈಯೆಸ್ಟ್ ಅಂತ ಹೇಳಿದ್ರೆ ಅನನ್ಯ ಭಕ್ತಿ, ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಭಕ್ತಿ, ಬೇರೆ ಅಂದ್ರೆ ಕೃಷ್ಣ ಆಪ್ಷನ್ ಕೊಡುವಂಥದ್ದು, ನಿನಗೆ ಅನನ್ಯ ಭಕ್ತಿ ಆಗ್ಲಿಲ್ವಾ, ನೀನು ಸಾಧನ ಭಕ್ತಿ ಮಾಡು, ಸಾಧನ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಷ್ಕಾಮ, ನಿಷ್ಕಾಮ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಕಾಮ, ಸಕಾಮ ಸಹ ಆಗ್ಲಿಲ್ಲ ಅಂತ ಹೇಳಿದ್ರೆ ಜ್ಞಾನ ಮತ್ತು ಧ್ಯಾನ, ಇದರಿಂದ ಮಾಡ್ಬೋದು ಅಂತ ಹೇಳಿ ನಾವು ಅದರ ಬಗ್ಗೆ ತಿಳ್ಕೊಂಡ್ವಿ 12ನೇ ಅಧ್ಯಾಯದಲ್ಲಿ. ಮತ್ತು 13ನೇ ಅಧ್ಯಾಯದಲ್ಲಿ ಏನ್ ತಿಳ್ಕೊಂಡ್ವಿ ನಾವು, ಕ್ಷೇತ್ರಜ್ಞ ವಿಭಾಗ ಯೋಗ. ಸೊ ಈ ಒಂದು ನಮ್ಮ ದೇಹದಲ್ಲಿ ಇರುವಂತ ಒಂದು ಕ್ಷೇತ್ರಜ್ಞ ಇಬ್ರು ಯಾರೆಲ್ಲ ಅಂದ್ರೆ ಒಂದು ಭಗವಂತ ಹಾಗೂ ಪರಮಾತ್ಮ ಹಾಗೂ ಆತ್ಮ ಎರಡು ಇರುವಂತದ್ದು ಕ್ಷೇತ್ರಜ್ಞ, ಅದರ ಬಗ್ಗೆ, ಆ ಯೋಗದ ಬಗ್ಗೆ, ಹಾಗೂ ಪ್ರಕೃತಿ ಇವರ ಮಧ್ಯೆ ಇರುವ ಒಂದು ಸಂಬಂಧವನ್ನ ಅರ್ಥಕೊಂಡ್ವಿ. ಅದಾದ ಮೇಲೆ 14ನೇ ಅಧ್ಯಾಯದಲ್ಲಿ ಏನು, 3 ಗುಣಗಳ ಬಗ್ಗೆ ವಿಸ್ತಾರವಾಗಿ ಭಗವಂತ ನಮಗೆ ಹೇಳ್ತಾನೆ. ಯಾವ ಗುಣದವರ ಒಂದು ಹೇಗೆ ಅವರ ಒಂದು ಮನಸ್ಥಿತಿ ಇರುವಂತದ್ದು, ಅವರ ಕಾರ್ಯಗಳು ಹೇಗಿರುವಂತದ್ದು ಅಂತೆಲ್ಲ ಡೀಟೇಲ್ ಆಗಿ ನಾವು 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗ. ಆದ್ರೆ ಈ ಎಲ್ಲಾ ಗುಣಗಳಿಂದ ಹೈಯೆಸ್ಟ್ ಯಾವುದು, ಶುದ್ಧ ಸತ್ವ ಗುಣಕ್ಕೆ ನಾವು ಬರ್ಬೇಕು ಅಂತ ಭಗವಂತ ಆ ಅಧ್ಯಾಯದಲ್ಲಿ ಹೇಳುವಂಥದ್ದು. ಅದ ಹೇಗೆ ಸಾಧ್ಯ ಅಂದ್ರೆ, ಕೃಷ್ಣನಿಗೆ ನಾವು ಯಾವಾಗ ಶರಣಾಗ್ತೀವಿ ಕಂಪ್ಲೀಟ್ ಆಗಿ, ಆಗ ನಾನು ದೇವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇ ತಾಂ ತರಂತಿತೆ, ಅಂದ್ರೆ ಅವಳನ್ನ ದಾಟುವಂಥದ್ದು ಈ 3 ಗುಣಗಳಿಂದ ಮೇಲೆ ಬರುವಂಥದ್ದು ತುಂಬಾ ಕಷ್ಟ, ಆದ್ರೆ ನನಗೆ ಶರಣಾದವರು ಸುಲಭವಾಗಿ ಈ ಒಂದು ಭವಸಾಗರದಿಂದ ಬರಬಹುದು, ಈ ಒಂದು ಭೌತಿಕ ಜಗತ್ತಿನ ಈ ಸಫರಿಂಗ್ ಇಂದ ಅಂತ ಭಗವಂತ ಹೇಳುವಂಥದ್ದು. ಅದಾದ ಮೇಲೆ 15ನೇ ಅಧ್ಯಾಯದಲ್ಲಿ ಕೃಷ್ಣ ನಮಗೆ ಇನ್ವಿಟೇಷನ್ ಕೊಡುವಂಥದ್ದು ಆಧ್ಯಾತ್ಮಿಕ ಪ್ರಪಂಚಕ್ಕೆ, ಹೇಗೆ ನನ್ನ ಆಧ್ಯಾತ್ಮಿಕ ಲೋಕ ಹೇಗಿದೆ, ಅಲ್ಲಿ ಯಾವ ರೀತಿ ಅಂದ್ರೆ ಸೂರ್ಯ ಚಂದ್ರರೂ ಸಹ ಬೇಡ ಅಂತ ಹೇಳುವಂಥದ್ದು, ಹಾಗೂ ನಮ್ಮ ಒಂದು ಈ ಐಹಿಕ ಜಗತ್ತನ್ನ ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಅಂತ ಹೇಳಿ ಭಗವಂತ ಅಲ್ಲಿ ವಿವರವಾಗಿ ಹೇಳುವಂಥದ್ದು. ಹಾಗೂ ನಾವು ಹೇಗೆ ಇಲ್ಲಿಂದ ಹೊರಗಡೆ ಅಂದ್ರೆ ಈ ನಾವೊಂದು ಅಂದ್ರೆ ಒಂದು ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚಿಗೆ ಹೇಗೆ ನಾವು ಅಂದ್ರೆ ಬೇರೆ ಬೇರೆ ನಮ್ಮ ಆಸೆಗಳಿಂದಾಗಿ ನಾವು ಜನ್ಮಗಳನ್ನ ತಗೊಳ್ತಾ ಇರ್ತೀವಿ. ಸೊ ಇದನ್ನ ಕಡ್ದು ಹಾಕ್ಬೇಕಾದ್ರೆ ವೈರಾಗ್ಯ ಹಾಗೂ ಜ್ಞಾನದಿಂದ ಸಾಧ್ಯ ಅಂತ ಭಗವಂತ ಅಲ್ಲಿ ಹೇಳುವಂಥದ್ದು. ಅದಾದ ಮೇಲೆ 16ನೇ ಅಧ್ಯಾಯದಲ್ಲಿ ದೈವಿ ಆಸುರ ಸಂಪತ್ ವಿಭಾಗ ಯೋಗ, ಅಂದ್ರೆ ದೈವಿ ಗುಣಗಳು ಯಾವ್ದು ಅಂತ ವಿಸ್ತಾರವಾಗಿ ತಿಳ್ಕೊಂಡ್ವಿ ಅಲ್ಲಿ, ಮತ್ತು ಆಸುರಿ ಪ್ರವೃತ್ತಿಯವರು ಹೇಗಿರ್ತಾರೆ ಅಂತ ಹೇಳಿ. ಸೊ ಆಸುರಿ ಹಾಗೂ ಈ ನಾಸ್ತಿಕರು ಯಾರಿರ್ತಾರೆ ಅವರು ಯಾವತ್ತೂ ಸಹ ಕೃಷ್ಣನ ಹತ್ರ ಬರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಅಲ್ಲಿ ಹೇಳುವಂಥದ್ದು. ಅದಾದ ನಂತರ 17ನೇ ಅಧ್ಯಾಯದಲ್ಲಿ ನಿನ್ನೆ ಏನ್ ತಿಳ್ಕೊಂಡ್ವಿ ನಾವು, ಶ್ರದ್ಧೆಗಳಲ್ಲಿ ತ್ರಿವಿಧ, ಶ್ರದ್ಧಾತ್ರಯ ವಿಭಾಗ, ಅಂದ್ರೆ ಶ್ರದ್ಧೆಯಲ್ಲಿ ಒಬ್ಬನ ಮನುಷ್ಯನ ಒಂದು ಶ್ರದ್ಧೆ ಯಾವ ರೀತಿ ಇರುವಂತದ್ದು, ಅದು ಅಲ್ಲಿ ಸಹ ಈ ಗುಣಗಳ ಪ್ರಕಾರ ಅವನ ಒಂದು ದೇವರಿಗೆ ಒಂದು ಪೂಜೆ ಮಾಡುವಂತದ್ದು ಇರ್ಬೋದು ಎಲ್ಲ. ಆದ್ರೆ ಅಲ್ಲಿ ಕೃಷ್ಣ ಹೇಳುವಂಥದ್ದು ಯಾವುದೇ ಒಂದು ಫೇತ್ ಏನಿದೆ, ನಮ್ಮದು ಶ್ರದ್ಧೆ ಏನಿದೆ, ಅದು ಈ ಧರ್ಮದಲ್ಲಿ ಏನಿದೆ ಧರ್ಮಕ್ಕೆ ಅನುಸಾರವಾಗಿರ್ಬೇಕು, ಇಲ್ದಿದ್ರೆ ಅದಕ್ಕೆ ಯಾವುದು ಪ್ರಯೋಜನ ಇಲ್ಲ. ಜನರು ಅವರ ಇಷ್ಟ ಪ್ರಕಾರ ಪೂಜೆ ಮಾಡುವಂಥದ್ದು ಅಥವಾ ಗ್ರಂಥಗಳಲ್ಲಿ ಇಲ್ದೇ ಇರೋದನ್ನ ಮಾಡಿದ್ರೆ ಅದಕ್ಕೆ ಯಾವುದೇ ಒಂದು ವ್ಯಾಲ್ಯೂ ಇಲ್ಲ ಅಂತ ಅದರಲ್ಲಿ ನಾವು ನಿನ್ನೆ ಅರ್ಥ ಮಾಡ್ಕೊಂಡ್ವಿ. ಸೊ ಇವತ್ತಿನ ಅಧ್ಯಾಯದಲ್ಲಿ ಸಹ ಸುಮಾರು ಅಂದ್ರೆ ಈ ಬೇರೆ ಬೇರೆ ಗುಣಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೀವಿ. ಜನರು ಹೇಗೆ ಯಾವ ರೀತಿ ಅವರ ಅಂದ್ರೆ ಇನ್ನೂ ಡೀಪ್ ಆಗಿ ಅನಾಲಿಸಿಸ್ ಕೊಡ್ತಾರೆ ಇದ್ರಲ್ಲಿ. ಸೊ ಮೋಕ್ಷ ಸನ್ಯಾಸ ಯೋಗ. ಸೊ ಈ ಸನ್ಯಾಸ ಅಂದ್ರೆ ಇದರ ಬಗ್ಗೆ 3ನೇ ಹಾಗೂ 5ನೇ ಅಧ್ಯಾಯದಲ್ಲಿ ಅಂದ್ರೆ ಈ ಕ್ವಶನ್ ನ ಅರ್ಜುನ ಅವಾಗ ಫ್ರೀಕ್ವೆಂಟ್ ಆಗಿ ಕೇಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಕ್ಲಾರಿಫಿಕೇಶನ್ಗೆ. ತುಂಬಾ ಜನಕ್ಕೆ ಏನು ಅಂತ ಹೇಳಿದ್ರೆ, ಈಗ ಸನ್ಯಾಸ ಅಂತ ಹೇಳಿದ್ರೆ ನಾವೆಲ್ಲವನ್ನ ಬಿಟ್ಟು ಹೋದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ನಾವು ಇಲ್ಲ ಅಂದ್ರೆ ಆಧ್ಯಾತ್ಮಿಕತೆಯನ್ನ ಮಾಡ್ಬೇಕಿದ್ರೆ ನಾವು ಸನ್ಯಾಸ ತಗೊಳ್ಬೇಕು ಅಂತ ಹೇಳೋ ಒಂದು ನಂಬಿಕೆ ಇರೋದ್ರಿಂದ ಅರ್ಜುನ ಇದನ್ನ ಮತ್ತೆ ಫೈನಲ್ ಆಗಿ, ಅಂದ್ರೆ ಇದು ಸಾರಾಂಶ, ಎಲ್ಲಾ ಒಂದು ಅಧ್ಯಾಯದಲ್ಲಿ ನಾವ್ ಏನ್ ಕಲ್ತಿದ್ವಿ ಅದರ ಒಂದು ಸಾರಾಂಶ ಅಂತ ಹೇಳ್ಬೋದು ಈ ಒಂದು ಅಧ್ಯಾಯ. ಸೊ ಮೋಕ್ಷ ಸನ್ಯಾಸ ಯೋಗ, ಉಪಸಂಹಾರ, ವೈರಾಗ್ಯ, ಪರಿಪೂರ್ಣತೆ. ಸೊ ನಾವೀಗ ವೈರಾಗ್ಯ ಅಂತ ಹೇಳುವಾಗ ಇದು ಭಗವಂತನ 6
ಅಂದ್ರೆ ಕೃಷ್ಣ ಭಗವಾನ್ ಅಂತ ಹೇಳಿದ್ರೆ 6 ವಿಷಯಗಳಲ್ಲಿ ಪರಿಪೂರ್ಣವಾಗಿರುವಂತನ ನಾವು ಭಗವಾನ್ ಅಂತ ಹೇಳುವಂಥದ್ದು. ಯಾವ್ದೆಲ್ಲ ಅಂತ ಹೇಳಿದ್ರೆ ಬ್ಯೂಟಿ ಒಂದು, ಸೌಂದರ್ಯ, ಸೌಂದರ್ಯ, ಶಕ್ತಿ, ರೂಪ, ಜ್ಞಾನ, ಫೇಮ್ ಹಾಗೂ ಇದು ವೈರಾಗ್ಯ, ರಿನೌನ್ಸಿಯೇಷನ್. ಸೊ ಈ ರಿನೌನ್ಸಿಯೇಷನ್ ಅಂತ ಹೇಳಿದ್ರೆ ವೈರಾಗ್ಯ. ಸೊ ವೈರಾಗ್ಯದಲ್ಲಿ ಪರಿಪೂರ್ಣರಾದವರು ಅಂತ ನಾವು ತಿಳ್ಕೊಳ್ಳುವಾಗ ಯಾರೆಲ್ಲ ನಮಗೆ ನೆನಪು ಬರುವಂತದ್ದು ಅಂದ್ರೆ ಮೇಜರ್ ಆಗಿ ಅಂದ್ರೆ ಈಗ ರಾಮ ಇರ್ಬೋದು. ರಾಮ ತ್ರೇತಾಯುಗದಲ್ಲಿ ರಾಮ ಹೇಗೆ ಅವನು ಅಂದ್ರೆ ಅವನಿಗೆ ಮಾಡೇ ದಿನ ಪಟ್ಟಾಭಿಷೇಕ ಆಗ್ಬೇಕಾಗಿರುತ್ತೆ, ಆದ್ರೂ ಸಹ ಅವನು ಹಿಂದಿನ ದಿನವೇ ಅವನ ತಂದೆ ಅಂದ್ರೆ ಮಾಡೇ ದಿನ ಅವನ ತಂದೆ ಬಂದು ಅಂದ್ರೆ ಕೈಕೇಯಿಗೆ ಕೊಟ್ಟ ಒಂದು ಏನು ವಚನದಿಂದಾಗಿ ಇಲ್ಲ ಭರತನನ್ನ ಮಾಡ್ಬೇಕಾಗುವಂತದ್ದು ಅಂತ ಹೇಳುವಾಗ ಅವನು ಯಾವುದೇ ಒಂದು ಬೇಜಾರಿಲ್ದೆ, ಅಂದ್ರೆ ವೈರಾಗ್ಯ ಅಂತ ಹೇಳಿದ್ರೆ ಬೇಜಾರಿಲ್ಲ ಅಲ್ಲಿ. ಈಗ ನಮಗೆ ಯಾರಾದ್ರೂ ಏನಾದ್ರು ಕೊಟ್ಟು ಮತ್ತೆ ತಗೊಳ್ಳುವಂತ ಒಂದು ಸಿಚುವೇಶನ್ ಬಂದ್ರೆ ನಮಗೆ ಅಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋಗುವಂತದ್ದು. ಆದ್ರೆ ಇಲ್ಲಿ ಯಾಕಂತ ಹೇಳಿದ್ರೆ ಅವರು ದೇವೋತ್ತಮ ಪರಮ ಪುರುಷನೇ. ಸೊ ಹಾಗಾಗಿ ಅವ್ರು ಯಾವುದೇ ಒಂದು ಬೇಜಾರಿಲ್ಲದೆ ಅಂದ್ರೆ ತ್ಯಾಗ ಮಾಡಿ ಅವರು ಕಾಡಿಗೆ ಹೋಗುವಂತದ್ದು. ಅದಾದ ಮೇಲೆ ಕೃಷ್ಣ ಸಹ ಬೃಂದಾವನದಲ್ಲಿ ಬಾಲ್ಯದಿಂದ ಅವನು ಅಂದ್ರೆ ಯೌವನದವರೆಗೂ ಅಲ್ಲೇ ಇರುವಂತದ್ದು. ಬೃಂದಾವನದವರೆಲ್ಲ ಕೃಷ್ಣನ ಕಂಡ್ರೆ ಅಷ್ಟು ಪ್ರೀತಿ ತೋರಿಸ್ತಾ ಇರ್ತಾರೆ. ಅವನು ಸಹ ಒಂದು ಗಳಿಗೆ ಸಹ ಅವರನ್ನ ಬಿಟ್ಟೆ ಇರ್ಲಿಕ್ಕಾಗಲ್ಲ, ಅಷ್ಟು ಒಂದು ಸ್ನೇಹದಿಂದ ಪ್ರೀತಿಯಿಂದ ಇರುವಂತದ್ದು. ಆದ್ರೆ ಅಕ್ರೂರ ಯಾವಾಗ ಬರ್ತಾನೆ ಅವನನ್ನ ಮಥುರಕ್ಕೆ ಕರ್ಕೊಂಡು ಹೋಗುವಾಗ ಅವನು ಎಲ್ಲವನ್ನು ಬಿಟ್ಟು ಹೋಗುವಂತದ್ದು. ಅಂದ್ರೆ ಗೋಪಿಕೆಯರು ಎಲ್ಲರೂ ಅಳ್ತಾ ಇರ್ತಾರೆ ಕೃಷ್ಣ ಹೋಗ್ಬೇಡ ಅಂತ ಹೇಳಿ, ಆದ್ರೆ ಅವನೆಲ್ಲವನ್ನು ಲೆಕ್ಕಿಸದೆ ಹೋಗುವಂಥದ್ದು. ಅಂದ್ರೆ ವೈರಾಗ್ಯ. ಕೃಷ್ಣ ಹೇಳುವಂಥದ್ದು ಅವನು ನಾವು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದೀವಿ, ಅವನು ಯಾವುದೇ ಒಂದು ಕರ್ಮ ಆಗಲಿ ಕೃಷ್ಣನನ್ನ ಬಂಧಿಸಲ್ಲ ಅಂತ ಹೇಳಿ. ಹಾಗಾಗಿ ಅವನು ಕಂಪ್ಲೀಟ್ಲಿ ಡಿಟ್ಯಾಚ್ಡ್, ವೈರಾಗ್ಯ ಮೂರ್ತಿ. ಸೊ ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು 500 ವರ್ಷದಿಂದ ಬಂದಿರುವಂತದ್ದು ಕಲಿಯುಗದಲ್ಲಿ. ಸೊ ಅವರು ಸಹ ಅದೇ ರೀತಿಯ ವೈರಾಗ್ಯ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರು 24 ವರ್ಷದಲ್ಲೇ ಸನ್ಯಾಸವನ್ನ ತಗೊಂಡಿರುವಂತದ್ದು. ಅವರಿಗೆ ಒಂದು ತುಂಬಾ ಸಣ್ಣ ಪ್ರಾಯದ ಹೆಂಡತಿ ಇದ್ದದ್ದು. ಅಂದ್ರೆ ಅವರಿಗೆ ಮೊದಲನೇ ಹೆಂಡತಿ ಲಕ್ಷ್ಮೀ ಪ್ರಿಯ ಅಂತ ಹೇಳಿ, ಅವರು ಹಾವು ಕಚ್ಚಿ ಅಂದ್ರೆ ಸಣ್ಣ ಪ್ರಾಯದಲ್ಲಿ ತೀರ್ಕೊಳ್ಳುವಂಥದ್ದು. ಅದಾದ ಕೂಡಲೇ ಅವರ ತಾಯಿಯ ಒಂದು ಫೋರ್ಸಿಗೆ ಅವರು 2ನೇ ಮದುವೆ ಆಗುವಂಥದ್ದು, ವಿಷ್ಣು ಪ್ರಿಯ ಅಂತ ಹೇಳಿ. ಆದರೆ ಅವರು ಇಮಿಡಿಯೇಟ್ ಮದುವೆಯ ನೆಕ್ಸ್ಟ್ ಡೇ ಅವರು ಮನೆ ಬಿಟ್ಟು ಹೋಗುವಂಥದ್ದು. ಆದ್ರೆ ಪ್ರಭುಪಾದ್ ಹೇಳುವಂಥದ್ದು ಏನಂದ್ರೆ ನಾವಿಲ್ಲಿ ಅನುಕರಣೆ ಮಾಡಬಾರ್ದು, ಅಂದ್ರೆ ಅನುಸರಣೆ ಮಾಡಬಾರ್ದು, ಅನುಕರಣೆ ಮಾಡಬಾರ್ದು, ಅನುಸರಣೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವ್ ಅದನ್ನ ಅವ್ರು ಮಾಡಿದ್ರು ಅಂತ ಹೇಳಿ ನಾವು ಮಾಡಕ್ಕಾಗಲ್ಲ. ಅಂದ್ರೆ ಶುದ್ಧ ಭಕ್ತರದ್ದು ನಾವೀಗ ಬಿಲ್ವಮಂಗಳ ಠಾಕೂರ್ ಇರ್ಬೋದು, ಸನಾತನ ಗೋಸ್ವಾಮಿ ಇರ್ಬೋದು, ಅವ್ರದೆಲ್ಲ ನಾವು ಸುಮಾರು ಕಥೆಗಳನ್ನ ಕೇಳಿದ್ವಿ. ಅದ್ರಲ್ಲೆಲ್ಲ ಅವ್ರದ್ದು ಹೈಯೆಸ್ಟ್ ಅಂದ್ರೆ ಅವ್ರು ಮಾಡೋ ಹಾಗೆ ನಾವು ಮಾಡೋ ಹಾಗೆ ಇಲ್ಲ. ನಾವೇನಿದ್ರು ಅದರಿಂದ ಕಲಿಬೇಕು, ಲೆಸನ್ ತಗೊಂಡ್ಬೇಕಷ್ಟೇ. ಸೊ ಅವರು ಭಕ್ತರಾಗಿ ಬಂದು ಹೇಗೆ ಒಂದು ಸನ್ಯಾಸಿಯಾಗಿ ಹೇಗೆ ಇರ್ಬೇಕು ಅಂತ ಹೇಳಿ ಅವರು ಗುರಿಯನ್ನ ಅಂದ್ರೆ ಹೇಗೆ ಈ ಒಂದು ಸಂಕೀರ್ತನ ದೇವರ ಒಂದು ಕೆಲಸದಲ್ಲಿ ಹೇಗೆ ತೊಡಗುವಂತದ್ದು ಅಂತ ನಾವು ಚೈತನ್ಯ ಮಹಾಪ್ರಭುಗಳಿಂದ ಕಲ್ತ್ವಿ. ಅಂತ ಹೇಳಿದ್ರೆ ಅವರು ಮರ್ಸಿ ಇನ್ಕಾರ್ನೇಷನ್ ಅಂತ ಹೇಳ್ತೀವಿ, ತುಂಬಾ ದಯಾಮಯಿ ಚೈತನ್ಯ ಮಹಾಪ್ರಭು ಅಂತ ಹೇಳಿದ್ರೆ ಕೃಷ್ಣನನ್ನ ಪಡೆಯೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರದಿಂದ ನಾವು ಕೃಷ್ಣನೊಟ್ಟಿಗೆ ತುಂಬಾ ಬೇಗ ಸಂಬಂಧವನ್ನ ಸ್ಥಾಪನೆ ಮಾಡ್ಬೇಕು. ಇಲ್ಲಾಂದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ಮೊದ್ಲಿಗೆ ನಾವು ಕರ್ಮಯೋಗ ಮಾಡುವಂಥದ್ದು, ಮತ್ತೆ ಜ್ಞಾನ ಯೋಗ ಮಾಡುವಂಥದ್ದು, ಮತ್ತೆ ಅಷ್ಟಾಂಗ ಯೋಗ, ಅದಾದ ಮೇಲೆ ಭಕ್ತಿ ಬರುವಂಥದ್ದು. ಆದ್ರೆ ತುಂಬಾ ಸುಲಭವಾಗಿ ಚೈತನ್ಯ ಮಹಾಪ್ರಭುಗಳು ನಮಗೆ ಇದನ್ನ ಕೊಟ್ಟಿದ್ದು. ಹಾಗಾಗಿ ಅವರನ್ನ ಏನಂತೀವಿ, ನಮೋ ಮಹಾವದ ನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರ ತ್ರಿಷೇ ನಮಃ ಅಂತ ಹೇಳ್ತೀವಿ. ಅಂದ್ರೆ ಕೃಷ್ಣ ಪ್ರೇಮ ಪ್ರದಾಯತೆ, ಕೃಷ್ಣ ಪ್ರೇಮವನ್ನ ಎಲ್ಲರಿಗೂ ಕೊಡಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಸೊ ಈಗ ನಾವು ಇದರಲ್ಲಿ ಈ ಅಧ್ಯಾಯದಲ್ಲಿ ಅರ್ಜುನನ ಪ್ರಶ್ನೆಯನ್ನ ಈಗ ಮುಂದಕ್ಕೆ ಹೋಗೋಣ. ಅರ್ಜುನನು ಹೇಳಿದನು. ಓಕೆ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ. ಅರ್ಜುನನು ಹೇಳಿದನು, ಮಹಾಬಾಹುವೆ ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಸೊ ಇದರ ಉದ್ದೇಶ ಏನು? ಈಗ ನಾವು ತ್ಯಾಗ ಹಾಗೂ ಸನ್ಯಾಸ ಮಾಡ್ತೀವಿ, ಇದರ ಉದ್ದೇಶ ಏನು ಅಂತ ಹೇಳಿ ಅರ್ಜುನ ಇಲ್ಲಿ ಕೇಳ್ತಾ ಇರುವಂತದ್ದು. ಸೊ ಇದನ್ನ ಇಲ್ಲಿ ಒಂದು ಅವನು ಹೇಳುವಂತದ್ದು ಕೇಶಿಯನ್ನು ಕೊಂದ ಅಂತ. ಯಾಕೆ ಅಂತ ಹೇಳಿದ್ರೆ ಕೇಶಿ ಒಂದು ಅಂದ್ರೆ ರಾಕ್ಷಸ, ಅಂದ್ರೆ ಕುದುರೆಯ ರೂಪದಲ್ಲಿ ಬಂದಿರುವಂತ ಒಂದು ದೊಡ್ಡ ರಾಕ್ಷಸ. ಅಂದ್ರೆ ಕಂಸ ಸುಮಾರು
ರಾಕ್ಷಸರನ್ನ ಕಳ್ಸುವಂತದ್ದು, ಅವನನ್ನ ಕೊಲ್ಲೋದಿಕ್ಕೆ. ಹಾಗೆ ಈ ತರ ಒಂದು ಕೇಶಿ ಅಂತ ಹೇಳಿ ಕಳ್ಸಿರ್ತಾನೆ. ಇದನ್ನ ಅಂದ್ರೆ ಅಷ್ಟು ದೊಡ್ಡ ರಾಕ್ಷಸನನ್ನೇ ನೀವು ಕೊಂದಿದ್ಯಾ, ಹಾಗಾಗಿ ಇಲ್ಲಿ ಅರ್ಜುನನ ಸಂಶಯ ಏನಿದೆ ಅವನು ಈ ರಾಕ್ಷಸನಿಗೆ ಹೋಲಿಸುವಂತದ್ದು. ಅಂದ್ರೆ ಅವನ ಸಂಶಯವನ್ನ ಕೇಶಿ ರಾಕ್ಷಸ ಅಂತ ಹೇಳಿ, ಹಾಗಾಗಿ ಅವನ ಹೇಗೆ ನೀನು ಕೊಂದೆ ಹಾಗೆ ನನ್ನ ಒಂದು ಈ ಸಂದೇಹವನ್ನ ಕೊಲ್ಲು ಅಂತ ಹೇಳಿ ಕೇಳ್ಕೊಳ್ತಾ ಇರೋಂಥದ್ದು. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲಾ ಕರ್ಮಗಳ ಫಲವನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ತುಂಬಾ ಸ್ಲೈಟ್ ಡಿಫ್ರೆನ್ಸ್. ಯಾವುದು? ಸನ್ಯಾಸ ಹಾಗೂ ತ್ಯಾಗ. ಸನ್ಯಾಸ ಅಂತ ಹೇಳಿದ್ರೆ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗುವಂತದ್ದಲ್ಲ, ಆದ್ರೆ ಕರ್ಮ ಫಲವನ್ನ ತ್ಯಜಿಸುವಂತದ್ದು. ಕರ್ಮ ಮಾಡ್ತಾ ನಮ್ಮ ಯಾವುದು ನಿಗದಿತ ಕರ್ಮಗಳಿದೆ, ಈಗ ನಮ್ಮ ಇದರ ಪ್ರಕಾರ ನಾವು ಬ್ರಾಹ್ಮಣ, ಕ್ಷತ್ರಿಯ ಹಾಗೂ ವೈಶ್ಯ ಹಾಗೂ ಶೂದ್ರ ಅವರ ಅಂದ್ರೆ ಗುಣ ಹಾಗೂ ಕರ್ಮದ ಅನುಸಾರವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಯಾರ್ಯಾರಿದ್ದಾರೆ ಅವರಿಗೆ ಸಂಬಂಧಪಟ್ಟಂತ ಕರ್ಮಗಳನ್ನ ಅವರು ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಅದನ್ನ ಬಿಡುವಾಗಿಲ್ಲ. ಕೃಷ್ಣ ಯಾವಾಗ್ಲೂ ಹೇಳಿರುವಂತದ್ದು ನೀನು ಬಿಟ್ಟು ಸನ್ಯಾಸವನ್ನ ಮಾಡು, ನನ್ನ ಧ್ಯಾನ ಮಾಡು ಅಂತ ಕೃಷ್ಣ ಯಾವತ್ತೂ ಹೇಳಿಲ್ಲ. ಸೊ ಇಲ್ಲಿ ಸಹ ಕೃಷ್ಣ ಹೇಳುವಂತದ್ದು ಕರ್ಮ ಫಲವನ್ನ, ಕರ್ಮಗಳನ್ನ ಅಂದ್ರೆ ಐಹಿಕ ಆಧಾರವಿರುವ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಏನಂತೀವಿ ಫಲಾಫಲ ಚಟುವಟಿಕೆಗಳೇನಿದೆ ಅದನ್ನ ಬಿಡ್ಬೇಕು. ಅಂದ್ರೆ ಈಗ ಸುಮಾರು ಯಾಗಗಳು ಮಾಡುವಂತದ್ದು ಏನು ಅಂತ ಹೇಳಿದ್ರೆ ನಮಗೆ ಇನ್ನೇನೋ ಒಂದು ಲಾಭಕ್ಕೋಸ್ಕರ ಮಾಡುವಂತದ್ದು, ಆ ರೀತಿಯ ಒಂದು ಕರ್ಮವನ್ನ ಬಿಡು. ಆದ್ರೆ ಅದನ್ನೇ ತ್ಯಜಿಸುವಿಕೆ ಅಂತ ಹೇಳುವಂಥದ್ದು. ಅಂದ್ರೆ ಅದರ ಅರ್ಥ ಏನು? ನಾವು ಭಕ್ತಿ ಸೇವೆಯಲ್ಲಿ ಕೃಷ್ಣನ ಒಂದು ಕರ್ಮದಲ್ಲಿ ಮಾಡ್ಬೇಕು, ಅಥವಾ ನಮ್ಮ ಕರ್ಮಗಳಲ್ಲಿ ಕೃಷ್ಣನನ್ನ ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳಿ. ಸೊ ಹಾಗೂ ಸನ್ಯಾಸ ಕರ್ಮಗಳನ್ನ ಅದನ್ನ ಸನ್ಯಾಸ ಅಂತ ಹೇಳುವಂಥದ್ದು. ಹಾಗೂ ಕರ್ಮ ಫಲವನ್ನ ಬಿಡುವಂಥದ್ದು ಅಂದ್ರೆ ಯಾವುದೇ ಒಂದು ಅಂದ್ರೆ ನಮಗೆ ಬರುವಂತ ಫಲಗಳೇನಿದೆ ಆ ಕೆಲಸಗಳಿಂದ ಅದನ್ನ ನಾವು ದೇವರಿಗೆ ಅರ್ಪಿಸುವಂತದ್ದು. ಅಂದ್ರೆ ನಿಷ್ಕಾಮ ಕರ್ಮಯೋಗ ಅಂತ ಹೇಳ್ಬೋದು ಇದಕ್ಕೆ. ನಿಷ್ಕಾಮ ಕರ್ಮಯೋಗ ಆ ಸ್ಥಿತಿಯಲ್ಲಿ ಕೆಲಸ ಮಾಡೋದನ್ನ ತ್ಯಾಗ ಅಂತ ವಿದ್ವಾಂಸರು ಹೇಳ್ತಾರೆ ಅಂತ. ಇಲ್ಲಿ ಸಹ ಕೃಷ್ಣ ಶ್ರುತಿ ಪ್ರಮಾಣಕ್ಕೆ ತುಂಬಾ ಒತ್ತು ಕೊಡುವಂಥದ್ದನ್ನ ನಾವು ನೋಡ್ಬೋದು. ನಾವು ಎಲ್ಲಾ ಅಧ್ಯಾಯದಲ್ಲಿ ನೋಡಿದ್ವಿ. ತತ್ ಶೃಣು ಅಂತ ಹೇಳುವಂಥದ್ದು ಭಗವಂತ. ಯಾಕೆ ಅಂತ ಹೇಳಿದ್ರೆ ಇದನ್ನ ಕೇಳ್ಬೇಕು, ನಾವು ಹೈಯೆಸ್ಟ್ ಅಥಾರಿಟಿಯಿಂದ ಕೇಳ್ಬೇಕು. ಕೃಷ್ಣ ಸಹ ಬೇರೆ ವಿದ್ವಾಂಸರನ್ನ ಕಂಪೇರ್ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಭಗವದ್ಗೀತೆಯ ಜ್ಞಾನ ಏನಿದೆ ಇದನ್ನ ನಾವು ಪರಂಪರೆಯಾಗಿ ಹಾಗೂ ಭಗವಂತ ಹೇಳಿರೋದನ್ನ ಯಥಾರ್ಥವಾಗಿ ತಗೊಳ್ಬೇಕು. ಹಾಗಾಗಿ ಪ್ರಭುಪಾದ್ ಕೂಡ ನಮ್ಮ ಭಗವದ್ಗೀತೆ ಹೆಸರಿಟ್ಟಿರೋದೇನು ಭಗವದ್ಗೀತಾ ಯಥಾರೂಪ. ಯಾಕೆಂತ ಹೇಳಿದ್ರೆ ಅವರು ಯಾವುದೇ ಒಂದು ಅವರ ಓನ್ ಅನಿಸಿಕೆ ಅಲ್ಲ, ಆದ್ರೆ ಎಲ್ಲ ಪಾರಂಪರಿಕವಾಗಿ ನಮ್ಮ ಆಚಾರ್ಯರಿಂದ ಹಾಗೂ ಭಗವಂತನಿಂದ ಹೇಗೆ ಬಂದಿದೆ, ಕೃಷ್ಣನಿಂದ ನೇರವಾಗಿ ಹೇಗೆ ಬಂದಿದೆ ಅದನ್ನೇ ಪ್ರಸ್ತುತ ಮಾಡಿರುವಂತದ್ದು. ಹಾಗೆ ಇಲ್ಲಿ ಕೃಷ್ಣ ಹೇಳುವಂತದ್ದು ವಿದ್ವಾಂಸರು ಹೀಗೆ ಎಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ನಾವು ಶ್ರುತಿ ಪ್ರಮಾಣಕ್ಕೆ ಬೆಲೆ ಕೊಡ್ಬೇಕು ಅಂತ ಇದ್ರ ಅರ್ಥ. ಅಂದ್ರೆ ನಾವೆಲ್ಲದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಕಲಿತೀನಿ ಅಂತಲ್ಲ, ಇದನ್ನ ಭಗವಂತ ಹೇಳಿರೋದನ್ನ ಯಥಾರ್ಥವಾಗಿ ನಾವು ತಗೊಳ್ಬೇಕು. ತ್ಯಾಜಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮ ನೀಷಿಣಃ ಯಜ್ಞದಾನ ತಪಃ ಕರ್ಮನ ತ್ಯಾಜ್ಯಮಿತಿ ಚಾಪರೇ. ಎಲ್ಲ ಬಗೆಯ ಕಾಮ್ಯ ಕರ್ಮಗಳನ್ನು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ, ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದು ಎಂದು ಹೇಳುತ್ತಾರೆ. ಸೊ ಎಲ್ಲಾ ಕಾಮ್ಯ ಕರ್ಮಗಳನ್ನ ಕಾಮ್ಯ ಕರ್ಮಗಳಲ್ಲಿ ಯಾವುದೇ ಇದ್ರು ಅಂದ್ರೆ ಒಳ್ಳೇದಾಗ್ಬೋದು ಅಥವಾ ಒಳ್ಳೆ ರೀತಿಯ ಎರಡರಲ್ಲಿಯೂ ನಾವು ಬಂಧನ ಆಗುವಂಥದ್ದು. ಹಾಗಾಗಿ ಯಾವುದೇ ಒಂದು ಕಾಮ್ಯ ಕರ್ಮ ಮಾಡ್ಲೇಬಾರ್ದು, ಅದು ಎಲ್ಲವೂ ಸಹ ದೋಷಯುಕ್ತ ಅಂತ ಹೇಳಿ ಕೆಲವರು ಬಿಡ್ಲಿಕ್ಕೆ ಹೇಳ್ತಾರೆ. ಹಾಗೂ ಕೆಲವು ವಿದ್ವಾಂಸರು ಏನ್ ಹೇಳ್ತಾರೆ, ಏನೇ ಕಷ್ಟ ಆದ್ರೂ ಸಹ ಯಜ್ಞ ದಾನವನ್ನ ಬಿಡಬಾರ್ದು ಅಂತ ಕೆಲವರು ಹೇಳ್ತಾರೆ. ಇದರಲ್ಲಿ ಪ್ರಭುಪಾದ ಹೇಳುವಂತದ್ದು ಸಹ ಏನು ಅಂತ ಹೇಳಿದ್ರೆ ನಾವು ಎಲ್ಲವನ್ನ ಬಿಡುವಂತದ್ದಲ್ಲ, ಆದ್ರೆ ಯುಕ್ತ ವೈರಾಗ್ಯವನ್ನ ಮಾಡ್ಬೇಕು. ಯುಕ್ತ ವೈರಾಗ್ಯ ಅಂದ್ರೆ ಎಲ್ಲವನ್ನು ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ನಾವು ಫಾಲ್ಗು ವೈರಾಗ್ಯ ಅಲ್ಲ, ಈ ಮಾಯಾವಾದಿಗಳೆಲ್ಲ ಮಾಡುವಂಥದ್ದು ಫಾಲ್ಗು ವೈರಾಗ್ಯ ಅಂದ್ರೆ ಅದನ್ನ ತ್ಯಜಿಸುವಂಥದ್ದು. ಬಟ್ ಆದರೆ ನಾವು ಅದನ್ನ ಮನ್ಸಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ಕೊಂಡು ಆತರ ತ್ಯಜಿಸುವಿಕೆಯಿಂದ ಯಾವುದೇ ಪ್ರಯೋಜನ ಇಲ್ಲ, ಅದು ಮಿಥ್ಯಾಚಾರಿಯಾಗೆ ಆಗುವಂಥದ್ದು. ಹಾಗಾಗಿ ಕೃಷ್ಣ ಸಹ ಹೇಳುವಂಥದ್ದು ಏನು ಅರ್ಜುನನಿಗೆ, ನೀನು ಕಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ, ಇಲ್ಲೇ ಅಂದ್ರೆ
ಅವನು ಕಾಡಿಗೆ ಹೋಗಿ ನಾನು ಧ್ಯಾನ ಮಾಡ್ತೀನಿ, ಇಲ್ಲ ಕ್ಷತ್ರಿಯಾಗಿ ನಿನ್ನ ಕೆಲಸ ಏನು, ನೀನು ಯುದ್ಧ ಮಾಡುವಂತದ್ದು ಅಂತ ಹೇಳುವಂಥದ್ದು. ನನ್ನನ್ನ ಮಾ ಮನುಸ್ಮರಸ ಯುದ್ಧಚ ಅಂದ್ರೆ ನನ್ನನ್ನ ನೆನ್ಸ್ಕೊಂಡು ಯುದ್ಧ ಮಾಡು ಅಂತ ಹೇಳುವಂಥದ್ದು ಕೃಷ್ಣ. ಅದೇ ರೀತಿ ಇಲ್ಲಿ ಎರಡು ರೀತಿಯ ಒಂದು ಯೋಚನೆಗಳು. ಒಬ್ರು ದಾನ ಎಲ್ಲವನ್ನು ಬಿಡ್ಬೇಕು ಅಂತ ಹೇಳುವಂತವ್ರು ಒಂದು ಕಡೆ ಆದ್ರೆ, ಇನ್ನು ಕೆಲವರು ಜ್ಞಾನಿಗಳು ಹೇಳುವಂಥದ್ದು ಯಾವುದೇ ಒಂದು ಕಾರಣಕ್ಕೆ ಯಜ್ಞದಾನವನ್ನ ಬಿಡಬಾರದು. ಸೊ ಇಲ್ಲಿ ಒಂದು ಕಥೆ ಇದೆ ದಕ್ಷ ಮಹಾರಾಜಂದು. ಯಜ್ಞದಾನ ತಪ ಕರ್ಮ ನ ತ್ಯಜಂ ಕರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳನ್ನು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ. ಸೊ ಈಗ ನಾವು ಯಜ್ಞಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ ಮುಂಚೆ ಈಗ ಈ ಯಜ್ಞ ಆಗಿರುವಂತದ್ದು ಸತ್ಯಯುಗದಲ್ಲಿ. ಸೊ ಇದೀಗ ನಾವು ಇರುವಂತದ್ದು ಕಲಿಯುಗ. ಸೊ ಈ ಕಲಿಯುಗದಲ್ಲಿ ಇರುವಂತ ಯಜ್ಞ ಅಂತ ಹೇಳಿದ್ರೆ ಯಾವುದು? ಯಜ್ಞಾನ ಜಪ ಯಜ್ಞೋಸ್ಮಿ. ಸೊ ಈ ಯಜ್ಞಗಳೆಲ್ಲ ಅಂದ್ರೆ ಇದೆಲ್ಲ ಉದಾಹರಣೆಗಳಿರುವಂತದ್ದು. ಆದ್ರೆ ನಮ್ಮ ಕಲಿಯುಗಕ್ಕೆ ಅನ್ವಯ ಆಗುವಂತದ್ದು ಯಾವುದು ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರ. ಸೊ ಯಜ್ಞ ಇಲ್ಲಿ ಏನಾಗುವಂತ, ಒಂದ್ಸರ್ತಿ ಏನಾಗುತ್ತೆ, ದಕ್ಷನ ಮಗಳು ಸತಿ. ಸೊ ದಕ್ಷ ಪ್ರಜಾಪತಿ ಅವನ ಶಿವನ ಹೆಂಡತಿ. ಸೊ ಒಂದ್ಸರ್ತಿ ಅಂದ್ರೆ ಅವನಿಗೆ ಇಷ್ಟ ಇಲ್ಲದೆ ಬ್ರಹ್ಮನ ಒಂದು ಅಂದ್ರೆ ತಂದೆ ಹೇಳಿದ್ದಾರೆ ಅಂತ ಹೇಳಿ ಅವನ ಮಗಳನ್ನ ಶಿವನಿಗೆ ಕೊಡುವಂಥದ್ದು. ಶಿವನ ಮೇಲೆ ಅವನಿಗೆ ಯಾವುದೇ ಒಂದು ರೆಸ್ಪೆಕ್ಟ್ ಇರಲ್ಲ. ಅಂದ್ರೆ ಅವನು ಸ್ಮಶಾನದಲ್ಲಿ ಇರುವಂತದ್ದು, ಹಾಗೆಲ್ಲ ರುಂಡಗಳಲ್ಲೆಲ್ಲ ಅವನು ತಲೆಗೆ ಕೊರಳಿಗೆ ಹಾಕಿರ್ತಾನೆ. ಈ ರೀತಿ ಎಲ್ಲ ಒಂದು ಅವನಿಗೆ ಒಳ್ಳೆ ಭಾವನೆ ಇರಲ್ಲ. ಭೂತಿ ಅಂದ್ರೆ ಅವನು ದೊಡ್ಡ ರಾಜ, ಅವನ ಮಗಳನ್ನ ಕೊಡ್ಲಿಕ್ಕೆ ಅವನಿಗೆ ಮನ್ಸಿರಲ್ಲ. ಅದು ಮದ್ವೆ ಮಾಡಿರ್ತಾನೆ. ಮದ್ವೆ ಆದ ಮೇಲೆ ಆಮೇಲೆ ಒಂದ್ಸರ್ತಿ ಅವನು ದೊಡ್ಡ ಯಾಗವನ್ನ ಮಾಡ್ತಾನೆ. ಅವನು ಆಗ ಅವನನ್ನ ಶಿವನನ್ನ ಹಾಗೂ ಸತಿಯನ್ನ ಇನ್ವೈಟ್ ಮಾಡೋದಿಲ್ಲ. ಆದ್ರೂ ಸಹ ಅವಳಿಗೆ ಸತಿಗೆ ಗೊತ್ತಾಗುವಂಥದ್ದು. ಎಲ್ಲರೂ ಅಂದ್ರೆ ವಿಮಾನಗಳಲ್ಲಿ ಅಂದ್ರೆ ಆಕಾಶದಲ್ಲಿ ಹೋಗುವಂಥದ್ದು ಕಾಣಿಸುತ್ತೆ. ಅಂದ್ರೆ ಬೇರೆ ದೇವತೆಗಳೆಲ್ಲ ಹೋಗ್ತಾ ಇದ್ರೆ ಅವಳಿಗೆ ಗೊತ್ತಾಗುತ್ತೆ ತನ್ನ ತಂದೆ ಒಂದು ದೊಡ್ಡ ಯಾಗವನ್ನ ಮಾಡ್ತಾ ಇದ್ದಾನೆ. ಅವಳು ಹೋಗ್ಬೇಕು ಅಂತ ಕೇಳ್ತಾಳೆ ಶಿವನ ಹತ್ರ. ಶಿವ ಹೇಳುವುದು ಅವಾಗ, ಬೇಡ, ನಮಗೆ ಯಾವುದೇ ಒಂದು ನಿನ್ನ ತಂದೆ ನಮ್ಮನ್ನ ಆಮಂತ್ರಣ ಮಾಡ್ಲಿಲ್ಲ, ಆಮಂತ್ರಣ ಮಾಡದೆ ನಾವು ಎಲ್ಲಿಗೂ ಹೋಗ್ಬಾರ್ದು ಅಂತ. ಆಗ ಅವಳು ಹೇಳ್ತಾಳೆ, ನನ್ನ ತಂದೆ ಮನೆಗೆ ಹೋಗೋಕೆ ನನಗೆ ಯಾವ ರೀತಿ ಆಮಂತ್ರಣ ಬೇಕು, ಇಲ್ಲ ನಾನು ಹೋಗ್ತೀನಿ. ಅವನು ಹೇಳ್ತಾನೆ, ಶಿವ ಹೇಳ್ತಾನೆ, ವಾರ್ನಿಂಗ್ ಮಾಡ್ತಾನೆ, ಹೋದ್ರೆ ನಿನಗೆ ಮರ್ಯಾದೆ ಹೋಗುತ್ತೆ, ಬೇಡ ಅಂತ. ಆದ್ರೂ ಆಮೇಲೆ ಅವಳು ಫೋರ್ಸ್ ಮಾಡಿ, ಇಲ್ಲ ನಾನು ಹೋಗ್ತೇನೆ ಅಂತ ಹೋಗ್ತಾಳೆ. ಹೋದಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಹೋಗ್ತಾಳೆ. ಅಲ್ಲಿ ಅಂದ್ರೆ ಅವರು ಯಜ್ಞದಲ್ಲಿ ಅಂತ ಹೇಳಿ ಅವನಿಗೆ ಒಂದು ಜಾಗ ಕೊಡ್ಬೇಕು ಕೂತ್ಕೊಳ್ಳಿಕ್ಕೆ ಅಂತ, ಸ್ಥಾನ ಇರ್ಬೇಕು. ಶಿವ ಇದ್ರು ಇಲ್ಲ ಅಂದ್ರೂ ಸ್ಥಾನ ಇರ್ಬೇಕು. ಬಟ್ ಅಲ್ಲಿ ಇರೋದೇ ಇಲ್ಲ, ಶಿವನಿಗೆ ಅಂತ ಏನು ಸ್ಥಾನ ಇಟ್ಟಿರಲ್ಲ. ಅದನ್ನ ನೋಡಿ ಅವಳಿಗೆ ಬೇಜಾರಾಗುವಂಥದ್ದು. ಅದಾದ ಮೇಲೆ ಅವಳನ್ನ ಅವನು ಲೆಕ್ಸೋದೇ ಇಲ್ಲ, ಮಾತಾಡ್ಸೋದು ಇಲ್ಲ ತಂದೆ. ಹಾಗುವಾಗ ಅವಳಿಗೆ ತುಂಬಾ ಮರ್ಯಾದೆ ಹೋಗುತ್ತೆ. ಆಮೇಲೆ ಅಷ್ಟು ಮಾತ್ರ ಅಲ್ಲದೆ ಅವನು ಅಲ್ಲಿ ಒಂದು ಎಲ್ಲರ ಮುಂದೆ ಶಿವನನ್ನ ತುಂಬಾ ಕೆಟ್ಟ ವಚನಗಳಿಂದ ಹೇಳುವಂಥದ್ದು, ಅವನ ಬಗ್ಗೆ ಮಾತಾಡುವಂಥದ್ದು. ಅದನ್ನ ಕೇಳಿ ಅವಳಿಗೆ ತುಂಬಾ ಬೇಜಾರಾಗಿ, ಗಂಡ ಹೇಳಿದ್ರು ಸಹ ಅದನ್ನ ಲೆಕ್ಕಿಸದೆ ಬಂದು ಇಲ್ಲಿ ಅವಮಾನ ಆಗುವಂಥದ್ದು. ಅದನ್ನ ಕೇಳಿ ಅವಳಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು, ನೀನು ಕೊಟ್ಟಿರುವಂತ ಈ ದೇಹ ನನಗೆ ಬೇಡ ಅಂತ ಹೇಳಿದ್ರೆ, ಈ ಭೌತಿಕ ದೇಹ ಏನಿದೆ ಇದು ನೀನು ಕೊಟ್ಟಿರುವಂತದ್ದು, ಅಂತಹ ತಂದೆ ನಿನ್ನ ಮಗಳಾಗಿರೋದಕ್ಕೆ ನನಗೆ ನಾಚಿಕೆ ಆಗುವಂತದ್ದು ಅಂತ ಹೇಳಿ ಅವಳು ಏನ್ ಮಾಡ್ತಾಳೆ, ಆ ದೇಹವನ್ನೇ ತ್ಯಾಗ ಮಾಡ್ತಾಳೆ. ಅಲ್ಲಿ ಒಂದು ಆ ಬೆಂಕಿಯಲ್ಲಿ ಅವಳ ದೇಹವನ್ನ ಅಂದ್ರೆ ಅವಳು ಬೆಂಕಿಗೆ ಆಹುತಿ ಆಗ್ತಾಳೆ. ಅದಾದ ಕೂಡ್ಲೆ ಶಿವನಿಗೆ ಆ ವಿಷಯ ಗೊತ್ತಾದ ಕೂಡ್ಲೆ ಅವನು ಬರುವಂತದ್ದು. ಅವನಿಗೆ ಸಿಟ್ಟು ಬಂದು ಅವಳ ತಂದೆಯ ಕುತ್ತಿಗೆಯನ್ನ ಕಡಿತಾನೆ. ಕಡದ ಮೇಲೆ ಏನಾಗುತ್ತೆ ಅಂದ್ರೆ, ಯಜ್ಞ ಆಗ್ತಾ ಇರುವಾಗ ಮಧ್ಯದಲ್ಲಿ ಆತರ ಆಗುವಂತದ್ದು. ಆಗ ಎಲ್ಲಾ ದೇವತೆಗಳು ಹೋಗಿ ಅವನನ್ನ ಬೇಡ್ಕೊಳ್ಳುವಂಥದ್ದು, ಬ್ರಹ್ಮ ಎಲ್ಲರೂ ಬೇರೆ ದೇವತೆಗಳೆಲ್ಲ ಅಂತ ಹೇಳಿದ್ರೆ, ಯಜ್ಞ ಅರ್ಥದಲ್ಲಿ ನಿಲ್ಬಾರ್ದು ಅಂದ್ರೆ ಎಲ್ಲರ ಒಂದು ಎಲ್ಲಾ ಜನರ ಒಂದು ಹಿತಕ್ಕೋಸ್ಕರ ಮಾಡುವಂತ ಈ ಯಜ್ಞ ಮಧ್ಯದಲ್ಲಿ ಹಾಳಾಗ್ಬಾರ್ದು ಅಂತ ಹೇಳಿ ಬೇಡ್ಕೊಳ್ಳುವಾಗ ಅವನು ಇದು ಏನು ಆಡಿನ ಒಂದು ತಲೆಯನ್ನ ತಂದು ಇಡುವಂತದ್ದು. ಸೊ ಆಡಿನ ತಲೆ ಇದ್ರೂ ಸಹ ಆಮೇಲೆ ಅವನಿಗೆ ತಪ್ಪರಿಯುವಾಗುವಂಥದ್ದು. ಅವನು ಕ್ಷಮೆ ಕೇಳಿ ಅಂದ್ರೆ ಅವನಿಗೆ ಅಡ್ಡ ಬಿದ್ದು ಎಲ್ಲ ಮಾಡ್ತಾನಂತೆ, ಯಾರು ದಕ್ಷ. ಸೊ ಇದರಿಂದ ಇದರಿಂದ ನಮ್ಗೆ ಇನ್ನೊಂದು ಏನ್ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಹೆಚ್ಚಾಗಿ ಈಗ ಸೈನ್ಸ್ ಅಲ್ಲಿ ತಿಳ್ಕೊಳ್ಳುವಂಥದ್ದು ಏನು ಅಂದ್ರೆ, ನಮ್ಮ ಇಂಟೆಲಿಜೆನ್ಸ್ ಇರುವಂತದ್ದೆಲ್ಲ ಬ್ರೈನ್ ಅಲ್ಲಿ ಅಂತ. ಆದ್ರೆ ಇಲ್ಲಿ ಪ್ರಭುಪಾದ ಏನ್ ಹೇಳ್ತಾರೆ, ಇಂಟೆಲಿಜೆನ್ಸ್ ಇರುವಂತದ್ದು ಸೋಲ್, ನಮ್ಮ ಆತ್ಮದಲ್ಲಿ ಇರುವಂತದ್ದು. ಈಗ ಇಂಟೆಲಿಜೆನ್ಸ್ ಬ್ರೈನ್ ಅಲ್ಲಿ ಆಗಿದ್ರೆ ಅವನು ಒಂದು ಆಡಿನಾಗೆ ಆಡ್ಬೇಕಿತ್ತು, ಇಲ್ಲ. ಆದ್ರೆ ಅಲ್ಲಿ ಯಜ್ಞವೆಲ್ಲ ಸಂಪೂರ್ಣವಾಗಿ ಆಗುವಂತ. ಹಾಗಾದ್ರೆ ನಮ್ಮ ಇಂಟೆಲಿಜೆನ್ಸ್ ಇರುವಂತದ್ದು ಆತ್ಮಕ್ಕೆ ನಿಜವಾದ ಒಂದು ಇಂಟೆಲಿಜೆನ್ಸ್ ಇರುವಂತದ್ದು ಅಂತ ಇಲ್ಲಿ ಪ್ರಭುಪಾದ ಹೇಳುವಂತದ್ದು. ಸೊ ಅದಾದ ಮೇಲೆ ಈ ಒಂದು ಯಜ್ಞ ನಡೆಯುವಂತದ್ದು. ಸೊ ಹಾಗಾಗಿ ಯಾವುದೇ ಒಂದು ಯಜ್ಞದಾನ ಎಲ್ಲರನ್ನು ಪರಿಶುದ್ಧ ಮಾಡುವಂತದ್ದು ಅಂತ ಹೇಳಿ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ
ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಪಾರ್ಥನೆ, ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆಯಿಂದ ಮಾಡಬೇಕು. ಅವನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಈಗ ಫೈನಲ್ ಆಗಿ ಹೇಳಾಯ್ತು, ಅಂದ್ರೆ ಸುಮಾರು ಪ್ರಶ್ನೆಗಳಾಯ್ತು ಅರ್ಜುನಂದು ಇದರ ಬಗ್ಗೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಹೇಳುವಂತದ್ದು ಕರ್ಮಗಳನ್ನ ಆಸಕ್ತಿ ಇಲ್ಲದೆ ಮಾಡುವಂತದ್ದು, ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಆಸಕ್ತಿ ಅಂತ ಹೇಳಿದ್ರೆ ಪ್ರಭುಪಾದ್ ಹೇಳುವಂತದ್ದು ಡಿಸ್ಇಂಟ್ರೆಸ್ಟೆಡ್ ಆಬ್ಲಿಗೇಟರಿ ಡ್ಯೂಟಿ ಅಂತ ಹೇಳಿದ್ರೆ ನಮಗೆ ನಿಗದಿತ ಕರ್ತವ್ಯ ಏನಿದೆ ಅದನ್ನ ಮಾಡ್ಬೇಕು, ಆದರೆ ಅದರಲ್ಲಿ ನಮ್ಮ ಮನಸ್ಸನ್ನ ಅಟ್ಯಾಚ್ ಮಾಡಬಾರ್ದು ಅಂತ. ಈ ಭೌತಿಕ ವಿಷಯಗಳಲ್ಲಿ ಏನಿದೆ, ನಾವು ಮಾಡುವ ಕೆಲಸಗಳಲ್ಲಿ ನಮ್ಮ ಮನಸ್ಸನ್ನ ಅಟ್ಯಾಚ್ ಮಾಡಬಾರ್ದು. ಹಾಗಾದ್ರೆ ನಮ್ಮ ಮನಸ್ಸನ್ನ ನಾವು ಯಾರ ಮೇಲೆ ಅಟ್ಯಾಚ್ ಮಾಡ್ಬೇಕು? ದೇವರ ಮೇಲೆ ಅಟ್ಯಾಚ್ ಮಾಡ್ಬೇಕು. ಆಗ ನಮಗೆ ಯಾವುದೇ ಒಂದು ನಿರಾಶೆ ಆಗಲ್ಲ. ಆದ್ರೆ ನಾವು ಉಲ್ಟಾ ಮಾಡ್ತೀವಿ, ನಾವೇನ್ ಮಾಡ್ತೀವಿ, ನಮ್ಮ ಭೌತಿಕ ವಿಷಯಗಳಲ್ಲಿ ನಮ್ಮ ಮನಸ್ಸನ್ನ ಅಟ್ಯಾಚ್ ಮಾಡ್ತೀವಿ. ಹಾಗಾಗಿ ನಮಗೆ ಅದರಲ್ಲಿ ಜಾಸ್ತಿ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುವಂತದ್ದು, ಹಾಗಾದ್ರಿಂದ ಡಿಸಪಾಯಿಂಟ್ಮೆಂಟ್ ಸಹ ಅದೇ ರೀತಿ ಆಗುವಂತದ್ದು. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ಎಲ್ಲಾ ಕರ್ಮಗಳನ್ನ ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಈಗ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಅದರಿಂದ ನಮಗೆ ಪ್ರತಿಫಲ ಬರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡುವಂತದ್ದಲ್ಲ, ಆಸ್ ಎ ಮ್ಯಾಟರ್ ಆಫ್ ಡ್ಯೂಟಿ ಮಾಡುವಂತದ್ದು. ಇಲ್ಲಿ ನಾವು ನೋಡ್ಬೋದು, ಒಂದು ಪ್ರಾಣಿಯನ್ನ ಅವರು ಸೇವೆ ರಕ್ಷಿಸುವಂತದ್ದು, ಅವನ ಜೀವನವನ್ನೇ ಅವನು ಕಷ್ಟದಲ್ಲಿ ಹಾಕಿ ಆದ್ರೂ ಒಂದು ಜೀವ ಸಾಯ್ಬಾರ್ದು ಅಂತ ಹೇಳಿ ಅವನು ರಕ್ಷಣೆ ಮಾಡ್ತಾ ಇರುವಂತದ್ದು. ಇದು ಆಸ್ ಎ ಮ್ಯಾಟರ್ ಆಫ್ ಡ್ಯೂಟಿ, ಕರ್ತವ್ಯ. ಇದು ನಿಜವಾದ ಸರಿಯಾದ ರೀತಿಯ ಕರ್ಮ ಅಂತ ಭಗವಂತ ಹೇಳುವಂತದ್ದು. ಅವನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಭಿಪ್ರಾಯ. ಸೊ ಇಲ್ಲಿ 3 ಶ್ಲೋಕಗಳಲ್ಲಿ ಏನೇನ್ ಹೇಳಿದೆ, ನಿಗದಿತ ಕರ್ತವ್ಯಗಳು, ಕಾರಣ ಅಂದ್ರೆ ಯಾವ ಗುಣದವರು ಹೇಗೆ ಇರ್ತಾರೆ ಅಂತ ಹೇಳಿ. ಈಗ ಮೊದಲಿಗೆ ತಮೋಗುಣದಲ್ಲಿ ಏನಾಗುವಂಥದ್ದು, ನಿಗದಿತ ಕರ್ತವ್ಯಗಳೇನಿದೆ ಅದನ್ನ ಅವರು ಮಾಡಲ್ಲ. ಏನು ಹೇಳಿದ್ದಾರೆ, ಯಾವುದು ಒಂದು ಭಗವಂತ ಕೊಟ್ಟಿದ್ದಾನೆ, ಯಾವುದೆಲ್ಲ ಕರ್ತವ್ಯಗಳು ನಮ್ಮದು ಅಂತ ಹೇಳಿ, ಹಾಗೂ ಅದನ್ನ ಮಾಡದೇ ಇರುವಂತದ್ದು. ಹಾಗೂ ಕಾರಣ ಏನು, ಅವ್ರು ಯಾವಾಗಲೂ ಭ್ರಮೆಯಲ್ಲಿ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಅವರು ಮೋಡ್ ಆಫ್ ಇಗ್ನೋರೆನ್ಸ್, ತಾಮಸ ಗುಣದಲ್ಲಿ ಇರುವಂತದ್ದು. ಅವರ ಒಂದು ಪ್ರಜ್ಞೆ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿದೆ. ಹಾಗಾಗಿ ಅವರು ಮಾಡುವುದಿಲ್ಲ ಅಂತ ಹೇಳಿ ನಿಗದಿತ ಅದೇ ರಜೋಗುಣದವ್ರು ಏನು, ಅವರು ಕಷ್ಟ ಕರ್ತವ್ಯಗಳು ಭಯದಿಂದ ಮಾಡುವಂತದ್ದು. ಅಂದ್ರೆ ಅವ್ರಿಗೆ ಇಷ್ಟಪಟ್ಟು ಮಾಡುವಂತದ್ದಲ್ಲ, ಆದ್ರೆ ಅವರಿಗೆ ಸ್ವಲ್ಪ ಭಯ ಇದೆ, ಏನಾಗ್ಬೋದು ಮಾಡ್ಲಿಲ್ಲ ಅಂದ್ರೆ ಅಂತ ಹೇಳಿ ಆ ರೀತಿಯಿಂದ ಮಾಡುವಂತದ್ದು ನಿಗದಿತ ಕರ್ತವ್ಯವನ್ನ. ಅಲ್ಲ, ಅವರು ಸಹ ಮಾಡದೇ ಇರುವಂತದ್ದು. ಕೆಲವೊಂದ್ಸತಿ ಮಾಡ್ತಾರೆ, ಅಂದ್ರೆ ಅವರು ಯೂಶಲಿ ರಜೋಗುಣದವರು ಕನ್ಫ್ಯೂಷನ್ ಅಲ್ಲಿ ಇರುವಂತದ್ದು. ಒಂದ್ಸತಿ ಮಾಡ್ಬೇಕಾ ಮಾಡದೇ ಇರೋದು. ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಅವರು ತಗೊಳ್ತಾರೆ ಕೆಲ್ಸ, ಆದ್ರೆ ಏನ್ ಮಾಡ್ತಾರೆ, ಕಂಪ್ಲೀಟ್ ಮಾಡಲ್ಲ, ಮಧ್ಯದಲ್ಲಿ ಸ್ಟಾಪ್ ಮಾಡ್ಬಿಡ್ತಾರೆ. ಅಂದ್ರೆ ಈಗ ಅರ್ಧದಲ್ಲಿ ನಿಲ್ಸೋಂತಿದಿಲ್ಲ. ಅದೇ ಸತ್ವಗುಣದವ್ರು ಹೇಗೆ ಅಂತ ಹೇಳಿದ್ರೆ ಒಂದು ತಗೊಂಡ ಕೆಲಸವನ್ನ ಕಂಪ್ಲೀಟ್ ಮಾಡುವಂತದ್ದು. ಇವ್ರಂದ್ರೆ ಈ ರಜೋಗುಣದವ್ರು ಏನಂದ್ರೆ ತಗೊಳ್ತಾರೆ, ಒಂದು 60% ಮಾಡಿ ಅಲ್ಲಿಗೆ ಬಿಟ್ಬಿಡ್ತಾರೆ. ಮುಂದೆ ಅಂದ್ರೆ ಯಾವುದೋ ಒಂದು ಕಾರಣಕ್ಕೆ ಭಯಕ್ಕೆ ಅದನ್ನ ಬಿಡುವಂತದ್ದು. ತಮಗುಣದವರು ಮಾಡೋದೇ ಇಲ್ಲ. ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲಾ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ, ಅವನ್ನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಡೆಯದಾಗಿ ಪರಮಾತ್ಮ. ಈ 5 ಕ್ರಿಯೆಯ 5 ಅಂಶಗಳು. ಸೊ ಇದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಎಲ್ಲರೂ ನಾವ್ ಅನ್ಕೊಳ್ಳುವಂಥದ್ದು ಏನು, ನಮ್ಮ ಒಂದು ಅನಿಸಿಕೆ ಅಂದ್ರೆ ನಾವು ಎಲ್ಲ ಕಷ್ಟಪಟ್ರೆ ಆಗುವಂಥದ್ದು. ಕಷ್ಟಪಟ್ಟು ನಾವು ಕೆಲಸ ಮಾಡ್ಬೇಕು ಅಂದ್ರೆ ನಾನ್ ಕಷ್ಟಪಟ್ಟು ನನ್ನ ಹತ್ರ ಎಲ್ಲ ರಿಸೋರ್ಸಸ್ ಇದ್ದು, ದುಡ್ಡಿದ್ದು ಎಲ್ಲ ಇದ್ರೆ ನಾನು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ಆದ್ರೆ ಇಲ್ಲಿ ಭಗವಂತ ಹೇಳುವಂಥದ್ದು, ಯಾವುದೇ ಒಂದು ಕಾರ್ಯ ಸಾಧನೆ ಮಾಡ್ಬೇಕಿದ್ರೆ ಈ 5 ಫ್ಯಾಕ್ಟರ್ಸ್ ಏನಿದೆ, 5 ವಿಷಯಗಳು ತುಂಬಾ ಎಲ್ಲ ಇದ್ರೆ ಮಾತ್ರ ಸಾಧ್ಯ ಅಂತ ಯಾವುದೇ ಒಂದು ಕೆಲಸ. ಅದೆಲ್ಲ ಯಾವ್ದು ಅಂತ ಹೇಳಿದ್ರೆ, ಒಂದು ಕರ್ಮಸ್ಥಳ ಅಂತ ಹೇಳಿದ್ರೆ ಫೀಲ್ಡ್ ಆಫ್ ಆಕ್ಟಿವಿಟಿ. ಈಗ ನಾವು ಮಾಡ್ಬೇಕು, ಈಗ ಇಲ್ಲಿ ಒಂದು ಜಾಗ ಇದೆ ಇಲ್ಲಿ, ಸೊ ಅಲ್ಲಿ ಒಂದು ಬಿಲ್ಡಿಂಗ್ ಬರ್ಬೇಕು. ಸೊ ಮೊದ್ಲಿಗೆ ನಮಗೆ ಕರ್ಮಸ್ಥಳ ಬೇಕು. ಸೊ ಕರ್ಮಸ್ಥಳ ಇದೆ. ನೆಕ್ಸ್ಟ್ ಯಾವುದು, ಕರ್ತ, ಅದನ್ನ ಮಾಡೋರು ಯಾರು, ಈ ಇಂಜಿನಿಯರ್ಸು, ಇವರೆಲ್ಲ ಮಾಡೋವಂಥವ್ರೊಬ್ರು ಬೇಕು. ಅದಾದ ಮೇಲೆ ವಿವಿಧ ಇಂದ್ರಿಯಗಳು ಅಂತ ಹೇಳಿದ್ರೆ, ಈಗ ಅವರ ಅದನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಅವರ ಇಂದ್ರಿಯಗಳೆಲ್ಲಾನು ಬರುವಂತದ್ದು, ಅದನ್ನ ಉಪಯೋಗ ಮಾಡ್ಬೇಕಾಗುವಂತದ್ದು ಅವ್ರ ಇಂದ್ರಿಯಗಳು. ಹಾಗೂ ಪ್ರಯತ್ನಗಳು. ಸೊ ಒಂದು ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಇದೆ. ಯಾವ್ದೊಂದು ರಿಜಿಸ್ಟ್ರೇಷನ್ ಮಾಡುವಂತದ್ದು ಇರ್ಬೋದು, ಬೇರೆ ಬೇರೆ ರೀತಿಯದ್ದು, ಅಂದ್ರೆ ಪೊಲ್ಯೂಷನ್ ಬೋರ್ಡ್ ಇಂದ ಲೈಸೆನ್ಸ್ ತಗೊಳ್ಳುವಂತದ್ದು ಇರ್ಬೋದು. ಈ ರೀತಿ ಬೇರೆ ಬೇರೆ ಪ್ರಯತ್ನಗಳೇನಿದೆ ಅದೆಲ್ಲ ಮಾಡುವಂತದ್ದು. ಹಾಗೂ ಕಡೆಯದಾಗಿ ಎಲ್ಲಾ ಆಯ್ತು, ಆದ್ರೂ ಸಹ ಭಗವಂತನ ಒಂದು ಇದಿಲ್ದೆ ಇದ್ರೆ, ಅಂದ್ರೆ ಅವನ ಒಂದು
ಆಶೀರ್ವಾದ ಇಲ್ದೇ ಇದ್ರೆ ಅಥವಾ ಭಗವಂತನ ಒಂದು ಅನುಮತಿ ಇಲ್ದೇ ಇದ್ರೆ ಇದು ಸಾಧ್ಯ ಇಲ್ಲ. ಎಷ್ಟೋ ನೋಡ್ತೀವಲ್ವಾ ನಾವು, ಅಂದ್ರೆ ಮದ್ವೆಗಳಿಗೆಲ್ಲ ಈಗ ಜನ ಎಷ್ಟೊಂದು ರೆಡಿ ಮಾಡಿ ಎಲ್ಲಾ ಇರುತ್ತೆ, ಎಲ್ಲಾ ಆಗಿರುತ್ತೆ, ಲಾಸ್ಟ್ ಮೊಮೆಂಟ್ ಅಲ್ಲಿ ಮದ್ವೆ ನಿಲ್ಲುವಂಥದ್ದು. ಯಾಕೆ ಅಂದ್ರೆ ಅಲ್ಲಿ ಭಗವಂತನ ಅನುಮತಿ ಇಲ್ಲ. ಸೊ ಇಲ್ಲಿ ಸಹ ಹಾಗೆ ಇನ್ನೊಂದು ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈಗ ಒಂದು ಶಾಪ್ ಇದೆ, ಒಂದು ಬಟ್ಟೆ ಅಂಗಡಿ. ಆ ಬಟ್ಟೆ ಅಂಗಡಿ ಏನಿದೆ ಅದು ಕರ್ಮಸ್ಥಳ. ಸೊ ಅದೇ ರೀತಿ ಕರ್ತ ಯಾರು ಅಂದ್ರೆ ಅಲ್ಲಿ ಬಂದಿರೋಂತ ಇವ್ರು ಯಾರು ವ್ಯಾಪಾರ ಮಾಡುವಂತವನು ಹಾಗೂ ವ್ಯಾಪಾರಕ್ಕೆ ಅಂತ ಅಂಗಡಿಗೆ ಬಂದಿರೋಂಥವ್ರು, ಅವರಿಬ್ರು. ಹಾಗೂ ವಿವಿಧ ಇಂದ್ರಿಯಗಳು. ಈಗ ನಾವೊಂದು ಬಟ್ಟೆ ತಗೊಳ್ಬೇಕಾದ್ರೆ ಅದನ್ನ ಮುಟ್ಟಿ ನೋಡ್ಬೇಕು, ಹೇಗಿದೆ, ಕ್ವಾಲಿಟಿ ಹೇಗಿದೆ, ಬಣ್ಣ ಹೇಗಿದೆ, ಅದನ್ನೆಲ್ಲ ನೋಡಿ ನಾವು ತಿಳ್ಕೊಂಡು. ಸೊ ಇಂದ್ರಿಯಗಳು ಬರೋದಂಥದ್ದಲ್ಲಿ ಕೆಲ್ಸಕ್ಕೆ. ಸೊ ಪ್ರಯತ್ನಗಳು ಅಂತ ಹೇಳಿದ್ರೆ, ಈಗ ಒಂದು ಒಳ್ಳೆ ಶಾಪು, ನನ್ನ ಅಂಗಡಿಗೆ ಎಲ್ಲರೂ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು, ಒಳ್ಳೆ ಕ್ವಾಲಿಟಿ ಬಟ್ಟೆ ಇಡ್ಬೇಕು, ಹೊಸದ್ ಇಡ್ಬೇಕು. ಸೊ ಈ ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು ಅಥವಾ ಬೋರ್ಡ್ ಹಾಕುವಂಥದ್ದು ರೋಡಲ್ಲಿ ಕಾಣೋ ಹಾಗೆ. ಸೊ ಇದೆಲ್ಲ ಪ್ರಯತ್ನಗಳು, ನನ್ನ ಜನರು ತುಂಬಾ ಬರ್ಲಿ ಅಂತ ಹೇಳಿ ಅಟ್ರಾಕ್ಟ್ ಮಾಡುವಂಥದ್ದು. ಸೊ ಕೊನೆಯದಾಗಿ ಪರಮಾತ್ಮ ಕೃಷ್ಣನ ಒಂದು ಅನುಗ್ರಹ ಇದ್ರೆ ಮಾತ್ರ. ಈಗ ನಾವು ಎಷ್ಟೋ ಕಡೆ ನೋಡ್ತೀವಿ, ಒಂದು ಸಣ್ಣ ಅಂಗಡಿಯಲ್ಲಿ ತುಂಬಾ ಜನ ಇರುತ್ತೆ, ರಶ್ ಇರುವಂತದ್ದು. ಆದ್ರೆ ದೊಡ್ಡ ಅಂಗಡಿ ಖಾಲಿ ಇರುತ್ತೆ, ಯಾರು ಹೋಗಲ್ಲ ಅಲ್ಲಿ ಜನ. ಯಾಕೆ ಇದೆಲ್ಲ ಅಂತ ಹೇಳಿದ್ರೆ, ಭಗವಂತನ ಒಂದು ಅನುಮತಿ ಇಲ್ಲ ಇಲ್ಲಿ ಇದೆ ಅಂತ ಹಾಗೆ. ಸೊ ಈ 5 ಫ್ಯಾಕ್ಟರ್ಸ್ ತುಂಬಾ ಮುಖ್ಯ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ನೋಡಿ, ಅಂದ್ರೆ ಈಗ ಕಲಿಯುಗದಲ್ಲಿ ಎಲ್ಲರೂ ಹೆಚ್ಚಾಗಿ ಅನ್ಕೊಳ್ಳೋದು ನಮ್ಮಿಂದನೇ ಎಲ್ಲ ಆಯ್ತು ಅಂತ ಹೇಳಿ. ಆದ್ರೆ ಇಲ್ಲಿ ಭಗವಂತ ಹೇಳುವಂತದ್ದು, ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬುದ್ಧಿವಂತನಲ್ಲ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮಗಳನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು. ಜ್ಞಾನ, ಜ್ಞೇಯ ಹಾಗೂ ಜ್ಞಾನಿ. ಜ್ಞಾನ ಅಂದ್ರೆ ಈಗ ಜ್ಞಾನ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಜ್ಞಾನ ಅಂದ್ರೆ ನಾಲೆಡ್ಜ್. ಸೊ ಜ್ಞೇಯ ಅಂತ ಹೇಳಿದ್ರೆ ಗೋಲ್ ಏನು ಅಂದ್ರೆ ಭಗವಂತನ ತಿಳ್ಕೊಳ್ಳುವಂಥದ್ದು. ಹಾಗೂ ಜ್ಞಾನಿ, ಯಾರು ತಿಳ್ಕೊಳ್ತಾನೆ ಅವನು. ಸೊ ಈ 3 ಕರ್ಮವನ್ನು ಪ್ರೇರಿಸುವ ಅಂಶಗಳು. ಸೊ ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು. ಸೊ ಈಗ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಇಂದ್ರಿಯಗಳು ಬೇಕು. ಆದ್ರೆ ಇಂದ್ರಿಯಗಳಿಗೆ ಮೊದ್ಲು ನಮಗೆ ಮನಸ್ಸಲ್ಲಿ ಅದು ಥಾಟ್ ಬರುವಂತದ್ದು. ಈಗ ಒಬ್ಬ ಗೋಲ್ ಮಾಡ್ಬೇಕಿದ್ರೆ ಅವನಿಗೆ ಅವನು ಅದನ್ನ ಗುರಿಯನ್ನ ಮೈಂಡ್ ಅಲ್ಲಿ ಥಿಂಕ್ ಮಾಡ್ಬೇಕು. ಅದಾದ ಮೇಲೆ ಅವನು ಅದನ್ನ ಹಾಕುವಂಥದ್ದು. ಸೊ ಇಂದ್ರಿಯಗಳು, ಕರ್ಮ ಹಾಗೂ ಕರ್ತ, ಮತ್ತೆ ಆಕ್ಷನ್ ಮಾಡುವಂಥದ್ದು. ಇಂದ್ರಿಯಗಳು ಬೇಕು, ಹಾಗೂ ಕರ್ಮ ಮಾಡೋನು ಬೇಕು, ಕರ್ತ ಬೇಕು, ಹಾಗೂ ಕರ್ಮ ಅಂತ ಹೇಳಿದ್ರೆ ಇಲ್ಲಿ ಗೋಲ್ ಮಾಡುವಂಥದ್ದು. ಸೊ ಈಗ ನೀವೆಲ್ಲರೂ ಒಂದು ಪುಸ್ತಕ ತಗೊಳ್ಳಿ, ನಿಮ್ಮ ಹತ್ರ ಒಂದು ಪೇಪರ್ ಇಟ್ಕೊಳ್ಳಿ, ಪೆನ್ ಅಂಡ್ ಪೇಪರ್. ಇದ್ರಲ್ಲಿ ಏನಂತ ಹೇಳಿದ್ರೆ ಸುಮಾರು ಪ್ರಶ್ನೆಗಳಿದೆ. ಅದು ಯಾವ ಗುಣದಲ್ಲಿ ನಾವಿದೀವಿ ಅಂತ ನಮ್ಮನ್ನ ನಾವೇ ಅನಲೈಸ್ ಮಾಡ್ಬೋದು. ಸೊ ಸ್ವಯಂ ಮೌಲ್ಯ ಮಾಪನ ಸಮಯ. ಕೆಳಗಿನ ಎಕ್ಸ್ ಸ್ಲೈಡ್ಗಳಿಂದ ನೀವು ಯಾವ ವರ್ಗಕ್ಕೆ ಸೇರುತ್ತೀರಿ ಎಂಬುದರ ಆಧಾರದ ಮೇಲೆ 1 ರಿಂದ 3 ವರೆಗೆ ನಿಮ್ಮನ್ನು ರೇಟ್ ಮಾಡಿ. 1 ಅತ್ಯಂತ ಕಡಿಮೆ, 3 ಅತಿ ಹೆಚ್ಚು. ಅಂದ್ರೆ ಈಗ ನೀವು ಹೈಯೆಸ್ಟ್ ಇದ್ರೆ ನಿಮಗೆ ಅದು 3 ಅಂತ ಕೊಡಿ, ಇಲ್ಲಾಂದ್ರೆ 2 ಹಾಗೂ 1 ಅಂತ ಹೇಳಿದ್ರೆ ಅತ್ಯಂತ ಕಮ್ಮಿ. ಈ ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲಗಳಲ್ಲಿ ಒಂದೇ ವಿಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಸೊ ಸಾತ್ವಿಕ ಜ್ಞಾನ ಅಂತ ಹೇಳಿದ್ರೆ, ಇದು ಎಲ್ಲ ಜೀವಿಗಳು ಎಷ್ಟೋ ರೂಪ ಇದೆ. ಈಗ 84 ಲಕ್ಷ ಜೀವಿಗಳಿದ್ದಾರೆ. ಸೊ ಅದರಲ್ಲಿ ಎಲ್ಲವೂ ಒಂದೇ ಅಂದ್ರೆ ಪರಮಾತ್ಮವನ್ನ ನೋಡುವಂಥದ್ದೇನಿದೆ, ಇದು ಹೈಯೆಸ್ಟ್, ಅದು ಸಾತ್ವಿಕ. ಸೊ ಒಂದೇ ವಿಭಿನ್ನ ಆಧ್ಯಾತ್ಮಿಕ ಅಂದ್ರೆ ಒಂದೇ ಆತ್ಮ, ಅಂದ್ರೆ ಎಲ್ಲರಲ್ಲಿ ಇರುವಂತದ್ದು ಆತ್ಮ ಹಾಗೂ ಪರಮಾತ್ಮ. ಇದನ್ನ ಯಾರು ನೋಡ್ತಾನೆ, ಈ ಜ್ಞಾನ ಯಾವ್ದಿರುತ್ತೆ ಅದು ಸಾತ್ವಿಕವಾದದ್ದು. ಸೊ ಇದಿದ್ರೆ ನಿಮಗೆ 3 ಹಾಕೊಳ್ಳಿ, ಈ ತರ ನಿಮ್ಮ ಒಂದು ಆಲೋಚನೆ ಇದ್ರೆ. ನೆಕ್ಸ್ಟ್, ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ಬೇರೆ ಜೀವಿಯಲ್ಲೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಅಂತ ಹೇಳಿದ್ರೆ, ನಾವು ಪ್ರಾಣಿಯನ್ನ ಪ್ರಾಣಿಯಾಗಿ ನೋಡುವಂಥದ್ದು, ಮನುಷ್ಯರನ್ನ ಮನುಷ್ಯರಾಗಿ ನೋಡುವಂಥದ್ದು, ಈ ಒಂದು ಭೇದ ಭಾವ ಇದೆ.
ಪ್ರಾಣಿಯೇ ಬೇರೆ, ನಾನೇ ಬೇರೆ. ಆದ್ರೆ ನಾವಲ್ಲಿ ಆತ್ಮನ ನೋಡಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಮನಸ್ಥಿತಿಯಲ್ಲಿ ಯಾರಿರ್ತಾರೆ ಅವರು ರಜೋಗುಣ. ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಸೊ ಇಲ್ಲಿ ಅವನಿಗೆ ಆತ್ಮಜ್ಞಾನ ಅನ್ನೋದೇ ಇಲ್ಲ, ನಾನು ದೇಹದ ಭಾವನೆಯಲ್ಲಿ ಇರುವಂತದ್ದು. ಸೊ ಹಾಗಾಗಿ ಅವನಿಗೆ ಸತ್ಯದ ಅರಿವೇ ಇಲ್ಲ. ಸೊ ಇದು ತಮೋಗುಣ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕ್ರಿಯೆಗಳು. ನಿಯಮಿತವಾದ ಯಾವ ಮೋಹವಿಲ್ಲದ ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಅಂದ್ರೆ ಯಾವುದೇ ಒಂದು ಈಗ ಆಫೀಸಲ್ಲಿ ಒಬ್ರು ಯಾವುದೇ ಒಂದು ಕೆಲಸ ಕೊಟ್ರೆ ಅದರಲ್ಲಿ ನನಗೆ ಅಂದ್ರೆ ಕೆಲಸ ಒಳ್ಳೇದಾಗ್ಬೇಕು, ರಿಸಲ್ಟ್ ಬರ್ಬೇಕು ಅನ್ನೋ ಒಂದು ಇದ್ರಲ್ಲಿ ಮಾಡುವಂತದ್ದು. ಅವನಿಗೆ ಯಾವುದೇ ಒಂದು ಕಷ್ಟ ಇರ್ಲಿ ಆದ್ರೂ ಸಹ ಅದನ್ನ ಲೆಕ್ಕಿಸದೆ, ಈಗ ಸಮ್ಟೈಮ್ಸ್ ವೀಕೆಂಡ್ ಅಲ್ಲಿ ಕೆಲಸ ಬರ್ಬೋದು ಆದ್ರೂ ಸಹ ಅವರು ಮಾಡುವಂತವ್ರು, ಆತರ ಒಂದು ಎಂಪ್ಲಾಯ್ ಇರ್ತಾರೆ ಕೆಲವರು. ಸೊ ಯಾವುದೇ ಒಂದು ಅವರಿಗೆ ಫೋಕಸ್ ಏನಿದ್ರು ಕೆಲ್ಸದ ಮೇಲೆ ಇರುತ್ತೆ, ಅವರಿಗೆ ಬೇರೆ ಏನಿಲ್ಲ, ಅಂದ್ರೆ ಫಲಾಪೇಕ್ಷೆ ಇಲ್ಲ, ನನಗೆ ಇದರಿಂದ ಏನೋ ಲಾಭ ಇದೆ ಅನ್ನೋ ರೀತಿಯಲ್ಲಿ ಮಾಡುವಂತದ್ದಲ್ಲ. ಇದು ಸಾತ್ವಿಕವಾಗಿರುವಂತದ್ದು. ಹಾಗೂ ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮ ರಾಜಸ ಎಂದು ಕರೆಯುತ್ತಾರೆ. ಸೊ ಅಂತ ಹೇಳಿದ್ರೆ ಅವನಿಗೆ ಯಾವುದೇ ಒಂದು ಕಾಮನೆಗಳ ತೃಪ್ತಿ, ಅಂದ್ರೆ ಅವನಿಗೆ ಏನಾದ್ರೂ ಒಂದು ಪ್ರಮೋಷನ್ ಅಥವಾ ಏನಾದ್ರೂ ಇದ್ರೆ ಮಾತ್ರ, ಅಥವಾ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ ಅಂದ್ರೆ ಮಾತ್ರ ಕೆಲಸ ಮಾಡುವಂಥದ್ದು. ಇಲ್ಲಾಂದ್ರೆ ನಾನು ಮಾಡಲ್ಲ, ನಾನು ಯಾಕೆ ಮಾಡ್ಬೇಕು, ನನಗೆ ಅವ್ರು ಕೊಟ್ಟಿಲ್ಲ, ನಾನು ಯಾಕೆ ಮಾಡ್ಬೇಕು ಕೆಲಸ, ಈ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು. ಸೊ ಇದು ರಾಜಸಿ ಸ್ವಭಾವ. ಮಾಯಾವಶನಾಗಿ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮ ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಸೊ ಯಾವುದೇ ಒಂದು ಗ್ರಂಥಗಳಲ್ಲಿ ಇಲ್ಲದೆ ಇರೋ ಹಾಗೆ ತನ್ನದೇ ಆದ ಅವನು ಫಾಲೋ ಮಾಡುವಂಥದ್ದು. ಅವನಿಗೆ ಯಾವುದೇ ಒಂದು ರೂಲ್ಸ್ ಅನ್ನ ಅಂದ್ರೆ ಈಗ ತುಂಬಾ ಜನ ಇರ್ತಾರೆ ತುಂಬಾ ಆಲಸ್ಯವಾಗಿ, ಯಾವುದೇ ಒಂದು ಅಂದ್ರೆ ಸರಿಯಾಗಿ ಕೆಲಸ ಮಾಡಲ್ಲ. ಈಗ ಆಫೀಸ್ ಫ್ಯಾಕ್ಟ್ರಿಗಳಲ್ಲೂ ನಾವು ನೋಡ್ತೀವಿ ಈ ತರದವರು ಎಂಪ್ಲಾಯೀಸ್ ಇರ್ತಾರೆ. ಅವರಿಗೆ ಏನಿಲ್ಲ, ಸುಮ್ನೆ ಬರುವಂತದ್ದು ಯಾಕೆ, ಸಂಬಳ ತಗೊಳ್ಳುವಂಥದ್ದು ಹೋಗುವಂಥದ್ದು, ಅಂದ್ರೆ ಕೆಲ್ಸದ ಮೇಲೆ ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಇಂಥವರು ತಾಮಸ ಗುಣದಲ್ಲಿರ್ತಾರೆ. Oh, sorry. ಓಕೆ. ಪ್ರಾರ್ಥನೆ ಏನನ್ನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿದುಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಸೊ ಅವನಿಗೆ ಕ್ಲಿಯರ್ ಆಗಿ ಗೊತ್ತು ಯಾವ ಕೆಲಸ ಬಂಧನಕ್ಕೆ ದಾರಿ ಮಾಡುವಂಥದ್ದು ಹಾಗೂ ಯಾವ್ದು ಅಂದ್ರೆ ಕ್ಲಿಯರ್ ಇದೆ. ಯಾಕೆಂತ ಹೇಳಿದ್ರೆ ಅವನಿಗೆ ಸತ್ವಗುಣದಲ್ಲಿರೋವನಿಗೆ ಯಾವಾಗ್ಲೂ ಮೈಂಡ್ ಪೀಸ್ ಆಗಿರುವಂತದ್ದು, ಅಂದ್ರೆ ಅವನು ಬೇಡದ ಚಟುವಟಿಕೆ ಕೆಟ್ಟ ಕೆಲಸಗಳಲ್ಲಿ ತೊಡಗದೆ ಇರೋದ್ರಿಂದ ಅವನ ಮನಸ್ಸು ಪರಿಶುದ್ಧವಾಗಿರುತ್ತೆ. ಮನಸ್ಸು ಹಾಗೂ ಆತ್ಮ ಹಾಗೂ ಮನಸ್ಸು ಎರಡು ಪರಿಶುದ್ಧವಾಗಿರೋದ್ರಿಂದ ಅವನಿಗೆ ಇದನ್ನ ಸಾತ್ವಿಕ ಗುಣ. ಪ್ರಾರ್ಥನೆ ಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ ಅಂತ ಹೇಳಿದ್ರೆ ಅವನಿಗೆ ಯಾವಾಗ್ಲೂ ಕನ್ಫ್ಯೂಷನ್. ಒಂದ್ಸತಿ ಸರಿಯಾಗಿರೋದು ಮಾಡ್ಬೇಕು ಅಂತಾನೂ ಇರುತ್ತೆ, ಆದ್ರೂ ಸಹ ಅವನಿಗೆ ಅಂದ್ರೆ ಮಾಡ್ಲಿಕ್ಕೂ ಸಹ ಮನ್ಸಿರಲ್ಲ. ಅಂದ್ರೆ ಅವನಿಗೆ ಡಬಲ್ ಮೈಂಡ್. ಈಗ ಹೇಗೆ ಅಂತ ಹೇಳಿದ್ರೆ ಒಂದ್ರಲ್ಲಿ ಎಳ್ನೀರು, ಒಂದ್ರಲ್ಲಿ ಈ ಕಡೆ ಆಲ್ಕೋಹಾಲ್ ಇದ್ರೆ ಅವನಿಗೆ ಎರಡನ್ನು ಇದು ತಗೊಳ್ಳ ಅದು ತಗೊಳ್ಳ ಅಂತ ಹೇಳಿ ಕನ್ಫ್ಯೂಷನ್. ಅದೇ ಸತ್ವಗುಣದಲ್ಲಿ ಅವನಿಗೆ ವೆರಿ ಕ್ಲಿಯರ್, ನನಗೆ ಅದು ಕುಡಿಬಾರ್ದು, ಒಳ್ಳೇದಲ್ಲ ಅಂತ ಹೇಳಿ ಅವನು ಅದನ್ನ ನೋಡೋದು ಸಹ ಇಲ್ಲ. ಆದ್ರೆ ಇವನಿಗೆ ಎರಡರಲ್ಲಿ ಆಸೆ ಇದೆ, ಅಲ್ಲಿ ಬೇಕು ಅಂತ ಆಸೆ ಇದೆ, ಆದ್ರೆ ಮಾಡಬಾರ್ದು ಅಂತ ಒಂದು ಡ್ಯುಯಾಲಿಟಿ ಇದೆ, ಅದು ರಾಜೋಗುಣ. ಪ್ರಾರ್ಥನೆ ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು,
ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಈಗ ನೋಡಿ, ನೀವೀಗ ತುಂಬಾ ಈ ಕುಡಿಯೋ ಚಟ ಎಲ್ಲ ಇರೋಂಥವ್ರನ್ನ ನೀವು ಹೋಗಿ ಅವರಿಗೆ ಬೋಧನೆ ಮಾಡಕ್ ಹೋಗಿ ಒಳ್ಳೇದಲ್ಲ ಅಂತ ಹೇಳಿ ಅವ್ರು ನಿಮ್ಮನ್ನೇ ಬೈಯುವಂತದ್ದು, ನೀನೇ ಮೂರ್ಖ ಅಂತ ಹೇಳಿ ಅಂತ ಹೇಳಿದ್ರೆ ಅವರು, ಯಾಕಂದ್ರೆ ಅವರ ಒಂದು ಬಿಲೀಫ್ ಆಗಲೇ ಇರುತ್ತೆ, ಅಧರ್ಮವನ್ನೇ ಅವರು ಧರ್ಮ ಅಂತ ನಂಬುವಂಥದ್ದು. ಸೊ ಇಂಥವರು ತಾಮಸಿಕರು ಇದರಲ್ಲಿ ಇರುವಂತದ್ದು. ಪ್ರಾರ್ಥನೆ ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು ಅಂತ ಹೇಳಿದ್ರೆ, ಈಗ ನಾವು ಹೇಗೆ ಹೇಳ್ಕೊಳ್ಬಹುದು ಅಂತ ಹೇಳಿದ್ರೆ, ಈಗ ನಾವು ಮುರಿಯಲಾಗದ ಸಂಕಲ್ಪ, ಈಗ ನಾವು ಭಗವದ್ಗೀತೆ ಕಲಿಯಕ್ ಬಂದಿದ್ದೇವೆ, ಇದಾದ ಮೇಲೆ ನಾವು ಸಂಕಲ್ಪ ಮಾಡುವಂತದ್ದು, ನಾನು ಅಟ್ಲೀಸ್ಟ್ 1 ರೌಂಡ್ ಚಾಂಟಿಂಗ್ ಮಾಡ್ತೇನೆ. ಅದನ್ನ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಪ್ರತಿನಿತ್ಯ ಮಾಡುವಂತದ್ದು, ಯಾವುದೇ ಕಾರಣ ಆಗ್ಲಿ. ಈಗ ನಾವು ಯಾವ್ದಾದ್ರು ಊಟ ತಿಂಡಿ ಬೇರೆ ಯಾವುದೇ ಕೆಲಸವನ್ನ ಬಿಡ್ತೀವಾ? ಖಂಡಿತ ಇಲ್ಲ, ಯಾವ್ದು ಬಿಡಲ್ಲ. ಆದ್ರೆ ಯಾಕೆ ನಮಗೆ ಚಾಂಟಿಂಗಿಗೆ ಒಂದು 10 ನಿಮಿಷ ಕಡಿಮೆ ಆಗುವಂತದ್ದು? ಯಾಕೆಂತಂದ್ರೆ ಆ ಡಿಸಿಪ್ಲಿನ್ ಇಲ್ಲ. ಸೊ ಅದನ್ನ ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸ ಅಂತ ಹೇಳಿದ್ರೆ, ನಾವೀಗ ಜಪ ಎಲ್ಲವನ್ನ ಒಂದು ನಿರ್ದಿಷ್ಟ ಏನಂತಾರೆ ಆಸ್ ಎ ಒಂದು ಮ್ಯಾಟರ್ ಆಫ್ ಡ್ಯೂಟಿ ಮಾಡುವಂತದ್ದು. ಸೊ ಹೀಗೆ ಮನಸ್ಸು, ಪ್ರಾಣ ಹಾಗೂ ಇಂದ್ರಿಯಗಳನ್ನ ನಿಯಂತ್ರಿಸುವ ಸಂಕಲ್ಪ ಅಂದ್ರೆ ವಾಚೋ ವೇಗಂ, ಮನಸಾ ಕ್ರೋಧ ವೇಗಂ, ಜಿಹ್ವಾ ವೇಗಂ, ಉದರೋಪಸ್ಥ ವೇಗಂ ಅಂತ ಹೇಳಿದ್ರೆ ಎಲ್ಲವನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವಂತದ್ದು. ಹಾಗೆ ಮಾಡುವಂತ ಒಂದು ಸಂಕಲ್ಪ ಯಾರಿಗಿರುತ್ತೆ, ಕಷ್ಟ ಆದ್ರೂ ಸಹ ಯಾವ್ದು ಸರಿ ಅದನ್ನ ಮಾಡುವಂತದ್ದು, ಇದು ಸತ್ವಗುಣ. ಸೊ ಅರ್ಜುನನೇ ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಅಂದ್ರೆ ಇವರು ಮತ್ತೆ ಇಂದ್ರಿಯ ಭೋಗದಲ್ಲಿ ಕರ್ಮ ಮಾಡ್ತಾರೆ, ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾರೆ, ಆದ್ರೆ ಯಾರಿಗೋಸ್ಕರ ಮಾಡುವಂತದ್ದು? ಬರೇ ದೇಹದ ಒಂದು ತೃಪ್ತಿಗೋಸ್ಕರ ಮಾಡುವಂತದ್ದು. ಆತ್ಮನ ಇವರು ಕಡೆಗಣಿಸ್ತಾರೆ. ಆರ್ಥಿಕ ಬೆಳವಣಿಗೆ, ನಾನು ಇನ್ನು ದುಡ್ಡು ಮಾಡ್ಬೇಕು ಅಂದ್ರೆ ಇನ್ನು ಹೆಚ್ಚು ಮಾಡ್ಬೇಕು ಅಂದ್ರೆ ಅತಿಯಾದ ಒಂದು ಆಸೆಗಳು ಹಾಗೂ ಕರ್ಮಫಲ ಅಪೇಕ್ಷೆ, ಆ ಒಂದು ಏನಾದ್ರೂ ನನಗೆ ಇದ್ರೆ ಮಾತ್ರ ಮಾಡುವಂತದ್ದು. ಕರ್ಮಫಲ ಕಂಟಿರ್ತಾರೆ, ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಅವರಿಗೆ ಬೆನಿಫಿಟ್ ಇರ್ಬೇಕು, ನನಗೆ ಏನೋ ಒಂದು ಬರುತ್ತೆ ಅನ್ನೋದಾದ್ರೆ ಮಾತ್ರ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಆಗಿ ನಾನು ಮಾಡುವಂತದ್ದು, ಇಲ್ಲಾಂದ್ರೆ ಅವರು ಮಾಡಲ್ಲ. ಅದು ಅಂತವರು ರಾಜಗುಣ. ಪ್ರಾರ್ಥನೆ ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಆಗದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು ಅಂತ ಹೇಳಿದ್ರೆ, ಇವರು ಕರ್ಮ ಮಾಡೋದೇ ಇಲ್ಲ, ಬರೀ ಮಲಿಗೆಯೇ ಕನಸು ಕಾಣುವಂಥದ್ದು. ನಾನು ಹೀಗೆ ಅಂದ್ರೆ ನನ್ನ ಹತ್ರ ಇಷ್ಟೊಂದು ನಾನ್ ದೊಡ್ಡ ಬಂಗ್ಲೆ ಕಟ್ತೀನಿ, ನನ್ನ ಹತ್ರ ಇಷ್ಟೊಂದು ಕೆಲಸದವ್ರು ಇರ್ತಾರೆ, ನಾನು ಇಷ್ಟೊಂದು ಕಾರ್ ತಗೊಳ್ತೇನೆ, ಬರೀ ಕನ್ಸೆ, ಪ್ರಯತ್ನ ಏನು ಇಲ್ಲ. ಮತ್ತೆ ಭಯ ಹಾಗೂ ಶೋಕ, ಹಾಗಾಗಿ ಆ ತರ ಒಂದು ಕಾರಣದಿಂದ ಅವರು ಯಾವಾಗಲೂ ಭಯ ಹಾಗೂ ಶೋಕ, ಇದು ತಮೋಗುಣ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವ ಅದು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಸೊ ಯಾವಾಗ್ಲೂ ಅಷ್ಟೇ, ಸತ್ವಗುಣದಲ್ಲಿ ಮಾಡುವಂತ ಕೆಲಸ ಶುರುವಲ್ಲಿ ವಿಷ. ಈಗ ನಾವೀಗ ಯಾವುದೇ ಒಂದು ಈಗ ಎಕ್ಸರ್ಸೈಸ್ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಳ್ತೀವಿ. ಸೊ ಶುರುವಲ್ಲಿ ಈಗ ನಾವು ನಾಳೆಯಿಂದ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ವಾಕ್ ಹೋಗ್ಬೇಕು ಅಂತ ನಾನು ಒಂದ್ಸತಿ ನಾನು ಡಿಸೈಡ್ ಮಾಡ್ತೀನಿ. ಆದ್ರೆ ಬೆಳಿಗ್ಗೆ ಆಗುವಾಗ ಏನಾಗುವಂಥದ್ದು, ನಾವು ಅಲಾರ್ಮ್ ಅನ್ನ ಸತ್ವಗುಣದಲ್ಲಿರೋನ್ ಏನ್ ಮಾಡ್ತಾನೆ, ಅಲಾರ್ಮ್ ಆದ ಕೂಡ್ಲೆ ಎದ್ದು ಹೋಗುವಂಥದ್ದು. ಕಷ್ಟ ಆದ್ರೂ ಸಹ ಹೇಳಕ್ಕೆ ಮನ್ಸಿಲ್ಲ, ಮನಸ್ಸು ಏನೇನೋ ಕಾರಣಗಳು ಕೊಡುವಂಥದ್ದು, ಇಲ್ಲ ನಿನಗೆ ಸುಸ್ತಾಗಿದೆ, ನೀನ್ ರಾತ್ರಿ ಮಲಗುವಾಗ 12 ಗಂಟೆ ಆಗಿದೆ, ಬೇಡ, ಹೀಗೆಲ್ಲ ನಮಗೆ ಸುಮಾರು ಥಾಟ್ಸ್ ಬರುವಂತದ್ದು. ಆದ್ರೆ ಅದನ್ನ ಲೆಕ್ಕಿಸದೆ ಕರ್ತವ್ಯದ ದೃಷ್ಟಿಯಿಂದ ಅವನ್ ಏನ್ ಮಾಡ್ತಾನೆ, ಹೇಳ್ತಾನೆ. ಅವನಿಗೆ ಹೇಳಕ್ಕೆ ಮನ್ಸಿಲ್ಲ ಆದ್ರೂ ಹೇಳ್ತಾನೆ, ಮಾಡ್ತಾನೆ. ಅದೇ ರೀತಿ ನಾವೀಗ ಬೆಳಿಗ್ಗೆ ಮಂಗಳಾರತಿಗೆ ಬರುವಂತದ್ದು ಇರ್ಬೋದು, 4:15 ಹೇಳ್ಬೇಕು, ಭಗವಂತನ ನೋಡ್ಬೇಕು, ಯಾಕಂದ್ರೆ ಇಡೀ ದಿನ ನಮಗೆ ಶುಭವಾಗಿರುವಂತದ್ದು. ಸೊ ಕಷ್ಟ ಆಗುತ್ತೆ, ಯಾರಿಗೆ ಕಷ್ಟ ಆಗಲ್ಲ, ಆಗುತ್ತೆ. ರಾತ್ರಿ ಎಷ್ಟೇ ಏನೇ ಆದ್ರೂ ಸಹ ಬೆಳಿಗ್ಗೆ ನಾವು ಎದ್ದು ಅಟೆಂಡ್ ಮಾಡುವಂತದ್ದು, ಇದು ಸಾತ್ವಿಕವಾದದ್ದು. ಅದೇ ಈಗ ರಜೋಗುಣದಲ್ಲಿ ಒಂದು ಬಗೆಯ ಸುಖವು ಇಂದ್ರಿಯಗಳನ್ನು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ ಮತ್ತು ಪ್ರಾರಂಭದಲ್ಲಿ ಅಮೃತದಂತೂ ಕಡೆಗೆ ವಿಷವಾಗುತ್ತದೆ. ಇದು ರಜಸಗುಣ ಸುಖ ಎಂದು ಹೇಳಲಾಗುತ್ತದೆ. ಸೊ ಇದು ಏನಂತ ಹೇಳಿದ್ರೆ, ರಜೋಗುಣದಲ್ಲಿ ಮೊದ್ಲಿಗೆ ಸುಖ ಆಗುವಂತದ್ದು, ಆ ಇಂದ್ರಿಯ ಭೋಗ ಮಾಡುವಾಗ ನಮಗೆ ಶುರುವಲ್ಲಿ ಖುಷಿ ಆಗುವಂತದ್ದು, ಆಮೇಲೆ ದುಃಖಕ್ಕೆ ಕಾರಣವಾಗುವಂತದ್ದು. ಯಾವುದೇ ಇಲ್ಲಿ ಈಗ ನಾವು ಒಂದು ತಿನ್ನೋದ್ರಲ್ಲಿ ಯಾವಾಗ ನಮಗೆ ಅನ್ಲಿಮಿಟೆಡ್ ಅಂದ್ರೆ ಯಾವುದೇ ಒಂದು ಸಿಕ್ಕಾಬಟ್ಟೆ ತಿನ್ನುವಂಥದ್ದು ಇರ್ಬೋದು, ನಮ್ಮ ಆರೋಗ್ಯವನ್ನ ಅದು ತಿನ್ನುವಾಗ ಖುಷಿ ಆಗುತ್ತೆ, ಆದ್ರೆ ಅದರಿಂದ ಎಷ್ಟು ಒಂದು ಸೈಡ್ ಎಫೆಕ್ಟ್, ಆರೋಗ್ಯ ಹಾಳಾಗುವಂಥದ್ದು,
ಇದೆಲ್ಲ ಕಾರಣಗಳು. ಇದು ರಜೋಗುಣ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ, ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ, ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾದ ಸುಖವನ್ನು ತಾಮಸಿಕ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಅನ್ನೋದೇ ಇಲ್ಲ. ಅವನು ಯಾವಾಗ್ಲೂ ಈ ತಮಗುಣ ಅಂತ ಹೇಳಿದ್ರೆ ಏನು, ಅಂದ್ರೆ ಸುಮ್ಮನೆ ಲೇಸಿನೆಸ್, ಮಲ್ಕೊಂಡಿರೋಂಥದ್ದು ಎಷ್ಟೊತ್ತಿಗೋ, ಅಥವಾ ಏನೋ ಟಿವಿ ಅದು ಇದು ನೋಡ್ಕೊಂಡು ಟೈಮ್ ಪಾಸ್ ಮಾಡುವಂಥದ್ದು. ಅಂದ್ರೆ ಆತ್ಮದ ಜ್ಞಾನದಲ್ಲಿ ಯಾವುದೇ ಒಂದು ಇಂಟ್ರೆಸ್ಟ್ ಇಲ್ಲ, ಮನುಷ್ಯ ಜೀವನನ್ನ ವ್ಯರ್ಥ ಮಾಡಿ ಕಳೆಯುವಂಥದ್ದು. ಇಂಥವರನ್ನ ತಮೋ ಗುಣದವರು ಅಂತ ಹೇಳುವಂಥದ್ದು. ಸೊ ಈಗ ರಿಸಲ್ಟ್ ನಿಮಗೆ ಲೆಕ್ಕ ಮಾಡಿ ನೋಡಿ. 18ಕ್ಕೆ ಹತ್ರ ಇದ್ರೆ ವೆರಿ ಗುಡ್, 6 ಬಂದ್ರೆ ನಾಟ್ ಸೋ ಗ್ರೇಟ್. ಸೊ 12 ಇದ್ರೆ ಓಕೆ, ಯು ಕ್ಯಾನ್ ಗೋ ಏಮ್ ಫಾರ್ ಹೈಯರ್, ಪಿಕ್ ಯುವರ್ ಸ್ಲೀವ್ಸ್ ಅಪ್. ಸೊ ನಿಮ್ಮನ್ನ ನೀವೇ ಮೌಲ್ಯಮಾಪನ ಮಾಡ್ಕೊಳ್ಳಿ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವುಗಳಲ್ಲಿ ಒಂದೇ ವಿಭಿನ್ನ ಆಧ್ಯಾತ್ಮಿಕ. ಇದನ್ನ ಓದಿದ್ವಿ ನಾವು. ಕಾಣಬಲ್ಲ ಜ್ಞಾನ ಅಂದ್ರೆ ಸಾತ್ವಿಕ. ಪ್ರಾರ್ಥನೆ ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಅಂದ್ರೆ ಯಾವ ರೀತಿ ಅಂದ್ರೆ, ಇಲ್ಲಿಗ ಪ್ರಭುಪಾದ್ ನೋಡ್ಬೋದು ನಾವು. ಪ್ರಭುಪಾದ್ ಇದು ಬೇರೆ ಬೇರೆ ದೇಶಗಳಲ್ಲಿ ನೋಡಿ, ಒಂದೇ ದಿನದಲ್ಲಿ ಅವರು ಬೇರೆ ಬೇರೆ ಕಡೆ ಇರುವಂತದ್ದು, ಮತ್ತು ಹಾಗೂ ಯಾವ್ಯಾವ ಟೈಮಲ್ಲಿ ಅವರು ಏನೇನು ಅಂದ್ರೆ ಸಾರಿ, ಇದು ಒಂದು ದಿನದಲ್ಲಿ ಅವ್ರು ಯಾವ್ಯಾವ ರೀತಿ ಇರ್ತಾ ಇತ್ತು ಅವ್ರದ್ದು ಶೆಡ್ಯೂಲ್ ಅಂತ ಹೇಳಿದ್ರೆ, ಬೆಳಿಗ್ಗೆ ಅವರು ಹೀಗೆ ಅಂದ್ರೆ ವಾಕ್ ಹೋಗ್ತಾ ಇದ್ರು ಪ್ರಭುಪಾದ್. ವಾಕ್ ಹೋದಾಗ ಅಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ಹೋದಾಗ ಅವ್ರು ಇನಿಷಿಯಲಿ ಕೃಷ್ಣ ಪ್ರಜ್ಞೆ ಹರಡ್ಬೇಕಿದ್ರೆ ಅವರು ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡುವಂತದ್ದು, ಅವರಿಗೆ ಕೃಷ್ಣ ಪ್ರಜ್ಞೆಯನ್ನ ಹೇಳುವಂತದ್ದು ಇದ್ ಮಾಡ್ತಾ ಇದ್ರು. ಆಮೇಲೆ 8 ಗಂಟೆಗೆ ಪ್ರವಚನ ಕೊಡುವಂತದ್ದು, ಹಾಗೂ ಮತ್ತೆ ಸಂಜೆ 5 ಗಂಟೆ ಆಗುವಾಗ ಈ ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್ ಏನಿದೆ, ಈ ಕೃಷ್ಣ ಪ್ರಜ್ಞೆನ ಹರಡೋದ್ರಲ್ಲಿ ಹೇಗೆ ಇದ್ ಮಾಡ್ಬೋದು, ಮೀಡಿಯಾದವರನ್ನ ಮೀಟ್ ಮಾಡುವಂತದ್ದು, ಇದೆಲ್ಲ ಮಾಡ್ತಾ ಇದ್ರು. ಹಾಗೂ ರಾತ್ರಿ ನೋಡಿ, ಇಲ್ಲಿ ಅವರು ಮಲಗ್ತಾ ಇದ್ದಿದ್ದು ಪ್ರಭುಪಾದ್ 10 ರಿಂದ 12 ಗಂಟೆವರೆಗೆ ಮಾತ್ರ, 2 ಗಂಟೆ ರಾತ್ರಿ. ಮತ್ತು ರಾತ್ರಿ 1 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ, 12 ಗಂಟೆಯಿಂದ ಅವರು ಭಾಗವತಮನ್ನ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು. ಈಗ ನಮಗೆ ಯಾವುದೇ ಪುಸ್ತಕಗಳು ಪ್ರಭುಪಾದ್ ಕೊಟ್ಟಿರೋದು ಎಷ್ಟೊಂದು ಪುಸ್ತಕಗಳಿದೆ. ಸೊ ಅದನ್ನೆಲ್ಲ ಅವರು ಬರೀತಾ ಇದ್ದಿದ್ದು ರಾತ್ರಿಯಲ್ಲಿ. ಅಂತ ಹೇಳಿದ್ರೆ ಅವರಿಗೆ ಒಂದು ಇದಿತ್ತು, ಅಂದ್ರೆ ಗುರುಗಳು ಹೇಳಿದ್ದಾರೆ ನಾನು ಮಾಡ್ಬೇಕು. ಗುರುಗಳೇನ್ ಹೇಳಿರುವಂತದ್ದು, ಅವರ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಅವ್ರೇನ್ ಹೇಳಿರುವಂತದ್ದು, ಪಾಶ್ಚಾತ್ಯಕ್ಕೆ ಹೋಗಿ ನೀನು ಇದನ್ನ ಪ್ರೀಚ್ ಮಾಡ್ಬೇಕು, ಹಾಗೂ ಎಲ್ಲಾ ಒಂದು ಗ್ರಂಥಗಳೇನಿದೆ ಸಂಸ್ಕೃತದಲ್ಲಿ ಅದನ್ನ ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡುವಂತದ್ದು ಮಾಡಿ ಎಲ್ಲರಿಗೂ ಸಿಗುವ ಹಾಗೆ ಮಾಡ್ಬೇಕು ಅಂತ ಹೇಳಿ. ಸೊ ಆ ಪ್ರಾಯದಲ್ಲಿ ಸಹ 70ನೇ ವರ್ಷ, ಆ ಒಂದು ಪ್ರಾಯದಲ್ಲಿ ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಇದು ದೃಢ ಸಂಕಲ್ಪ. ಇದೀಗ ಬ್ರಾಹ್ಮಣ ಅಂದ್ರೆ ಬೇರೆ ಬೇರೆ ಆಶ್ರಮದ ಬಗ್ಗೆ. ಶಮೋಧಮಸ್ತಪ ಶೌಚಂ ಶಾಂತಿರ್ ಆರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸಿಕ್ಯಂ ಬ್ರಹ್ಮಕರ್ಮ ಸಂಭವಂ ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ, ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಈಗ ಬ್ರಾಹ್ಮಣರು ಅಂತ ಹೇಳಿದ್ರೆ ಯಾರು? ಸೊ ನಾವು ಬ್ರಾಹ್ಮಣ ಕೃಷ್ಣ ಹೇಳುವಂತದ್ದು, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮ ಅವ್ಯಯಂ ಅಂತ ಹೇಳಿದ್ರೆ, ಈ ಚಾತುರ್ವರ್ಣ್ಯ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ ಇದನ್ನ ಮಾಡಿರುವಂತದ್ದು ಭಗವಂತ. ಯಾವ ಒಂದು ಬೇಸಿಸ್ ಮೇಲೆ ಮಾಡಿರುವಂತದ್ದು? ಇದು ಯಾವುದೇ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ಅಥವಾ ಆ ರೀತಿ ಅವರಿಗೆ ಬಂದಿರುವಂತದ್ದಲ್ಲ. ಭಗವಂತ ಹೇಳುವಂತದ್ದು, ನಾನು ಗುಣ, ಆ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಈ ಸತ್ವ, ರಜೋ, ತಮೋ ಗುಣದಲ್ಲಿ ಮಿಕ್ಸ್ಚರ್ ಇರುವಂತದ್ದು. ಆ ಗುಣಗಳ ಆಧಾರಿತ ಮೇಲೆ ಅವರ ಒಂದು ಜಾತಿಯನ್ನ ಮಾಡಿರುವಂತದ್ದು. ಸೊ ಇದು ಹೇಗೆ ಫಿಕ್ಸ್ ಮಾಡುವಂತದ್ದು ಅಂದ್ರೆ, ಮೊದಲಿನ ಕಾಲದಲ್ಲಿ ಇದಿರ್ತಾ ಇತ್ತು, ಏನು ಗುರುಕುಲದಲ್ಲಿ ಮಕ್ಕಳಿಗೆ 5 ವರ್ಷಕ್ಕೆ ಮಕ್ಕಳನ್ನ ಗುರುಕುಲಕ್ಕೆ ಕಳಿಸುವಂತದ್ದು. ಆಗ ಅಲ್ಲಿ ಗುರುಗಳು ನಿರ್ಧಾರ ಮಾಡುವಂತದ್ದು, ಈ ಒಂದು ಮಗುವಿನಲ್ಲಿ ಯಾವ ಒಂದು ಕ್ವಾಲಿಟಿ ಹೆಚ್ಚಿದೆ. ಈಗ ನಾವು ನವಯೋಗೇಂದ್ರರನ್ನ ನೋಡಿದ್ವಿ. ಮಹಾರಾಜ ನಿಮಿ ಹತ್ರ ಬಂದು ಅವರು ಹೇಗೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳುವಂಥದ್ದು. ಆದ್ರೆ ಅವರ ತಂದೆ ಋಷಭದೇವ ಕ್ಷತ್ರಿಯ, ಆದರೆ ಅವರ ಮಕ್ಕಳು ಅವರು ಬ್ರಾಹ್ಮಣರು. ಅದೇ ಹೇಗೆ ಸಾಧ್ಯ? ಸೊ ಹೇಗೆ ಅಂತ ಹೇಳಿದ್ರೆ, ಇದು ವೇದಿಕಲ್ಲಿ ಇರುವಂತದ್ದು ಹಾಗೆ. ಅಂದ್ರೆ ಕ್ಷತ್ರಿಯನ ಮಗ ಕ್ಷತ್ರಿಯನೇ ಆಗ್ಬೇಕಂತ ಇಲ್ಲ, ಅವನು ಬ್ರಾಹ್ಮಣ ಆಗ್ಬೇಕು. ಅವರು ನವಯೋಗೇಂದ್ರರು ಬ್ರಾಹ್ಮಣರಾಗಿದ್ರು, ಅವರು ಪರಮಹಂಸರಾದ್ರು. ಹೇಗೆ ಒಬ್ಬ ರಾಜನ ಮಗ
ಆಗ ಸಾಧ್ಯ ಅಂತ ಹೇಳಿದ್ರೆ ಅದು ಅವರ ಗುಣ ಹಾಗೂ ಸ್ವಭಾವ, ಅವರ ಸ್ವಭಾವ ಆತರ ಇತ್ತು. ಸೊ ಕೃಷ್ಣ ಹೇಳುವಂಥದ್ದು ಕರ್ಮ, ಅವರ ಒಂದು ಗುಣ, ಕರ್ಮ ಹಾಗೂ ಮಾಡುವಂತ ಕೆಲಸ. ಅವ್ರು ಮಾಡ್ತಾ ಇದ್ದಿದ್ದೇನು, ಕೃಷ್ಣನ ಒಂದು ದೇವರ ಒಂದು ಬಗ್ಗೆ ಅವರು ಆ ಆಧ್ಯಾತ್ಮಿಕ ಜ್ಞಾನವನ್ನ ಎಲ್ಲ ಕಡೆ ಹರಡ್ತಾ ಇದ್ದಂತ ಜ್ಞಾನ, ಹರಡ್ತಾ ಇರುವಂತ ಕೆಲಸ. ಹಾಗಾಗಿ ಅದು ಬ್ರಾಹ್ಮಣ ಕೆಲಸ. ಬ್ರಾಹ್ಮಣ ಅಂತ ಹೇಳಿದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪರಿಗ್ರಹ. ಸೊ ಹಾಗಾಗಿ ಆ ಕೆಲಸವನ್ನ ಮಾಡುವಂತವ್ರು ಬ್ರಾಹ್ಮಣ. ಸೊ ಬ್ರಾಹ್ಮಣನವನಿಗೆ ಯಾವ್ದೆಲ್ಲ ಕ್ವಾಲಿಟೀಸ್ ಇರ್ಬೇಕು ಅಂತ ಹೇಳ್ತಾನೆ ಇಲ್ಲಿ ಭಗವಂತ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಈ ಎಲ್ಲ ಸಹಜವಾಗಿ ಬರುವಂತದ್ದು ಅವನು ಬ್ರಾಹ್ಮಣ. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಶಾಸ್ತ್ರಂ ಕರ್ಮ ಸ್ವಭಾವಜಂ. ಈಗ ಕ್ಷತ್ರಿಯರಲ್ಲಿ ಯಾವ್ದ್ಯಾವ ಗುಣಗಳು ಅಂತ ಕೃಷ್ಣ ಹೇಳುವಂಥದ್ದು. ಇದರಲ್ಲಿ ಬ್ರಾಹ್ಮಣನಿಗೆ 9 ಕ್ವಾಲಿಟಿ, ಕ್ಷತ್ರಿಯನಿಗೆ 7 ಹಾಗೂ ವೈಶ್ಯನಿಗೆ 3, ಶೂದ್ರನಿಗೆ 1 ಕ್ವಾಲಿಟಿ ಅಂತ ಇರುವಂತದ್ದು. ಈಗ 9 ನೋಡಿದ್ವಿ ನಾವು ಬ್ರಾಹ್ಮಣದ್ದು. ಈಗ ಕ್ಷತ್ರಿಯನಿಗೆ ಯಾವ್ದೆಲ್ಲ, ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ. ಈಗೆಲ್ಲ ಅಡ್ಮಿನಿಸ್ಟ್ರೇಷನ್ ರೋಲ್ ಅಲ್ಲೆಲ್ಲ ಇರುವಂತವ್ರು ಅಥವಾ ಈ ನಮ್ಮ ಯಾವುದು ಮಿಲಿಟರಿಯಲ್ಲಿ ಇರುವಂತವ್ರು, ಇವರಿಗೆಲ್ಲ ತುಂಬಾ ಧೈರ್ಯ ಬೇಕು. ಸೊ ಧೈರ್ಯ ಇಲ್ಲದೆ ಮಾಡಕ್ಕಾಗೋದಿಲ್ಲ. ಅಂದ್ರೆ ಯಾವ ಟೈಮಲ್ಲಿ ಯುದ್ಧ ಬಂದ್ರು ಅವರು ರೆಡಿ ಇರ್ಬೇಕು ಫೇಸ್ ಮಾಡೋಕೆ. ಸೊ ಈ ರೀತಿ ಒಂದು ಸ್ವಭಾವ ಯಾರಿಗೆ ಇರುತ್ತೆ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ, ಲೀಡರ್ಶಿಪ್, ಇದು ಕ್ಷತ್ರಿಯರ ಕೆಲಸ, ಸಹಜವಾದ ಗುಣ. ಇದೆಲ್ಲ ಯಾರಿಗೆ ಇರುವಂತದ್ದು, ಅವರು ಕ್ಷತ್ರಿಯರು. ಕ್ಷೀರೋ ಗೋರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚಾರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಇತರರ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಶ್ರಮ ಮತ್ತು ಸೇವೆ ಇವು ಶೂದ್ರರಿಗೆ ಸಹಜವಾದವು. ಸೊ ಈಗ ಕೃಷಿ ಮಾಡುವಂಥದ್ದು ಹಾಗೂ ಗೋರಕ್ಷಣೆ, ಸೊ ಈಗ ಗೋರಕ್ಷಣೆ ಮಾಡುವಂಥದ್ದು ಹಾಗೂ ಕೃಷಿಕ ಕೆಲಸವನ್ನ ಯಾರು ಮಾಡ್ತಾರೆ, ವಾಣಿಜ್ಯ ಕೆಲಸಗಳಲ್ಲಿ ಅವರು ವೈಶ್ಯರು. ಸೊ ಹಾಗೂ ಬರೀ ಈಗ ಶ್ರಮ ಪಟ್ಟು ಕೆಲಸ ಮಾಡುವಂಥದ್ದು, ಈಗ ನಾವು ಲೇಬರ್ಸ್ ಎಲ್ಲ ಯಾರಿರ್ತಾರೆ ಅವರೆಲ್ಲ ಶೂದ್ರರು. ಆ ಒಂದು ಕೆಲಸ ಮಾಡುವಂತವ್ರನ್ನ ನಾವು ಶೂದ್ರರು ಅಂತ ಹೇಳ್ಬೋದು ಅಂತ. ಆದ್ರೆ ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಅಲ್ಲ, ಇದರಲ್ಲಿ ಗ್ರಂಥಗಳಲ್ಲಿ ಹೇಳೋದು ಕಲಿಯುಗದಲ್ಲಿ ಎಲ್ಲರೂ ಶೂದ್ರೆ ಅಂತ, ಎಲ್ಲರೂ ಶೂದ್ರೆ. ಸೊ ಹುಟ್ಟುವಾಗ ಎಲ್ಲ ಶೂದ್ರೆ, ಆಮೇಲೆ ಕಾರ್ಯದಿಂದ ನಾವು ದ್ವಿಜ ಆಗ್ಬೇಕಂದ್ರೆ ಕೆಲಸದಿಂದ ಮೇಲೆ ಬರ್ಬೇಕು ಹೊರತು ನಾವು ಇಲ್ಲದ್ರೆ ಹುಟ್ಟುವಾಗ ಎಲ್ಲರೂ ಶೂದ್ರೆ. ಪ್ರಭುಪಾದ ಹೇಳುವಂಥದ್ದು ಕಲಿಯುಗದಲ್ಲಿ 5th ಗ್ರೇಡ್ ಶೂದ್ರ ಅಂತೆ. ಮೊದ್ಲಾದ್ರೆ ಶೂದ್ರರಲ್ಲಿ ಸಹ ಒಳ್ಳೆಯವರಿದ್ರು, ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಶೂದ್ರರು ಸಹ ಮಾಡಲ್ಲ ಅಂತ ಹೇಳಿ. ಪ್ರಭುವು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಸೊ ಕೃಷ್ಣ ಎಲ್ಲದಕ್ಕೂ ಮೂಲ. ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಭಾವ ಸಮನ್ವಿತಾ. ಸೊ ಎಲ್ಲಾ ಜೀವಿಗಳ ಮೂಲ ಅಹಂ ಸರ್ವಸ್ಯ ಪ್ರಭು ಅಂತ ಹೇಳುವಂಥದ್ದು. ಹಾಗೂ ಸರ್ವವ್ಯಾಪಿ, ಕೃಷ್ಣ ಎಲ್ಲರ ಹೃದಯದಲ್ಲೂ ಪರಮಾತ್ಮ ಆಗಿರುವಂಥದ್ದು. ಹಾಗಾಗಿ ಎಲ್ಲರೂ ಈಗ ಯಾವುದೇ ಒಂದು ವರ್ಣದಲ್ಲಿ ಇರಲಿ, ಅವರು ಭಗವಂತನನ್ನ ಪೂಜೆ ಮಾಡೋದ್ರಿಂದ ಎಲ್ಲರೂ ಸಹ ಅಂದ್ರೆ ದೇವರ ಒಂದು ಕೃಪೆಗೆ ಪಾತ್ರರಾಗ್ಬೋದು. ಬರೇ ಬ್ರಾಹ್ಮಣನ ಕೆಲಸ ಮಾಡುವನೇ ಆಗ್ತಾನೆ ಅಂತಲ್ಲ, ಎಲ್ಲರೂ ಅವರವರ ಕೆಲಸದಲ್ಲಿ ಅಂದ್ರೆ ಸೆಂಟರ್ ಕೃಷ್ಣ ಇರ್ಬೇಕು. ಎಷ್ಟೇ ನೀವು ಕಷ್ಟಪಟ್ಟು ಇವನು ಸಹ ಶೂದ್ರ ಆಗಿ ಕೆಲಸ ಮಾಡಿದ್ರು ಸಹ ಅವನು ಯಾವುದೇ ಅವನ ಒಂದು ದೇವರ ಮೇಲೆ ಒಂದು ಇದರಿಂದ ಮಾಡೋದ್ರಿಂದ ಅವನೇನಾಗುವಂಥದ್ದು, ಎಲ್ಲರೂ ಸಹ ಭೂಲೋಕಕ್ಕೆ ಹೋಗಕ್ಕೆ ಸಾಧ್ಯ. ಸಿದ್ಧಿಯನ್ನ ಇಲ್ಲಿ ಕೃಷ್ಣ ಹೇಳುವಂಥದ್ದು, ಅವರವರ ಕರ್ಮ ಮಾಡಿ ಸಹ ಮನುಷ್ಯ ಸಿದ್ಧಿಯನ್ನ ಪಡೆಯಬಹುದು. ಪರಧರ್ಮವನ್ನು ಸ್ವೀಕರಿಸಿ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯವನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಅಂದ್ರೆ ಅವರವರ ಸ್ವಭಾವಗಳೇನಿದೆ ಅದರ ಅನುಗುಣವಾಗಿ ಮಾಡ್ಬೇಕು. ನಾವು ಬೇರೆದನ್ನ ಯಾಕೆ ಈಗ
ಕಂಪನಿಗಳಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾರೆ, ಅವರಿಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಗುಣ ಹಾಗೂ ಕರ್ಮದ ಪ್ರಕಾರ ಅವರು ಕೆಲಸ ಮಾಡ್ತಾ ಇಲ್ಲ. ಸೊ ನಾವ್ ಯಾವಾಗ ನಮ್ಮ ಗುಣ, ಈಗ ಅವನಿಗೆ ಒಂದು ಈ ಒಂದು ಜ್ಞಾನ ಸಂಪಾದನೆ ಮಾಡೋದು ಅಥವಾ ಕಲಿಯುವಂಥದ್ದು ಇಂಥದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಆದ್ರೆ ಅವನು ಹೋಗಿ ಅಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ಏನಾಗುವಂಥದ್ದು, ಅಲ್ಲಿ ಸಹ ಅವನ 100% ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನ ಗುಣ ಹಾಗೂ ಕರ್ಮ ಅಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಸೊ ಇಲ್ಲಿ ಕೃಷ್ಣ ಹೇಳುವಂಥದ್ದು, ಬೇರೆಯವರ ಕೆಲಸವನ್ನ ನಾವು, ಬೇರೆ ಧರ್ಮವನ್ನ ಮಾಡಿ ಪರಿಪೂರ್ಣ ಮಾಡಿದ್ರು ಸಹ ನೀನೀಗ ಅಚೀವ್ ಮಾಡ್ಬೋದು ಕಷ್ಟಪಟ್ಟು. ಈಗ ಕೆಲವರು ಪಾಪ ಇಷ್ಟ ಇಲ್ಲ ಕೆಲಸ, ಆದ್ರೂ ಅಲ್ಲಿ ಮಾಡಿ ಅಚೀವ್ ಮಾಡಿ ಸಾಧನೆ ಮಾಡ್ತಾರೆ. ಆದ್ರೆ ಸ್ವಧರ್ಮವನ್ನ ಬಿಟ್ಟು, ಆದ್ರೆ ಅವನ ಸ್ವಧರ್ಮ ಏನು ಅಂತ ಹೇಳಿದ್ರೆ ಅವನಿಗೆ ಈಗ ಬೇರೆ ಕಲಿಯುವಂಥದ್ದು, ಆಧ್ಯಾತ್ಮಿಕ ಜ್ಞಾನ ಕಲಿಬೇಕು ಇಂಥದ್ದು ಇಂಟ್ರೆಸ್ಟ್ ಇತ್ತು ಅವನು. ಆಗ ಅದನ್ನ ಬಿಟ್ಟು ಅವನಲ್ಲಿ ಹೋಗಿ ಆಫೀಸಲ್ಲಿ ಕೆಲಸ ಮಾಡಿದ್ರು ಸಹ ಕೃಷ್ಣ ಹೇಳುವಂಥದ್ದು, ನೀನು ಅಪರಿಪೂರ್ಣ, ನೀನು ಪರವಾಗಿಲ್ಲ ಈ ಜ್ಞಾನದಲ್ಲೇ ಮಾಡು. ನಿನಗೆ ಇಲ್ಲ ನನಗೆ ಅಂದ್ರೆ ಮಾತಾಡೋ ಅಬಿಲಿಟಿ ಅಷ್ಟಿಲ್ಲ, ನಾನು ಅಂದ್ರೆ ನಾನಿನ್ನು ಪರಿಪೂರ್ಣ ಅಂದ್ರೆ ಇನ್ನು ನಾನು ಜ್ಞಾನ ಸಂಪಾದನೆ ಮಾಡಕ್ಕೆ ತುಂಬಾ ಇದೆ, ಏನಿಲ್ಲ ಆದ್ರೂ ಸಹ ತೊಂದ್ರೆ ಇಲ್ಲ. ನೀನು ಯಾವ್ದ್ರಲ್ಲಿ ನಿನ್ನ ಗುಣ ಕರ್ಮ ಮ್ಯಾಚ್ ಆಗುತ್ತೆ ಅಂತ ಒಂದು ಮಾಡಿದ್ರೆ ಅದೇ ಪರಿಪೂರ್ಣವಾದದ್ದು ಅಂತ ಹೇಳಿ, ಇಲ್ಲಿ ಅದಲ್ಲಿ ಯಾವುದೇ ಒಂದು ಪಾಪ ಕರ್ಮ ಬರಲ್ಲ ಆಗ ಅಂತ ಇಲ್ಲಿ ಭಗವಂತ ಹೇಳುವಂಥದ್ದು. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಬೇರೆ ಬೇರೆ ಪ್ರಾಣಿಗಳಿಗೆ ಈಗ ಇವನೊಂದು ಕಾಂಪಿಟೇಷನ್ ಇಟ್ಟಿದ್ದಾನೆ. ಯಾವುದೆಲ್ಲ, ನಾಯಿ ಇರ್ಬೋದು, ಮತ್ತೆ ಇದು ನೀರಲ್ಲಿ ಇರುವಂತದ್ದು ಸೀಲ್ ಅಂತ ಹೇಳ್ತೀವಿ, ಇದು ನೀರಲ್ಲಿ ಹೋಗುವಂಥದ್ದು, ಮೀನು, ಆನೆ, ಹಾಗೂ ಇಲ್ಲಿ ಕಿವಿ ಅಂತ ಹೇಳ್ತೀವಿ, ಅದು ಬರ್ಡ್, ಮತ್ತೆ ಕೋತಿ ಹಾಗೂ ಇದು ಪಕ್ಷಿ. ಸೊ ಎಲ್ಲದಕ್ಕೂ ಮರ ಹತ್ಲಿಕ್ಕೆ ಹೇಳಿದ್ರೆ ಯಾವ್ದಕ್ಕಾದ್ರು ಮಾಡಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅಂದ್ರೆ ಒಬ್ಬೊಬ್ಬರ ಕೆಪಾಸಿಟಿ ಬೇರೆ ಇರುವಂತದ್ದು. ನಾವು ಮನೆಯಲ್ಲಿ ಸಹ ಮಕ್ಕಳನ್ನ ಕಂಪ್ಯಾರಿಸನ್ ಮಾಡುವಾಗ ನಾವು ತುಂಬಾ ಹುಷಾರಾಗಿರ್ಬೇಕು. ಅಂದ್ರೆ ಎವ್ರಿ ಸೋಲ್ ಇಸ್ ಸ್ಪೆಷಲ್. ಅಂದ್ರೆ ಎಲ್ಲವರು ಅವರ ಒಂದು ಬೇರೆ ಬೇರೆ ಒಂದೊಂದು ರೀತಿಯಲ್ಲಿ ಸ್ಪೆಷಲ್ ಇರ್ತಾರೆ. ನಾವು ಒಬ್ಬ ಹಾಗಿದ್ದಾನೆ ಅಂತ ಹೇಳಿ ಹೋಗ ಅಣ್ಣನ ನೋಡು ಅಣ್ಣ ಹಾಗೆ ಮಾಡ್ತಾನೆ ನೀನ್ ಯಾಕೆ ಮಾಡಲ್ಲ ಅಂತ ಹೇಳಿ, ಅಥವಾ ಮಕ್ಕಳನ್ನ ಕಂಪೇರ್ ಮಾಡೋದು ತುಂಬಾ ತಪ್ಪು. ಯಾಕೆ ಅಂದ್ರೆ ಬೇರೆ ಬೇರೆ ಎಲ್ಲರೂ ಸಹ ಬೇರೆ ರೀತಿಯಲ್ಲಿ ಇರುವಂತದ್ದು ಅವರ ಸ್ವಭಾವ ಹಾಗೂ ಅವರ ಕ್ವಾಲಿಟೀಸ್ ಇರ್ಬೋದು ಎಲ್ಲವೂ ಸಹ. ಸೊ ಹಾಗಾಗಿ ನಾವು ಕಂಪೇರ್ ಮಾಡೋಗಿಲ್ಲ. ಇಲ್ಲಿ ಮರ ಹತ್ತೋ ಕೆಲಸ ಆನೆಗೆ ಕೊಟ್ರೆ ಹೇಗೆ ಸಾಧ್ಯ? ಅದೇ ಮರ ಬೀಳಿಸೋ ಕೆಲಸ ಬೇಕಿದ್ರೆ ಆನೆ ಮಾಡುತ್ತೆ, ಅದು ಬೇರೆ ಯಾರಿಗೂ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಹತ್ತೋ ಕೆಲಸ ಅನ್ನುವಾಗ ಇಲ್ಲಿ ಆಗುವಂತದ್ದು ಬರೇ ಮಂಗ ಹಾಗೂ ಪಕ್ಷಿಗೆ ಮಾತ್ರ ಹೋಗಕ್ಕೆ ಸಾಧ್ಯ. ಸೊ ಇದು ಅವರವರ ಧರ್ಮವನ್ನ ಮಾಡ್ಬೇಕು ಅಂತ ಇಲ್ಲಿ ಭಗವಂತ ಹೇಳುವಂಥದ್ದು. ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದು ಬಿಡಬಾರದು. ಈಗ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ತುಂಬಾ ತೊಂದರೆಗಳು ಬರುವಂತದ್ದು. ನಾವ್ ಏನೋ ಒಂದು ಕೈ ತಗೊಳ್ತೀವಿ ಮಾಡ್ಬೇಕು ಅಂತ, ಆದ್ರೆ ನಮಗೆ ಗೊತ್ತು ಅದರ ಎಂಡ್ ರಿಸಲ್ಟ್ ಒಳ್ಳೇದು, ನಾನು ಒಳ್ಳೆ ಉದ್ದೇಶದಲ್ಲಿ ಮಾಡ್ತೀನಿ ಅಂತ. ಆದ್ರೆ ಮಧ್ಯದಲ್ಲಿ ನಮಗೆ ತುಂಬಾ ಟೆಸ್ಟ್ ಆಗುವಂತದ್ದು, ಮಾಯೆ ನಮ್ಮನ್ನ ಪ್ರತಿ ಸ್ಟೆಪ್ ಅಲ್ಲೂ ಟೆಸ್ಟ್ ಮಾಡುವಂತದ್ದು, ಬೇರೆ ಬೇರೆ ತೊಂದರೆಗಳು ನಮಗೆ ಆಗುವಂತದ್ದು, ಎದುರಿಸ್ಬೇಕಾಗುವಂತದ್ದು. ಆದ್ರೂ ಸಹ ಕೃಷ್ಣ ಹೇಳುವಂತದ್ದೇನು, ದೋಷಮಯವಾಗಿರುತ್ತೆ, ದೋಷಗಳಿರುತ್ತೆ. ಯಾವ್ದು ಎಲ್ಲ ಕಂಪ್ಲೀಟ್ ನಮಗೆ ಸ್ಮೂತ್ ಆಗಿರುತ್ತೆ ಯಾವ್ದಾದ್ರು ಒಂದು ದಾರಿ ಇಲ್ಲ, ಅಡಚಣೆಗಳಿದ್ದೇ ಇರುತ್ತೆ. ನಾವು ಕಲ್ಲು ಮುಳ್ಳು ಇರುತ್ತೆ ದಾರಿಯಲ್ಲಿ, ಆದ್ರೆ ಅದನ್ನ ದಾಟಿ ನಾವು ಹೋಗ್ಬೇಕು. ಆಗ ನಮ್ಮ ಕರ್ಮವನ್ನ ದೋಷದಿಂದ ಕೂಡಿದ್ದರೂ ಅದನ್ನ ಬಿಡಬಾರದು. ಭಗವಂತ ಹೇಳುತ್ತೆ ಅರ್ಧದಲ್ಲಿ ಬಿಡಬಾರದು, ಕಂಪ್ಲೀಟ್ ಮಾಡ್ಬೇಕು. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಶು ಭೂತೇಶು ಮದ್ಭಕ್ತಿಂ ಲಭತೆ ಪರಂ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳಲ್ಲಿ ಒಂದೇ ಸಮನಾದ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಸೊ ಇದು ಬ್ರಹ್ಮ ರಿಯಲೈಸೇಷನ್, ಭಗವಂತನ ರಿಯಲೈಸೇಷನ್ ಅಲ್ಲಿ 3 ಯಾವ್ದೆಲ್ಲ, ಬ್ರಹ್ಮೇತಿ, ಪರಮಾತ್ಮೇತಿ ಹಾಗೂ ಭಗವಾನೇತಿ ಶಬ್ದತೆ ಅಂತ ಹೇಳಿದ್ರೆ, ಮೊದಲಿಗೆ ಆಗುವಂತ ಒಂದು ಸಾಕ್ಷಾತ್ಕಾರ ಏನಿದೆ, ಭಗವಂತನ ನಾವು ತಿಳ್ಕೊಳ್ಳುವಂತ ಮೊದಲನೇ ಹಂತ ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ. ಅಂದ್ರೆ ನಾನು ದೇಹ ಅಲ್ಲ ಆತ್ಮ, ಹಾಗೂ ನಾನು ಎಲ್ಲರಲ್ಲಿ ಭಗವಂತನನ್ನ ನೋಡುವಂಥದ್ದು, ಅದು ಫಸ್ಟ್ ರಿಯಲೈಸೇಷನ್ ದೇವರದ್ದು. ಅದಾದ ಮೇಲೆ ಪರಮಾತ್ಮ ಅಂದ್ರೆ ನಾನು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಭಗವಂತ ಇದ್ದಾನೆ. ಶಂಖ ಚಕ್ರ ಗದಾ ಪದ್ಮ, ಈ ಒಂದು ನಾವು ನೋಡ್ಬೋದು, ಇದು ಇಲ್ಲಿ ವಿಷ್ಣು ಸ್ವರೂಪ, ಈ ಒಂದು ರೂಪದಲ್ಲಿ ಭಗವಂತ ಇರುವಂತದ್ದು. ಹಾಗೂ ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಕೃಷ್ಣನ ಇದು ಕೊಳಲು ಹಾಗೂ ಕೊಳಲಿರುವಂತ ಒಂದು ಅಂದ್ರೆ 2 ಭುಜ ಇರುವಂತದ್ದು ಒಂದು ರೂಪ ಏನಿದೆ, ಅದು ಭಗವಾನ್ ಸಾಕ್ಷಾತ್ಕಾರ. ವೇಣುಂ ಕ್ವಣಂತಂ ಅರವಿಂದ ದಲಾಯತಾಕ್ಷಂ ಬರ್ಹಾವತಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ವೇಣುಂ ಕ್ವಣಂತಂ ಅರವಿಂದ ದಲಾಯತ ಅಂದ್ರೆ ಚಂದ್ರನಂತ ಕಣ್ಣಿರುವಂತವನು, ಅಂದ್ರೆ ಇದು ಕೃಷ್ಣನನ್ನ ವರ್ಣಿಸುವಂತದ್ದು ಬ್ರಹ್ಮ.
ನೀಲಿ ಆಕಾಶದ ಒಂದು ನೀಲಿಗೆ ಕೃಷ್ಣನನ್ನ ಕಂಪೇರ್ ಮಾಡಿರುವಂತದ್ದು. ಸೊ ಅದು ಭಗವಾನ್. ಸೊ ಸಚ್ಚಿತ್ ಆನಂದ. ನಾವು ಬ್ರಹ್ಮನ ರಿಯಲೈಸೇಷನ್ ಮಾಡಿದ್ರೆ ನಮಗೆ ಸತ್ ಅಂತ ಹೇಳಿದ್ರೆ ನಿತ್ಯವಾದದ್ದು ಅಂತ ಅರಿವಾಗುವಂತದ್ದು. ಚಿತ್ ಅಂತ ಹೇಳಿದ್ರೆ ಜ್ಞಾನ. ಸೊ ಅಂದ್ರೆ ಪರಮಾತ್ಮನ ರಿಯಲೈಸೇಷನ್ ಆದಾಗ ನಮಗೆ ಜ್ಞಾನ ಸಹ ಬರುವಂತದ್ದು. ಅದೇ ಭಗವಂತನ ಸಾಕ್ಷಾತ್ಕಾರ ಆದಾಗ ಆನಂದ, ನಿಜವಾದ ಒಂದು ಬ್ಲಿಸ್ ಸಿಗುವಂತದ್ದು ಭಗವಾನ್ ಸಾಕ್ಷಾತ್ಕಾರ ಆದ್ರೆ ಮಾತ್ರ. ಸೊ ಇಲ್ಲಿ ಬ್ರಹ್ಮಭೂತದ ನೆಲೆಗೆ ನಾವು ಬಂದ್ರೆ ಆಗ ಅವನು ಯಾವುದೇ ಒಂದು ನ ಶೋಚತಿ ನ ಕಾಂಕ್ಷತಿ, ಅವನಿಗೆ ಕಷ್ಟ ಸುಖ ಎಲ್ಲವನ್ನು ಒಂದೇ ತರ ನೋಡುವಂಥದ್ದು, ಯಾವುದೇ ಒಂದು ಯೋಚನೆ ಇಲ್ಲ. ಅಂದ್ರೆ ಒಳ್ಳೇದ ಯಾವುದೋ ಒಂದು ಅವನ ಕೆಲಸ ಆಯ್ತು ಅನ್ನುವಾಗ ಸಂತೋಷ ಪಡುವುದು ಇಲ್ಲ, ಅಥವಾ ಅದನ್ನ ಕಳ್ಕೊಂಡ ಅಂತ ಹೇಳುವಾಗ ದುಃಖ ಪಡುವಂಥದ್ದು ಇಲ್ಲ. ಸೊ ಒಂದೇ ರೀತಿ ಇರುವಂತದ್ದು ಪ್ರಸನ್ನಾತ್ಮ, ಯಾವಾಗ್ಲೂ ಸಂತೋಷವಾಗಿ ಇರುವಂತದ್ದು. ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ನೋಡುವಂಥದ್ದು. ಅಂದ್ರೆ ನಾವು ಬೇರೆ ಪ್ರಾಣಿಗಳನ್ನ ನಾವೀಗ ಪಕ್ಷಿ ಅಥವಾ ಹಂದಿ ಅಂತ ಹೇಳಿದ್ರೆ ನಮಗೆ ಅದನ್ನ ಹೇಸಿಗೆ ಆಗುವಂಥದ್ದು. ಯಾಕಂತ ಹೇಳಿದ್ರೆ ನಾವು ಅದನ್ನ ಬಾಹ್ಯ ಒಂದು ಇದರಿಂದ ನೋಡ್ತಾ ಇದೀವಿ, ದೇಹದ ಭಾವನೆಯಲ್ಲಿ ನೋಡ್ತಾ ಇದೀವಿ, ಆತ್ಮದ ಭಾವನೆಯಲ್ಲಿ ನೋಡ್ತಾ ಇಲ್ಲ. ಆದ್ರೆ ಬ್ರಹ್ಮಭೂತ ಸ್ಟೇಜ್ ಅಲ್ಲಿ ಇರುವಂತವನು ಅವನು ಆತ್ಮದ ನೆಲೆಯಲ್ಲಿ ನೋಡ್ತಾನೆ, ಎಲ್ಲಾ ಪ್ರಾಣಿಗಳನ್ನು ಒಂದೇ ರೀತಿ ನೋಡುವಂಥದ್ದು. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮನನ್ನು ಪ್ರವೇಶಿಸಬಲ್ಲ. ಸೊ ಭಕ್ತ್ಯಾ ಮಾಂ ಅಭಿಜಾನಾತಿ, ನಾವು ಯಾವುದೇ ಒಂದು ನಮ್ಮ ಸ್ವಂತ ಮೆಂಟಲ್ ಸ್ಪೆಕ್ಯುಲೇಷನ್ ಇಂದ ಭಗವಂತನನ್ನ ಅರ್ಥಿಕೊಳ್ಳಕ್ ಸಾಧ್ಯ ಇಲ್ಲ. ಭಕ್ತಿ ಸೇವೆಯಿಂದ ಭಕ್ತಿಯ 9 ವಿಧಾನಗಳೇನಿದೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಸೊ ಈ ಒಂದು 9 ಮಾರ್ಗಗಳೇನಿದೆ ಭಕ್ತಿ ಸೇವೆ, ಅದರಿಂದ ಮಾತ್ರ ನಾವು ಕೃಷ್ಣನ ಸರಿಯಾಗಿ ಇರುವ ಹಾಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಹಾಗೂ ಭಗವಂತನ ಒಂದು ಧಾಮವನ್ನ ಪ್ರವೇಶಿಸಲಿಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಭಕ್ತಿ ಸೇವೆ ಹೇಗೆ ಅಂದ್ರೆ ಪ್ರಭುಪಾದ್ ಹೇಳುವಂಥದ್ದು, ಈಗ ಒಂದು ಬಾಟ್ಲಲ್ಲಿ ಜೇನಿದೆ. ಈ ಬಾಟ್ಲಲ್ಲಿ ಜೇನಿದೆ, ಅದನ್ನ ಈ ಮಾಯವಾದಿಗಳು ಏನ್ ಮಾಡುವಂಥದ್ದು ಅಂದ್ರೆ ಹೊರಗಿಂದ ನೆಕ್ಕುವಂಥದ್ದು. ಅಂದ್ರೆ ಈಗ ಜ್ಞಾನವನ್ನ, ಈಗ ನಾವು ಭಕ್ತಿಯನ್ನ ತಿಳ್ಕೊಳ್ಳುವಂಥದ್ದು, ಹೊರಗಡೆಯಿಂದ ನೆಕ್ಕುವಂಥದ್ದು, ತಿಳ್ಕೊಳ್ಳುವಂಥದ್ದು ಎಲ್ಲ ಮಾಡ್ತೀವಿ. ಆದ್ರೆ ಅಂಟಿಲ್ ನಾವು ಆ ಭಕ್ತಿಯನ್ನ ನಾವೇ ಪ್ರಯತ್ನ ಮಾಡಿ ನೋಡದೇ ಇದ್ದಾಗ ನಮಗೆ ಅದರ ರುಚಿ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಟೇಸ್ಟ್ ಗೊತ್ತಾಗ್ಬೇಕಿದ್ರೆ ನಾವು ಹೇಗೆ ಟೇಸ್ಟ್ ಗೊತ್ತಾಗುವಂಥದ್ದು? ನೀವು ಹರೇ ಕೃಷ್ಣ ಮಂತ್ರವನ್ನ ಸ್ಟಾರ್ಟ್ ಮಾಡ್ಬೇಕು. ಈಗ ಪ್ರಭುಪಾದ್ ಹೇಳಿರುವಂತದ್ದು ಪ್ರತಿದಿನ 16 ರೌಂಡ್ ಮಾಡ್ಬೇಕು, 1.5 ಗಂಟೆ ನಾವು ಅದಕ್ಕೆ ಟೈಮ್ ಇಡ್ಬೇಕು ಹಾಗೂ ಚಾಂಟಿಂಗ್ ಮಾಡ್ಬೇಕು. ಮಾಡ್ತಾ ಬಂದಾಗ ನಿಮಗೆ ಅದರದ್ದು ಟೇಸ್ಟ್ ಗೊತ್ತಾಗುವಂಥದ್ದು. ಆಗ ನಾವು ಯಾವುದೇ ಒಂದು ಅಂದ್ರೆ ಭಕ್ತಿಯ ನಿಜವಾದ ಟೇಸ್ಟ್ ಭಗವಂತನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಅಥವಾ ನಾವು ಜಸ್ಟ್ ಜ್ಞಾನವನ್ನ ಮಾತ್ರ ಸಂಪಾದನೆ ಮಾಡ್ತಾ ಹೋದ್ರೆ ಇದು ಹೇಗಾಗುವಂಥದ್ದು? ನಾವು ಜೇನಿನ ಬಾಟ್ಲಿನ ಹೊರಗಡೆಯಿಂದ ನೆಕ್ಕಿದಾಗ ಆಗುತ್ತೆ, ಆದ್ರೆ ಅದನ್ನ ಓಪನ್ ಮಾಡಿ ನಾವು ಅದನ್ನ ತೆಗೆದಾಗ ಮಾತ್ರ ಅದನ್ನ ಟೇಸ್ಟ್ ಮಾಡಕ್ಕೆ ಸಾಧ್ಯ. ಸೊ ಭಕ್ತಿ ಸಹ ಎಕ್ಸಿಕ್ಯೂಟ್ ಮಾಡಿ ಬರುವಂತದ್ದು. ಹೇಗೆ ಬರುವಂತದ್ದು? ಒಂದು ಗುರುಗಳ ಒಂದು ಗೈಡೆನ್ಸ್ ಇಂದ, ಅಂದ್ರೆ ಗುರುಗಳ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ತದ್ವಿಧಿ ಪ್ರಣಿಪಾದೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಜ್ಞಾನಿನಸ್ತತ್ವದರ್ಶಿನಃ ಅಂದ್ರೆ ಯಾರು ಸತ್ಯವನ್ನ ನೋಡಿದ್ದಾರೆ ಅವರು ನಮಗೆ ಸತ್ಯವನ್ನ ಹೇಳಲಿಕ್ಕೆ ಸಾಧ್ಯ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಣೋ ಮದ್ವಪಾಶ್ರಯಃ ಮತ್ಪ್ರಸಾದಾತ್ಮವಾಪ್ನೋತಿ ಶಾಶ್ವತಂ ಪದಮಾವ್ಯಯಂ. ನನ್ನ ಪರಿಶುದ್ಧ ಭಕ್ತರು ಎಲ್ಲಾ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಸೊ ಭಕ್ತನಾದವನು ಎಲ್ಲಾ ರೀತಿ ಕೆಲಸ ಮಾಡ್ತಾರೆ. ಈಗ ನಾವು ಭಕ್ತನಿಗೂ ಹಾಗೂ ಹೊರಗಿನ ಮೆಟೀರಿಯಲಿಸ್ಟಿಕ್ ಪರ್ಸನ್ಗೂ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಇವರು ಎಲ್ಲಾ ರೀತಿಯ ಕೆಲಸ ಅವರು ಸಹ ಮಾಡುವಂತದ್ದು. ಆದ್ರೆ ವ್ಯತ್ಯಾಸ ಏನಂದ್ರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿರೋನು ತನ್ನ ಒಂದು ಇಂದ್ರಿಯ ತೃಪ್ತಿಗೆ ಮಾಡುವಂಥದ್ದು, ಆದ್ರೆ ಭಕ್ತನಾದವನು ಎಲ್ಲವನ್ನು ಕೃಷ್ಣನಿಗೋಸ್ಕರ ಮಾಡುವಂಥದ್ದು. ಸೊ ಹಾಗಾಗಿ ಹಾಗೆ ನಿರತರಾಗಿ ಅವರು ಮಾಡುವಂತವ್ರು ಸದಾ ಕೃಷ್ಣನ ರಕ್ಷಣೆಯಲ್ಲಿ ಇರುವಂತದ್ದು ಹಾಗೂ ನನ್ನ ಕೃಪೆಗೆ ಪಾತ್ರರಾಗ್ತಾರೆ, ಹಾಗೂ ಶಾಶ್ವತವೂ ಅವ್ಯವೂ ಆದ ನನ್ನ ನಿವಾಸವನ್ನ ಅವರು ಸೇರ್ತಾರೆ ಅಂತ ಹೇಳಿ.
ಸೊ ಪ್ರಭುಪಾದ್ ಪರಿಶುದ್ಧ ಭಕ್ತರು, ಅವ್ರು ಹೇಗೆ ಒಂದು ಯಾವುದೇ ಒಂದು ಎಲ್ಲಾ ಕಷ್ಟಗಳಿದ್ರು ಸಹ ಆ ಒಂದು ಕೃಷ್ಣ ಪ್ರಜ್ಞೆಯನ್ನ ಅವರ ಲಾಸ್ಟ್ ಮಿನಿಟ್ ವರೆಗೆ ಹೇಗೆ ಅವರು ಮಾಡ್ತಾ ಇದ್ರು. ಅಂದ್ರೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಲ್ಲಿ ಸ್ಪ್ರೆಡ್ ಮಾಡಿರೋ 70 ವರ್ಷದಲ್ಲಿ ಹೋಗಿ ಮಾಡುವಂತದ್ದೇನು ತಮಾಷೆ ಅಲ್ಲ. ಕೈಯಲ್ಲಿ ಒಂದು 40 ರೂಪಾಯಿ ಅಷ್ಟೇ ಇದ್ದಿದ್ದು ಅವ್ರ ಹತ್ರ. ಅಂತದ್ರಲ್ಲಿ ಅವರು ದೃಢ ಸಂಕಲ್ಪದಿಂದ ಹೇಗೆ ಹೋಗಿ ಮಾಡಿ ಅಲ್ಲಿ ಸಾಧನೆ ಮಾಡಿದ್ರು. ಹೇಗೆ ಸಾಧ್ಯ ಆಯ್ತದು? ಕೃಷ್ಣನ ಒಂದು ಆಶೀರ್ವಾದದಿಂದ. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅತ ಚೇತ್ವ ಮಹಾನ್ ಕಾರಾನ್ ಶೋಷಸಿ ವಿನಂಕ್ಷ್ಯಸಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲಾ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ ನಿನ್ನ ಮಾತನ್ನು ಕೇಳದೆ ಹೋದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯ. ಕೃಷ್ಣ ಇಲ್ಲಿ ಒಂಥರ ವಾರ್ನಿಂಗ್ ಕೊಡ್ತಾ ಇರೋಂಥದ್ದು. ಅಂದ್ರೆ ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ, ಕೃಷ್ಣನನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಆಗ ಮಾತ್ರ ನಾವು ಜೀವನದಲ್ಲಿ ಯಾವುದೇ ಒಂದು ಅಂದ್ರೆ ಕೃಷ್ಣನ ಒಂದು ನಮಗೆ ಕರುಣೆ ಇರುವಂತ ಕೃಪೆ ಇರುವಂತದ್ದು. ಸೊ ಇಲ್ಲ, ಈಗ ಕೃಷ್ಣಗಳು ಎಷ್ಟೊಂದು ಇದರಲ್ಲಿ ನಮಗೆ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿರುವಂತದ್ದು ಭಗವದ್ಗೀತೆಯಲ್ಲಿ. ನಾನು ಅದನ್ನ ಯಾವ್ದನ್ನು ಲೆಕ್ಸದೆ ನನ್ನ ಇಷ್ಟ ಪ್ರಕಾರ ನಾನ್ ಮಾಡ್ತೇನೆ, ನಾನು ಇದನ್ನ ಬಿಲೀವ್ ಮಾಡಲ್ಲ ಅಂತ ಅಹಂಕಾರದಲ್ಲಿ ನಾವು ಮಾಡಿದ್ರೆ ಆಗ ಮುಳುಗಿ ಹೋಗ್ತೀಯಾ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಸೊ ಇದಕ್ಕೆ ವಾರ್ನಿಂಗ್ ಅಂತ ಹೇಳಿದ್ರೆ, ಕೃಷ್ಣ ಹೇಳುವಂತದ್ದು ಈ ಮನುಷ್ಯ ಜನ್ಮ ಏನಿದೆ, ನಾವ್ ಇದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ಬೇಕು. ಅಂದ್ರೆ ಪ್ರಾಣಿಗಳ ಹಾಗೆ ಜಸ್ಟ್ ಆಹಾರ ನಿದ್ರಾ ಭಯ ಹಾಗೂ ಮೈಥುನ. ಈಗ ಆಹಾರವನ್ನ ತಿನ್ನುವಂಥದ್ದು ಮಾತ್ರ, ಅಥವಾ ಮಲಗುವಂಥದ್ದು ಹಾಗೂ ಸೆಕ್ಸ್ ಮಾಡುವಂಥದ್ದು ಹಾಗೂ ಕೂಡಿಡುವಂಥದ್ದು, ಇದೆಲ್ಲವೂ ಪ್ರಾಣಿ ಸಹ ಮಾಡುವಂಥದ್ದು. ಸೊ ಇದೇ ಬಿಟ್ಟು ನೀವು ಆತ್ಮ ಸಾಕ್ಷಾತ್ಕಾರದ ಕಡೆ ನಾವು ಏನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಏನ್ ಮಾಡುತ್ತೆ, ಈ ಎಲ್ಲಾ ಕ್ಲೇಶಗಳು ಇದ್ದೇ ಇದೆ. ಜನ್ಮ ಮೃತ್ಯು ಜರ ವ್ಯಾಧಿ ಹಾಗೂ ಈ ಸೆಕೆಂಡರಿ ಕ್ಲೇಶಗಳು ಅಂತ ಹೇಳಿದ್ರೆ ಇದು ನಮ್ಮ ಆದಿದೈವಿಕ, ಆದಿಭೌತಿಕ ಹಾಗೂ ಆಧ್ಯಾತ್ಮಿಕ ಈ ಕ್ಲೇಶಗಳಲ್ಲೇ ನಾವು ಮತ್ತೆ ಮತ್ತೆ ಹುಟ್ಟಿ ಬರುವಂತ. ಕೃಷ್ಣ ಹೇಳುವಂತದ್ದೇನು, ನಾವು ಮತ್ತೆ ಇಲ್ಲೇ ಹುಟ್ಟು ಸಾವು ಅಂತ ಹೇಳಿ ನಮಗೆ ಕೊನೆ ಇಲ್ಲ, ಮುಳುಗಿ ಹೋಗ್ತೇವೆ ನಾವು ಅಂತ ಹೇಳಿ. ಆದ್ರೆ ಕೃಷ್ಣನನ್ನ ಯಾರು ಶರಣಾಗ್ತಾರೆ, ಅವರು ಹೇಗೆ ಕೃಷ್ಣ ಕಾಪಾಡ್ತಾನೆ. ಎಷ್ಟು ದೊಡ್ಡ ತೊಂದರೆ ಇದ್ರು ಸಹ ಅದು ಸಣ್ಣದಲ್ಲಿ ಪಾರಾಗುವಂಥದ್ದು. ಹೇಗೆ ನಮ್ಮ ಒಂದು ಕರುವಿನ ಕಾಲಿನ ಒಂದು ಎಷ್ಟು ಸಣ್ಣ ಜಾಗ, ಅದರ ಮಣ್ಣಲ್ಲಿ ಅದು ಕಾಲಿಟ್ರೆ ಅಲ್ಲಿ ಒಂದು ಸಣ್ಣ ಒಂದು ಜಾಗ ಆಗುವಂಥದ್ದು. ಸೊ ಅಷ್ಟು ಸಣ್ಣ ಮಾಡುವಂಥದ್ದು ನಮ್ಮ ತೊಂದರೆಗಳನ್ನ ಕೃಷ್ಣ ಜೀವನದಲ್ಲಿ. ಸೊ ಸುಲಭವಾಗಿ ನಾವು ಪಾರಾಗೋಗೆ ಕೃಷ್ಣ ಕಾಪಾಡ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶುರ್ಜನ ತಿಷ್ಠತಿ ಭ್ರಾಮಯಂ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಅರ್ಜುನನೇ ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಈ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಾನೆ. ಸೊ ಇಲ್ಲಿ ನಮ್ಮ ಮನುಷ್ಯನ ದೇಹವನ್ನ ಒಂದು ಯಂತ್ರಕ್ಕೆ ಕಂಪೇರ್ ಮಾಡಿರುವಂತದ್ದು ಭಗವಂತ. ಇದು ಯಾಕಂತಂದ್ರೆ ಇದರಲ್ಲಿ ಎಲ್ಲ ಆರ್ಗನ್ಸ್ ಇದೆ ಅಲ್ವಾ, ಎಲ್ಲ ಬೇರೆ ಬೇರೆ ಅಂದ್ರೆ ಒಂದು ಸರಿ ಹಾರ್ಟ್ ಅಲ್ಲಿ ಇರ್ಬೋದು, ಒಂದು ಹಾರ್ಟ್ ಇರ್ಬೋದು, ಅಥವಾ ಬೇರೆ ಎಲ್ಲ ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ಬೇರೆ ಎಲ್ಲ ಆರ್ಗನ್ಸ್ ಏನೇನಿದೆ ನಮ್ಮ ದೇಹದಲ್ಲಿ ಎಲ್ಲ ಒಂದು ಮೆಷಿನ್ ತರ ಅದು ಕೆಲಸ ಮಾಡುವಂಥದ್ದು, ಅದರ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಆದರೆ ಕೃಷ್ಣ ಅದಕ್ಕೆ ನಿರ್ದೇಶನ ಕೊಡುವಂಥದ್ದು ಆಸ್ ಎ ಪರಮಾತ್ಮ. ಅವನು ಹೃದಯದಲ್ಲಿ ಇದ್ದಾನೆ. ಸೊ ಹೃದಯದಲ್ಲಿ ಇರ್ತಾ ಅವನು ನಮಗೆ ಹೇಗೆ ಹೋಗುವಂಥದ್ದು ಅಂತ ಅಂದ್ರೆ, ನಾವು ಕೃಷ್ಣನಿಗೆ ಶರಣಾಗತನಾದಾಗ ಅವನು ನಮಗೆ ಗೈಡ್ ಮಾಡ್ತಾನೆ. ಕೃಷ್ಣನೇ ಹೇಳುವಂಥದ್ದು, ನಾನು ತೇಷಾಹಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಮುಪಯಾಂತಿತೆ. ನನ್ನನ್ನು ಯಾರು ಸದಾ ಸ್ಮರಿಸುತ್ತಾರೋ ಅವರಿಗೆ ನಾನು ಆ ಬುದ್ಧಿ ಯೋಗ, ಇಂಟೆಲಿಜೆನ್ಸ್ ನ ಕೊಡ್ತೀನಿ. ಏನ್ ಇಂಟೆಲಿಜೆನ್ಸ್? ಏನ ಮಾಮುಪಯಾಂತಿತೆ, ನನ್ನನ್ನ ಹೇಗೆ ಅವರು ಭಕ್ತಿ ಸೇವೆಯಲ್ಲಿ ಅವರು ತೊಡಗಿಸ್ಕೊಳ್ಬಹುದು, ಆ ಒಂದು ಇಂಟೆಲಿಜೆನ್ಸ್ ನ ನಾನು ಅವರಿಗೆ ಕೊಡ್ತೇನೆ ಅಂತ ಹೇಳಿ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಂ ಶಾಂತಿಂ ಸ್ಥಾನಂ ವ್ಯಾಪ್ಸ್ಯಸಿ ಶಾಶ್ವತಂ. ಭರತವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯಾ. ಸೊ ಯಾರಿಗೆ ಶರಣಾಗುವಂಥದ್ದು? ಭಗವಂತನಿಗೆ ಶರಣಾಗತನಾದ್ರೆ ಅವನ ಕೃಪೆ ಹಾಗೂ ದಿವ್ಯ ಶಾಂತಿ, ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್, ನೀನು ಪರಮವು ಶಾಶ್ವತವೂ ಆದ ಸ್ಥಾನ. ಶಾಶ್ವತ ಆದ ಸ್ಥಾನ ಅಂತ ಹೇಳಿದ್ರೆ
ಮತ್ತೆ ಈ ಜನ್ಮ ಮೃತ್ಯು ಜರ ವ್ಯಾಧಿಗೆ ಬರ್ಬೇಕಂತ ಇಲ್ಲ ನಿನಗೆ. ಇತಿತೆ ಜ್ಞಾನಮಾಖ್ಯಾತ್ಯಂ ಗುಹ್ಯದ್ ಗುಹ್ಯತರಂ ಮಯಾ ವಿಮೃಶ್ಯತದಶೇಷೇಣ ಯಥೇಚ್ಛಸಿ ತಥಾ ಕುರು. ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಸೊ ಈಗ ಗುಹ್ಯತರಂ ಗುಹ್ಯತಮಂ ಯಾವ್ದೆಲ್ಲ ಅಂದ್ರೆ ನಾನು ದೇಹ ಅಲ್ಲ ಆತ್ಮ ಅನ್ನೋದನ್ನ ಕೃಷ್ಣ ಹೇಳಿಕೊಟ್ಟ. ಮತ್ತೆ ಅದಾದ ಮೇಲೆ ನಾನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿದ್ದೇನೆ, ಅದು ಎರಡನೇ ಗುಹ್ಯತರ. ಗುಹ್ಯತಮಂ ಅಂತ ಹೇಳಿದ್ರೆ ಕೃಷ್ಣನ ಒಂದು ಧಾಮ ಇದೆ. ಕೃಷ್ಣ ದೇವತಮ ಪರಮ ಪುರುಷ ಹಾಗೂ ಅವನ ಒಂದು ಧಾಮ ಇದೆ. ಅದು ಅಲ್ಲಿಗೆ ನಾವು ಅಲ್ಲಿಗೆ ಹೋಗೋದಕ್ಕೆ ಪ್ರಯತ್ನ ಪಡ್ಬೇಕು. ಈ 3 ವಿಷಯಗಳು ಏನಿದೆ ಅದನ್ನ ನಾನು ಹೇಳಿದ್ದೇನೆ. ಸೊ ಕೃಷ್ಣ ಎಷ್ಟು ಗ್ರೇಟ್ ಟೀಚರ್ ಅಂತ ಹೇಳ್ಬೋದು ಇಲ್ಲಿ ಅಂತ ಹೇಳಿದ್ರೆ, ಒಂದು ಕ್ವಾಲಿಟಿ ಆಫ್ ಎ ಗ್ರೇಟ್ ಟೀಚರ್. ಇಲ್ಲಿ ಏನು ಫೋರ್ಸ್ ಇಲ್ಲ, ನಾನು ಹೇಳೋದೆಲ್ಲ ಹೇಳಿದ್ದೇನೆ, ಇನ್ನು ನಿನ್ನ ಇಷ್ಟ. ಯಥೇಚ್ಛಸಿ ತಥಾಕುರು, ನಿನಗೇನು ಇಷ್ಟ ಅದನ್ನ ಮಾಡು ಅಂತ ಹೇಳಿ. ಹಾಗಾಗಿ ಕೃಷ್ಣ ನಮಗೆ ಫೋರ್ಸ್ ಮಾಡಲ್ಲ. ನಾವು ಹೇಳ್ತೀವಿ ಹಾಗಾದ್ರೆ ನಾನು ಮಾಡುವಂತ ಕೆಟ್ಟ ಕೆಲಸಗಳಿಗೆಲ್ಲ ಕೃಷ್ಣನೇನೆ ಕಾರಣನಾ ಅಂತ ಹೇಳಿ ನಾವು ಎಷ್ಟೋ ಜನ ಕೇಳ್ತಾರೆ. ಇಲ್ಲ, ಯಾಕೆ? ಕೃಷ್ಣ ನಮಗೆ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನೆ. ಆ ಒಂದು ಲಿಟಲ್ ಇಂಡಿಪೆಂಡೆನ್ಸ್ ಏನಿದೆ ನಮಗೆ, ಅದರಲ್ಲಿ ಕೃಷ್ಣ ಯಾವತ್ತೂ ಇಂಟರ್ಫಿಯರ್ ಆಗಲ್ಲ ನಮಗೆ. ಬಟ್ ತಪ್ಪು ಯಾವುದು ಸರಿ ಯಾವುದು ಆ ಒಂದು ಮಾಡೋ ಒಂದು ಇದು ಕೃಷ್ಣ ಕೊಟ್ಟಿದ್ದಾನೆ. ಹಾಗಾಗಿ ಇಂಟೆಲಿಜೆನ್ಸ್ ಏನಿದೆ ಅದನ್ನ ನಾವು ಯೂಸ್ ಮಾಡಿ, ನಮ್ಮ ವಿಲ್ ಪವರ್ ಅದನ್ನ ನಾವು ಯೂಸ್ ಮಾಡ್ಬೇಕು. ಕೃಷ್ಣ ಅದಲ್ಲಿ ಇಂಟರ್ಫಿಯರ್ ಆಗಲ್ಲ. ಸೊ ಅವನು ಈ ಜ್ಞಾನವನ್ನ ಕೊಟ್ಟಾಗಿದೆ ಈಗ ಭಗವದ್ಗೀತೆಯ ಜ್ಞಾನವನ್ನ. ಇನ್ನಿದನ್ನ ನಾವು ಎಷ್ಟು ನಮ್ಮ ಲೈಫಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅನ್ನೋದು ನಮಗೆ ಬಿಟ್ಟಿರುವಂತದ್ದು. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಸಿ ಸತ್ಯಂತೆ ಪ್ರತಿಜ್ಞಾನೆ ಪ್ರಿಯೋಸಿ ಮೇ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೇ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ರಿಂದ ನನಗೆ ಭರವಸೆಯನ್ನು ಕೊಡುತ್ತೇನೆ. ನೋಡಿ, ಕೃಷ್ಣ ಭರವಸೆ ಕೊಡ್ತಾ ಇರೋದು ಅಂದ್ರೆ ಇಲ್ಲಿ ಖಂಡಿತವಾಗಿಯೂ ನನ್ನನ್ನ ಚಿಂತನೆ ಮಾಡಿ ನನ್ನ ಭಕ್ತಿ ಸೇವೆಯಲ್ಲಿ ತೊಡಿದ್ರೆ ನೀನು ಖಂಡಿತ ಬರ್ತೀಯಾ, ಅದಲ್ಲಿ ಬೇರೆ ಸಂಶಯ ಬೇಡ ಅಂತ ಹೇಳಿ ನಮಗೆ ಧೈರ್ಯ ಕೊಡ್ತಾ ಇರುವಂತದ್ದು ಭಗವಂತ ಇಲ್ಲಿ. ಇದೇ ಶ್ಲೋಕ ಇನ್ನೊಂದು ಕಡೆ 9ನೇ ಅಧ್ಯಾಯದಲ್ಲೂ ಸಹ ಬರುವಂತದ್ದು 9.34. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಯ್ಯೇ ವೇಷಸಿ ಯುಕ್ತೈವ ಆತ್ಮಾನಂ ಮತ್ಪರಾಯಣಃ. ಅಲ್ಲಿ ಕೃಷ್ಣ ಹೇಳುವಂತದ್ದು ಯಾವ್ದೆಲ್ಲ ಮಾಡ್ಬೇಕು? ನನ್ನನ್ನ ಕುರಿತು ಚಿಂತಿಸು, ನನ್ನ ಬಗ್ಗೆ ಯಾವಾಗಲೂ ಯೋಚನೆ ಮಾಡು, ನನ್ನ ಭಕ್ತನಾಗು, ಬಿಕಮ್ ಮೈ ಡಿವೋಟಿ, ಮತ್ತು ನನ್ನ ಪೂಜೆ ಮಾಡು, ನನ್ನನ್ನ ಆರಾಧನೆ ಮಾಡು, ಹಾಗೂ ನನಗೆ ನಮಸ್ಕರಿಸು. ಕೃಷ್ಣನಿಗೆ ಒಬೇಸೆನ್ಸಸ್. ಇದು ನಮ್ಮ ಇಸ್ಕಾನ್ ರಾಧಾ ಗೋವಿಂದ್ ದೀಟೀಸ್. ಸೊ ಇವರ ಒಂದು ಆಶೀರ್ವಾದದ ಮೇಲೆ ನಾವು ಈ ಒಂದು 18 ದಿನಗಳ ಕೋರ್ಸ್ ಏನಿದೆ ಅದನ್ನ ಕಲ್ತಿದ್ದೇವೆ. ಎಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಈಗ ತುಂಬಾ ಜನ ಬೇರೆ ಬೇರೆ ಧರ್ಮಗಳು ನಮ್ಗೆ ಬೇರೆ ಇದೆ, ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಬೇರೆ ಧರ್ಮ ಇದೆ, ಈ ಧರ್ಮ ಇದೆ, ಆ ಧರ್ಮ ಇದೆ, ರಿಲಿಜಿಯನ್ಸ್ ಇರ್ಬೋದು, ಕ್ಯಾಸ್ಟ್ ಇರ್ಬೋದು, ಬೇರೆ ಏನೇನೋ ಧರ್ಮಗಳು ಎಲ್ಲ ಇದೆಲ್ಲ ನಾನು ಕೃಷ್ಣ ಹೇಳುವಂಥದ್ದು ಎಲ್ಲವನ್ನು ತ್ಯಾಗ ಮಾಡಿ ನನಗೆ ಶರಣಾಗತನಾಗು, ಅಂದ್ರೆ ಕೃಷ್ಣ ನನ್ನ ಭಕ್ತನಾಗು. ಕೃಷ್ಣ ಹೇಗೆ ಮಾಡುವಂಥದ್ದು ಈಗ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ನಾವು, ಹೇಗೆ ಕೃಷ್ಣನನ್ನ ನಾವು ಪೂಜೆ ಮಾಡ್ಬೇಕು ಮಾಡಿದಾಗ ನಿನಗೆ ಯಾವುದೇ ಒಂದು ಪಾಪಗಳು ಅಂಟಲ್ಲ, ನಾನ್ ನಿನ್ನನ್ನ ಪ್ರೊಟೆಕ್ಟ್ ಮಾಡ್ತೀನಿ. ಆ ಪಾಪ ನಿನಗೆ ಬೇರೆಯವ್ರು ಏನೇ ಹೇಳ್ಬೋದು, ನಿನಗೆ ಅದ್ ಮಾಡ್ಲಿಲ್ಲ ಅಂದ್ ಈ ಪಾಪ ಇಲ್ಲ, ಚಿಂತೆ ಮಾಡ್ಬೇಡ, ಹೆದರ್ಕೊಳ್ಬೇಡ, ನೀನು ನನ್ನ ಭಕ್ತ, ಸೊ ನಿನ್ನ ನಾನು ಎಲ್ಲಾದ್ರಿಂದ ಬಿಡುಗಡೆ ಮಾಡ್ತೇನೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಸೊ ಇದರಲ್ಲಿ ನಾವು ಉದಾಹರಣೆ ನೋಡಿದ್ವಿ, ಹೇಗೆ ವರುಣನನ್ನ ಪೂಜೆ ಮಾಡದೆ ಇವರೆಲ್ಲ, ಅಂದ್ರೆ ವರುಣನಿಗೆ ಪೂಜೆ ಮಾಡುವಾಗ ಅವನು ತುಂಬಾ ಮಳೆ ಕೊಡುವಂಥದ್ದು, ಕಂಟಿನ್ಯೂಸ್ 7 ದಿನ 7 ರಾತ್ರಿ ಮಳೆ ಸುರಿಯುವಂಥದ್ದು. ಆದ್ರೆ ಕೃಷ್ಣ ಎಲ್ಲರನ್ನ ಕಾಪಾಡ್ದ, ಗೋವರ್ಧನ ಬೆಟ್ಟವನ್ನ ಎತ್ತಿ ಹಿಡಿದು. ಸೊ ಕೃಷ್ಣ ಅವನಿಗೆ ಶರಣಾದವನ್ನ ಯಾವಾಗ್ಲೂ ಪ್ರೊಟೆಕ್ಟ್ ಮಾಡುವಂಥದ್ದು. ಇಲ್ಲಿ ಗಜೇಂದ್ರ ನನ್ನ ಹೇಗೆ ಕೃಷ್ಣ ಕಾಪಾಡುವಂಥದ್ದು, ಒಂದು ಪ್ರಾರ್ಥನೆ ಅಂದ್ರೆ ಪ್ರೀತಿಯಿಂದ ಒಂದು ತಾವರೆಯನ್ನ ಕೊಟ್ಟು ಅವನು ಪ್ರಾರ್ಥನೆ ಮಾಡುವಂಥದ್ದು, ಆಗ ದೇವರು ಬಂದು ಅವನಿಗೆ ಮುಕ್ತಿ ಕೊಡುವಂಥದ್ದು. ಹಾಗೂ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಜಗಾಯಿ ಹಾಗೂ ಮಗಾಯ್ ಇವರು ತುಂಬಾ ಅಂದ್ರೆ ನರಾಧಮರಾಗಿರ್ತಾರೆ. ನರರಲ್ಲಿ ಅಧಮರು ಅಂದ್ರೆ ಬೇಡದ ರೀತಿಯ ಎಲ್ಲ ನಿಯಂತ್ರಕ ತತ್ವಗಳು ಏನೇನಿದೆ ಯಾವುದನ್ನು ಅವರು ಫಾಲೋ ಮಾಡ್ತಾ ಇರಲ್ಲ, ಅದನ್ನೆಲ್ಲ ಬಿಟ್ಟು ಅಂತವರನ್ನು ಸಹ ಅವರು ಬಿಡುವಂಥದ್ದು. ಅಂದ್ರೆ ಅವರಿಗೆ ಶರಣ ಆಗ್ತಾರೆ. ಅವರು ತಪ್ಪಾಯ್ತು ಅಂತ ಯಾವಾಗ ಕಾಲಿ ಅಡ್ಡ ಬೀಳ್ತಾರೆ ಅವರವರನ್ನ ಕ್ಷಮಿಸಿ ಹರಿನಾಮವನ್ನ ಅವರಿಗೆ ಕೊಡುವಂಥದ್ದು.
ಇದಂತೆ ನಾ ತಪಸ್ಕಾಯನ್ ನಾ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಗ್ಯ ಸೂಯತಿ. ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಅಂದ್ರೆ ಇದನ್ನ ನಾವು ಅಭಕ್ತರಿಗೆ ಹೇಳ್ಬಾರ್ದು. ಭಗವಂತ ಹೇಳುವಂಥದ್ದು ಇದನ್ನ, ಈ ಒಂದು ಕಾನ್ಫಿಡೆನ್ಷಿಯಲ್, ತುಂಬಾ ಗುಹ್ಯತಮಂ ಈ ಜ್ಞಾನವನ್ನ ಯಾರಿಗೆ ಹೇಳ್ಬೇಕು? ಭಕ್ತರಿಗೆ ಮಾತ್ರ. ಸೊ ನಾವ್ ಯಾರಿಗೆ ಹೇಳುವಂಥದ್ದು? ಈಗ ನಾವು ಎನ್ರೋಲ್ ಮಾಡ್ಲಿಕ್ಕೆ ಹೇಳಿ ಇಷ್ಟೆಲ್ಲ ರಿಜಿಸ್ಟ್ರೇಷನ್ ಮಾಡಿ ಇದನ್ನ ಒಂದು ಸ್ಪ್ರೆಡ್ ಮಾಡುವಂಥದ್ದು ಯಾರಿಗೆ ನಾವು ಹೇಳುವಂಥದ್ದು? ಬರೀ ಯಾರು ರಿಜಿಸ್ಟರ್ ಮಾಡಿ ಬರ್ತಾರೆ ಅವರಿಗೆ ಮಾತ್ರ. ನಾವು ಜಸ್ಟ್ ಹೋಗಿ ರೋಡಲ್ಲಿ ಎಲ್ಲರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ ಈ ಒಂದು ಜ್ಞಾನವನ್ನ. ಯಾಕಂತ ಹೇಳಿದ್ರೆ ಆ ಒಂದು ಭಕ್ತಿ ಸೇವೆಯಲ್ಲಿ ಭಕ್ತರಿಗೆ ಮಾತ್ರ ಇದನ್ನ ಹೇಳೋಕೆ ಸಾಧ್ಯ. ಯಂ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯಸ್ಯ ಸಂಶಯಃ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶ ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಬರುವನು. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯ ಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ ಅಂತ ಹೇಳಿದ್ರೆ, ಇದನ್ನ ಯಾರು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಯಾರು ತೊಡಗ್ತಾರೋ ಅವರು ಕೃಷ್ಣನ ಹತ್ರ ಖಂಡಿತ ಬರ್ತಾರೆ ಅಂತ ಹೇಳುವಂಥದ್ದು. ಹಾಗೂ ಈಗ ಯಾರು ಈ ಪ್ರಪಂಚದಲ್ಲಿ ಕೃಷ್ಣನಿಗೆ ಇವ್ರಿಗಿಂತ ಪ್ರೀತಿ ಪಾತ್ರರಾದವರು ಯಾರು ಇಲ್ಲ ಅಂತ ಕೃಷ್ಣ ಹೇಳುವಂಥದ್ದು. ಅಂದ್ರೆ ಈಗ ನಾರದ ಮುನಿಗಳು ಹೇಗೆ ಒಂದು ಭಗವಂತನ ಪ್ರಚಾರದಲ್ಲಿ ತೊಡಗಿರ್ತಾರೆ, ಅದೇ ರೀತಿ ನಮ್ಮ ಪ್ರಭುಪಾದ್ ಸಹ ಹೇಗೆ ಬೇರೆ ಎಷ್ಟು ದೇಶಗಳಿಗೆ ಹೋಗಿ ಅವರು ಎಲ್ಲ ಕೃಷ್ಣ ಪ್ರಜ್ಞೆಯನ್ನ ಎಲ್ಲರಿಗೂ ಕೊಡುವಂಥದ್ದು, ಭಗವಂತನ ಈ ಜ್ಞಾನವನ್ನ ಎಲ್ಲರಿಗೂ ಸ್ಪ್ರೆಡ್ ಮಾಡಿರುವಂತವ್ರು ವಂತದ್ದು. ಸೊ ಹಾಗಾಗಿ ಅಂತವ್ರಿಗಿಂತ ಪ್ರಿಯವಾದದ್ದು ಯಾರು ಇಲ್ಲ. ಸೊ ಈಗ ನಾವೆಲ್ಲ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಕೈಲಾದದನ್ನ ಈ ಒಂದು ಭಗವದ್ಗೀತೆ ಈಗ ಕೊಡ್ತೀನಿ, ನೆಕ್ಸ್ಟ್ ಫೆಬ್ರವರಿ 7ಕ್ಕೆ ಬರ್ತಾ ಇದೆ. ಸೊ ನಿಮ್ಮ ಒಂದು ನೋನ್ ಪೀಪಲ್ ಯಾರಿರ್ತಾರೆ ನಿಮ್ಮ ಒಂದು ಗ್ರೂಪ್ ಅಲ್ಲಿ ನೀವು ಕಳಿಸಿ ಅದನ್ನ. ಅಟ್ಲೀಸ್ಟ್ ಅದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೋ ಆ ಒಂದು ಪುಣ್ಯ ನಿಮಗೆ ಬರುತ್ತೆ. ಸೊ ನಾವು ಕೃಷ್ಣನಿಗೆ ಹೀಗೆ ಪ್ರೀತಿ ಪಾತ್ರರಾಗಬಹುದು. ಅದ್ಯೇಷ್ಯತೆ ಚಯ ಇದಂ ಧರ್ಮ್ಯಂ ಸಂವಾದಮಯೋ ಮಾವಯೋಃ ಜ್ಞಾನಯಜ್ಞೇನ ತಾನೇಹಂ ಇಷ್ಟ ಸ್ಯಾಮಿತಿ ಮೇ ಮತಿಃ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವವನು ಅವನು ತನ್ನ ಭಕ್ತಿ ಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಸೊ ಈಗ ನೀವೆಲ್ಲ ಈಗ ಇಷ್ಟು ದಿನ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಕನ್ವಿನ್ಸ್ ಆಗಿದೆ ಕೃಷ್ಣನ ಒಂದು ಜ್ಞಾನದ ಬಗ್ಗೆ. ಆಬ್ವಿಯಸ್ಲಿ ಅಂದ್ರೆ ಇದು ಲೈಕ್ ಇನಿಷಿಯಲ್ ಸ್ಟೆಪ್. ನೀವು ಇದನ್ನ ಭಕ್ತಿ ಸೇವೆಯನ್ನ ಸೀರಿಯಸ್ ಆಗಿ ತಗೊಂಡು ಮುಂದುವರಿರಿ. ಕೃಷ್ಣ ಹೇಳುವಂಥದ್ದು ಮುಂದುವರಿತಾರೆ ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೆ ಸರಿಯಾಗಿ, ಅವರ ಬುದ್ಧಿವಂತಿಕೆಯಿಂದ ಕೃಷ್ಣನನ್ನ ಪೂಜಿಸ್ತಾರೆ. ಶ್ರದ್ಧಾವಾನ ಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾಂಗ್ ಲೋಕಾನ್ ಪ್ರಾಪ್ನುಯತ್ ಪುಣ್ಯ ಕರ್ಮಣಾಂ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯ ಕರ್ಮಿಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ಸೊ ಇದನ್ನ ಯಾವುದೇ ಒಂದು ಶ್ರದ್ಧೆಯಿಂದ ಕೇಳೋದ್ರಿಂದ ಏನಾಗುತ್ತೆ, ನಾವು ಹೈಯರ್ ಪ್ಲಾನೆಟ್ಸ್ ಗೆ ಹೋಗ್ಬೋದು ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಸೊ ಶುಕಮುನಿ ಹತ್ರ ಅಂದ್ರೆ ಈಶ್ವರ ಒಂದ್ಸತಿ ಪಾರ್ವತಿಗೆ ಈ ಭಾಗವತಂ ಜ್ಞಾನವನ್ನ ಹೇಳುವಾಗ ಅಲ್ಲಿ ಶುಕಮುನಿ ಅವ್ರು ಆಕ್ಚುಲಿ ಪ್ಯಾರೆಟ್ ಆಗಿದ್ರು, ಅಂದ್ರೆ ಶುಕ ಅಂತ ಹೇಳಿದ್ರೆ ಇಲಿ ಆಗಿರುವಂತ. ಆ ಇಲಿ ಸಹ ಮುಕ್ತಿ ಸಿಕ್ತು ಅಂತ ಹೇಳಿ ಒಂದು ಪುರಾಣದಲ್ಲಿ ಕತೆ, ಅದು ನಿಜವಾದ ಕತೆ. ಅವರೇ ಆಮೇಲೆ ನಂತರ ಶುಕಮುನಿ ಆಗುವಂಥದ್ದು, ವ್ಯಾಸದೇವರ ಒಂದು ಮಗುವಾಗಿ ಹುಟ್ಟುವಂಥದ್ದು. ಅರ್ಜುನ ಉವಾಚ ನಷ್ಟೋ ಮೋಹತ್ ಸ್ಮೃತಿರ್ಲಬ್ಧ ತತ್ಪ್ರಸಾದಾತ್ಮ ಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ, ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ, ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಸೊ ಈಗ ಎಲ್ಲಾ ಮೋಹ ಯಾವುದು, ಅವನು ಮೊದಲನೇ ಅಧ್ಯಾಯದಲ್ಲಿ 5 ಕಾರಣಗಳು ಕೊಟ್ಟಿದ್ದ ಮೋಹ, ಆ ಎಲ್ಲಾ ಮೋಹವು ಹೋಗಿದೆ. ನನಗೀಗ ನಿನ್ನ ದಯೆಯಿಂದ ನನಗೆ ಎಲ್ಲವೂ ಅರ್ಥ ಆಗಿದೆ. ಏನು ನನ್ನ ಕರ್ತವ್ಯ, ನಾನು ಹೇಗಿರ್ಬೇಕು, ಹಾಗೂ ಕರ್ಮ ಮಾಡ್ತಾ ನಾನು ಕೃಷ್ಣನನ್ನ ಹೇಗೆ ನೆನ್ಸ್ಕೊಂಡು ಮಾಡುವಂಥದ್ದು, ನಾನೆಲ್ಲ ಅರ್ಥ ಮಾಡ್ಕೊಂಡಿದ್ದೇನೆ. ಹಾಗೂ ಈಗ ನಾನು ರೆಡಿಯಾಗಿದ್ದೇನೆ ಯುದ್ಧಕ್ಕೆ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಸೊ ಈಗ ಸಂಜಯ್ ಹೀಗೆ ಹೇಳಿದನು, ಇಬ್ಬರು ಮಹಾತ್ಮ
ಸಂಜಯನಿಗೆ ಹೇಳಿದ. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಆ ಸಂವಾದವು ಎಷ್ಟು ಅದ್ಭುತವಾದದೆಂದರೆ ನನಗೆ ರೋಮಾಂಚನವಾಗಿದೆ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಅರಸನೇ, ಕೃಷ್ಣಾರ್ಜುನ ನಡುವಣ ಅದ್ಭುತವೂ ಪವಿತ್ರವಾದ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗಿದೆ. ಇದು ಯಾವುದಿದು? ಯತ್ರ ಯೋಗೇಶ್ವರೋ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀರ್ವಿಜಯೋರ್ಭುಕ್ತಿ ಧ್ರುವ ನೀತಿರ್ಮತಿರ್ಮಮ. ಫೇಮಸ್ ಶ್ಲೋಕ. ಓಕೆ, ಇಲ್ಲಿ ಬಂದಿದೆ. ರಾಜನೇ, ಶ್ರೀಕೃಷ್ಣ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ. ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಅವನೀಗ ಕನ್ಕ್ಲೂಷನ್ ಕೊಡ್ತಾ ಇರುವಂತದ್ದು. ಇದು ಕೊನೆಯ ಶ್ಲೋಕ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳನ್ನು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಸೊ ಅವನ ಕನ್ಕ್ಲೂಷನ್ ಕೊಟ್ಟಾಯ್ತು ಅಂತ ಹೇಳಿದ್ರೆ, ನಿನ್ನ ಮಕ್ಕಳು ಇದನ್ನ ಸೋಲೋದು ಗ್ಯಾರಂಟಿ, ಕೌರವರಿಗೆ ಜಯ ಇಲ್ಲ ಅಂತ ಹೇಳಿದ್ರೆ ಅವನು ನೀನು ತಪ್ಪು ಮಾಡಿದೆ ಅಂತ ಹೇಳಿ ಅವನು ಹೇಳುವಂಥದ್ದು. ಅಂದ್ರೆ ಈಗ ಎಲ್ಲಿ ಕೃಷ್ಣ ಇರುವಂತದ್ದು ಅಲ್ಲಿ ವಿಜಯ ಗ್ಯಾರಂಟಿ ಕೃಷ್ಣನ ಅಂತ ಹೇಳಿ ಅವನು ಕನ್ಕ್ಲೂಷನ್ ಕೊಟ್ಟಿರುವಂತದ್ದು. ಸೊ ಇದರಲ್ಲಿ ನಾವೇನೇನ್ ಕಲ್ತ್ವಿ? ಹೇಗೆ ನಾವು ಬಂಧನದಿಂದ ಮುಕ್ತ, ಕರ್ಮ ಯೋಗ ಮಾಡ್ಬೇಕು, ಪಾವನಾನಿ ಮನೀಷೀನಾಂ. ಸೊ 5 ವಿಷಯಗಳು ಯಾವ್ದೆಲ್ಲ, 5 ಆಕ್ಟರ್ಸ್ ಆಫ್ ಆಕ್ಷನ್ ಯಾವ್ದೆಲ್ಲ ಅಂತ ನೋಡಿದ್ವಿ. ಪಂಚೈತೆ ತಸ್ಯ ಹೇತವಃ, 3 modes ಕಂಟ್ರೋಲ್ ಎವ್ರಿಥಿಂಗ್, ಹೇಗೆ 3 ಗುಣಗಳಲ್ಲಿ ಎಲ್ಲವನ್ನು ನಿಯಂತ್ರಿಸುವುದು ಅಂತ. ನಾತದ್ ಅಸ್ತಿ ಪೃಥಿವಿಯಂಚ, ಪ್ಯೂರಿಫಿಕೇಶನ್ ಥ್ರೂ ವರ್ಣಾಶ್ರಮ ಧರ್ಮ. ಸೊ ವರ್ಣಾಶ್ರಮ ಧರ್ಮದಲ್ಲಿ ಇದ್ಕೊಂಡು ಹೇಗೆ ನಾವು ನಮ್ಮನ್ನ ಶುದ್ಧ ಮಾಡ್ಕೊಳ್ಬಹುದು, ಅವರವರ ಧರ್ಮದಲ್ಲಿ ಇದ್ದು ಸಹ ಭಗವಂತನ ಪ್ರಾಪ್ತಿ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ. ಬ್ರಹ್ಮನ್ ಪ್ಲಾಟ್ಫಾರ್ಮ್. ಸೊ ಮದ್ ಭಕ್ತಿಂ ಲಭತೆ ಪರಮಂ. ಸೊ ಈ ಬ್ರಹ್ಮಭೂತ ಪ್ರಸನ್ನಾತ್ಮ ಅನಶೋಷತಿ ನ ಕಾಂಕ್ಷತಿ ಅದನ್ನ ತಿಳ್ಕೊಂಡ್ವಿ. ಮತ್ತೆ ಪ್ಯೂರ್ ಭಕ್ತಿ, ಆಕ್ಟಿಂಗ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್, ಹೇಗೆ ನಾವು ಶುದ್ಧ ಭಕ್ತಿಯನ್ನ ಮಾಡುವಂಥದ್ದು. ಸರ್ವಧರ್ಮ ಪರಿತ್ಯಜ್ಯ, ಅಂದ್ರೆ ಕೃಷ್ಣನಿಗೆ ಸಂಪೂರ್ಣವಾಗಿ ನಾವು ಶರಣಾಗತರಾಗಿ ಮಾಡುವಂಥದ್ದು. ಕನ್ಕ್ಲೂಷನ್ ಏನು? ಯತ್ರ ಯೋಗೇಶ್ವರೋ ಕೃಷ್ಣ. ಸೊ ಇಲ್ಲಿಗೆ ಅಧ್ಯಾಯ ಮುಕ್ತಾಯ. ಇದು ಚೈತನ್ಯ ಚರಿತಾಮೃತದಿಂದ. ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ರಕ್ಷಾ ಮಾಂ ಕೃಷ್ಣ 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 ಪಾಹಿ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಸೊ ಪ್ರಭುಪಾದ್ ಹೇಳುವಂತದ್ದು, ಅವರ್ ಪ್ರೋಸೆಸ್ ಇಸ್ ಟು ಶೋ ಕೃಷ್ಣ ಕಾನ್ಶಿಯಸ್ನೆಸ್ ಆಸ್ ಇಟ್ ಈಸ್, ನಾಟ್ ಆಸ್ ಅದರ್ಸ್ ವಾಂಟ್ ಟು ಸಿ ಇಟ್. ಸೊ ನಿಮಗೀಗ ಕೃಷ್ಣ ಪ್ರಜ್ಞೆಯ ಬಗ್ಗೆ ನಿಮಗೆ ಒಂದು ಏನು ಕೃಷ್ಣ ಪ್ರಜ್ಞೆ, ಪ್ರಭುಪಾದ್ ಅವರ ಒಂದು ಏಮ್ ಅಂತ ಹೇಳಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗೂ ಈಗ ನೆಕ್ಸ್ಟ್ ಬರುವಂತದ್ದು ನಮ್ದು 7ನೇ ತಾರೀಕು ಭಗವದ್ಗೀತಾ ಕೋರ್ಸ್ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಮತ್ತೆ ರಿಜಿಸ್ಟರ್ ಮಾಡಿ ನಿಮಗೆ ಅನುಕೂಲವಾಗುವಂತ ಟೈಮಲ್ಲಿ. ಹಾಗೂ ನಿಮ್ಮ ಈ ಒಂದು ಮೆಸೇಜ್ ಅನ್ನ ಎಲ್ಲರಿಗೂ ನೀವು ಕಳಿಸಿ, ನಿಮ್ಮ ಬಂಧು ಬಾಂಧವರಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ. ಸೊ ಇದರಲ್ಲಿ ಎಲ್ಲಾ ಭಾಷೆಗಳಲ್ಲೂ ಅವೈಲೇಬಲ್ ಇದೆ, ಪ್ರತಿದಿನ 1 ಗಂಟೆ. ಹಾಗೂ ಮಕ್ಕಳಿಗೂ ಸಹ ಇದೆ. ಮಕ್ಕಳಿಗೆ ಯೂತ್ ಬ್ಯಾಚ್ ಅಂತ ಹೇಳಿ ಬೇರೆ ಇದೆ, ಅಂದ್ರೆ 16 ಇಂದ 25ವರೆಗೆ. ಸೊ ಎಲ್ಲವೂ ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕ್ ಏನಿದೆ ಇದರಲ್ಲೇ ಎಲ್ಲ ಅವೈಲೇಬಲ್ ಇದೆ, ನೀವು ರಿಜಿಸ್ಟರ್ ಮಾಡಬಹುದು ನಿಮ್ಮ ಮಕ್ಕಳನ್ನ. ಸೊ ಯಾವುದೇ ತೊಂದರೆ ಇದ್ರೆ ಆನ್ಲೈನ್ ಸಪೋರ್ಟ್ ಸಹ ಇದೆ ನಮ್ಮ ವೆಬ್ಸೈಟ್ ಅಲ್ಲಿ. ಹರೇ ಕೃಷ್ಣ. ಲೆವೆಲ್ 2 ಸಹ ನಾನು ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ, ರಿಜಿಸ್ಟರ್ ಮಾಡ್ಬೋದು. ಈಗ ಓಪನ್ ಇದೆ ಅದು, ನಾನೀಗ ಒಂದ್ಸತಿ ಹಾಕ್ತೀನಿ ನಿಮಗೆ ಗ್ರೂಪ್. ಈಗ 1 ನಿಮಿಷ, ನಾನು ಹಾಕಿದ್ದೆ ಮೊನ್ನೆ, ಮತ್ತೆ ಕಳಿಸ್ತೀನಿ. ನಿಮ್ ವೆಬ್ಸೈಟ್ ಅಲ್ಲಿ ಹೋದ್ರೆ ನಾನೀಗ ನಿಮಗೂ ಇನ್ನೊಂದ್ಸತಿ ತೋರಿಸ್ತೀನಿ ಎಲ್ಲರಿಗೂ.
ನೀವು ಡೈರೆಕ್ಟ್ ಆಗಿ ನೀವೇನೆ ಮಾಡ್ಬೋದು. ಇದು iskonmangaluru.com. ಓಕೆ, iskonmangaluru.com ಗೆ ಹೋದ್ರೆ ನಿಮಗೆ ರಿಜಿಸ್ಟರ್ ಕೊಡುತ್ತೆ. ಈಗ ನೀವು ಲೆವೆಲ್ 1 ಗೆ ರಿಜಿಸ್ಟರ್ ಮಾಡ್ಬೇಕಾದ್ರೆ ಲೆವೆಲ್ 1 ಇದೆ, ಇಲ್ಲಿ ಲೆವೆಲ್ 2 ಮಾಡ್ಬೇಕಾದ್ರೆ ಲೆವೆಲ್ 2 ಕೊಡಿ. ಸೊ ಇಲ್ಲಿ ಅಡ್ವಾನ್ಸ್ ಲೆವೆಲ್ 2. ಸೊ ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಕೊಡಿ. ಇದು ಕೊಟ್ಮೇಲೆ ನೀವು ಜಾಯಿನ್ ದ ಕೋರ್ಸ್ ಆಗಿದ ತಕ್ಷಣ ನಿಮ್ಮನ್ನ ಇದು ತಗೊಂಡೋಗುತ್ತೆ, ಅಂದ್ರೆ ವಾಟ್ಸ್ಆಪ್ ಗ್ರೂಪಿಗೆ ಆಡ್ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಒಂದು ಕಂಪಲ್ಸರಿ ಏನಿದೆ ಅಂದ್ರೆ ಯು ಶುಡ್ ಡೂ ಅಟ್ ಲೀಸ್ಟ್ 1 ರೌಂಡ್ ಆಫ್ ಹರೇ ಕೃಷ್ಣ ಮಂತ್ರ ಚಾಂಟಿಂಗ್ ಆನ್ ಜಪಾ ಬೀಟ್ಸ್. ಪ್ಲೀಸ್ ನೋಟ್, ಇಟ್ ಈಸ್ ಕಂಪಲ್ಸರಿ ಫಾರ್ ಲೆವೆಲ್ 2. ಯಾರ್ಯಾರು ಮಾಡ್ತಾ ಇಲ್ವೋ ದಯವಿಟ್ಟು ಮಾಡಿ. ಹಾಗೂ ಯು ಹ್ಯಾವ್ ದ ಪ್ರಿವಿಲೇಜ್ ಟು ಅಟೆಂಡ್ ಶ್ರದ್ಧಾವಾನ್ ಸೆರೆಮನಿ ವಿಚ್ ವಿಲ್ ಬಿ ಕಂಡಕ್ಟೆಡ್ ಆನ್ ಸಂಡೇ 23rd, ಅಂದ್ರೆ ನಾಳೆ 6:45ಕ್ಕೆ. ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದ್ರೆ, ಯಾರ್ಯಾರು 1 ರೌಂಡ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಮಾಡಿ. ಸೊ ರೆಗ್ಯುಲರ್ ಅಟೆಂಡೆನ್ಸ್ ಅಂಡ್ ಸಬ್ಮಿಷನ್ ಆಫ್ ಅಸೈನ್ಮೆಂಟ್ ಆರ್ ರಿಕ್ವೈರ್ಡ್ ಫಾರ್ live classes to get the benefit of the course. However, if you are unable to submit assignment and quiz, you can still join the course as attendees. Okay, so ಆದ್ರೂ ಸಹ ನೀವು ಅಟೆಂಡ್ ಇದೆಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಇದನ್ನ ನೀವು ಅಕ್ಸೆಪ್ಟ್ ಮಾಡಿ ಅಟೆಂಡೆನ್ಸ್ ಇರಬೇಕು. ಸೊ ಜಾಯಿನ್ ಆಗ್ಬೋದು ಲೆವೆಲ್ 2ಗೆ. ಲಿಂಕ್ ಓಕೆ, ಇದು ಲೆವೆಲ್ 2 ಲಿಂಕ್. ಈಗ ಎಲ್ಲರೂ ಮಾಡಿ. ಇವಾಗ ತುಂಬಾ ಟೈಮ್ ಏನ್ ತಗೊಳಲ್ಲ, ನೀವೆಲ್ಲರೂ ಆನ್ಲೈನ್ ಇರೋದ್ರಿಂದ ಇಟ್ ವಿಲ್ ಜಸ್ಟ್ ಟೇಕ್ 2 minutes. ನಾನು ಇಲ್ಲೇ ಇರ್ಬೇಕಾದ್ರೆ ದಯವಿಟ್ಟು ಎಲ್ಲರೂ ಆಡ್ ಆಗ್ಬೋದು. ಇವಾಗ ತುಂಬಾ ಸಿಂಪಲ್ ಆಗಿದೆ. ನಿಮ್ಮ ಹೆಸರು ಕೊಡುವಂಥದ್ದು, ಮೊಬೈಲ್ ನಂಬರು, ಇಮೇಲ್ ID, ನಿಮ್ಮ ಏಜ್ ಸೆಲೆಕ್ಟ್ ಮಾಡಿ, ಹಾಗೂ ಈ ಇನ್ಸ್ಟ್ರಕ್ಷನ್ ನಾನೀಗ ಓದಿದ್ದೀನಿ ಅದನ್ನ ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗುವಂಥದ್ದಷ್ಟೇ. ಹಾಗೂ ಇದು ಬೇರೆ ಬೇರೆ ಸೇವೆಗಳೆಲ್ಲ ಇದೆ. ಸೊ ನಿಮ್ಮ ಕೈಲಾದ ಸಹಾಯ ನೀವು ಮಾಡ್ಬೋದು. ಹಾಗೂ ನಾವು ಟೆಂಪಲ್ ಅಂದ್ರೆ ಯಾರಿಗಾದ್ರೂ ಲೈಫ್ ಮೆಂಬರ್ಶಿಪ್ ಆಗ್ಬೇಕು ಅಂತಿದ್ರೆ ನಿಮಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸಹ ಸಾಧ್ಯ ಇದೆ. ಲೈಕ್ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಪೇ ಮಾಡ್ಬೋದು, ಲೈಫ್ ಮೆಂಬರ್ ಆಗ್ಬೋದು. ಅದರದ್ದು ಬೆನಿಫಿಟ್ಸ್ ಎಲ್ಲ ನಾನು PDF ಶೇರ್ ಮಾಡ್ತೀನಿ, ನೀವು ಅದರಲ್ಲಿ ನೋಡ್ಬೋದು ಯಾವ ಬೆನಿಫಿಟ್ಸ್ ಇದೆ ಅದರಿಂದ ಅಂತ ಹೇಳಿ. ಸೊ ಇದು ನಮ್ಮ ಟೆಂಪಲ್ ಬರ್ತಾ ಇರುವಂತದ್ದು. ಹಾಗಾಗಿ ನಮಗೆ ತುಂಬಾ ಜನರ ಅಂದ್ರೆ ಡೋನರ್ಸ್ ದ ಸಹಾಯ ಬೇಕಾಗಿದೆ. ಹಾಗಾಗಿ ನಾವು ಅಪೀಲ್ ಮಾಡ್ತಾ ಇರುವಂತದ್ದು. ಸೊ ನಿಮ್ಮ ಕೈಯಲ್ಲೇ ಆಗದ ಒಂದು ಸಹಾಯ ಮಾಡಿ. ಅಂದ್ರೆ ಈಗ ಹೇಗೆ ಅಳಿಲು ಒಂದು ಸಹಾಯ ಮಾಡಿ ಸಹ ಒಂದು ಭಗವಂತನ ಪ್ರೀತಿ ಪಾತ್ರರಾಯ್ತು, ಅಂದ್ರೆ ಒಂದು ಸಣ್ಣ ಸೇವೆ ಸಹ. ಕೃಷ್ಣನ ಒಂದು ಸೇವೆಯಲ್ಲಿ ಇದು ಅಮೌಂಟ್ ಲೆಕ್ಕ ಬರಲ್ಲ, ನಾವು ಪ್ರೀತಿಯಿಂದ ನಾವು ಭಗವಂತನಿಗೆ ಏನ್ ಕೊಡ್ತೀವಿ ಅದೇ ಮುಖ್ಯ ಆಗುವಂತದ್ದು. ಸೊ ಎಲ್ಲರೂ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದ. ಇಷ್ಟು ದಿನ ಅಂದ್ರೆ ಪೇಷನ್ಸ್ ಇಂದ ಕೇಳಿದ್ದಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ಎಲ್ಲರಿಗೂ. ತುಂಬಾ ಧನ್ಯವಾದ. ಅನ್ಮ್ಯೂಟ್ ಮಾಡ್ತೇನೆ ಎಲ್ಲರಿಗೂ. ಹರೇ ಕೃಷ್ಣ, ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ, ನಿಮ್ದು ಏನಾದ್ರು ಅನಿಸಿಕೆ ಇದ್ರೆ ಹೇಳ್ಬೋದು. ನಿಮಗೆ ಹೇಗ್ ಅನ್ಸ್ತು 18 ದಿನ? ತುಂಬಾ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಈಗ ವಿಡಿಯೋ ಆನ್ ಮಾಡ್ಬೋದು ದಯವಿಟ್ಟು. ಅಂದ್ರೆ ಇಫ್ ಪಾಸಿಬಲ್ ಇದ್ರೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ಇವತ್ತು ಲಾಸ್ಟ್ ಡೇ. ಅಂದ್ರೆ ಲಾಸ್ಟ್ ಡೇ ಅಲ್ಲ, ನಾಳೆ ಲಾಸ್ಟ್ ಡೇ. ಬಟ್ ಆದ್ರೂ ನಮಗೆ ಈ ಡಿಸ್ಕಷನ್ ಮತ್ತೆ ಸಿಗಲ್ಲ. ಬೇಕಾದ್ರೆ ಒಂದು 10 minutes ನಾವು ಮಾತಾಡಿ ಆಮೇಲೆ ಕ್ಲೋಸ್ ಮಾಡ್ಬೋದು. ನಿಮ್ಮ ಒಂದು ಅನಿಸಿಕೆ ಹೇಳಿ ದಯವಿಟ್ಟು, ನಂಗೆ ಅದು ಮ್ಯಾಟರ್ ಆಗತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮೇಡಮ್. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಮಾಡಿದ್ರಿ. ನಿಮ್ಮ ಎಫರ್ಟ್ ಪ್ರತಿಯೊಂದು ಅಧ್ಯಾಯದಲ್ಲಿ ಕಾಣಿಸ್ತಾ ಇತ್ತು. ಹೌದು, ಧನ್ಯವಾದ. ನಿಮ್ಮ ಹೆಸರು ಮಾತಾಜಿ? ನಿಮ್ಮ ಹೆಸರು? ಕಾಂತಿ. ನೀವಿರೋದು? ಅದು ನನ್ನ ಮಗನ ಇದ್ರಲ್ಲಿ ನಾನು ಜಾಯಿನ್ ಆಗ್ತಿದ್ದೆ. ಮಗನಿಗೆ ಆನ್ಲೈನ್ ಕ್ಲಾಸ್ ಇರ್ತದಲ್ಲ, ಹಾಗಾಗಿ ನಾನು ತಿಲಕ್ ರಾಜ್ ಹೆಸರಲ್ಲಿ ಜಾಯಿನ್ ಆಗ್ತಿದ್ದೆ. ನಿಮ್ದು ಇದು ಫಸ್ಟ್ ಬ್ಯಾಚ್ ಮೊದ್ಲೇ ಮಾಡಿದ್ರ ಮಾತಾಜಿ? ಅಲ್ಲ, ನಿಮ್ದು ಇದು ಫಸ್ಟ್ ಬ್ಯಾಚ್ ಅಥವಾ ನೀವು ಮೊದ್ಲೇ ಮಾಡಿದ್ರಾ? ನಾನು ತುಳು ಲೆವೆಲ್ ಅಲ್ಲಿ ತುಳು ಅಲ್ಲಿ ಮಾಡಿದ್ರಾ? ಓಕೆ ಓಕೆ, ಖುಷಿ ಆಯ್ತು. ಓಕೆ, ಧನ್ಯವಾದ ಮಾತಾಜಿ, ತುಂಬಾ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಆದಿತ್ಯ, ಹರೇ ಕೃಷ್ಣ, ಹೇಳಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ರೆಗ್ಯುಲರ್ ಆಗಿ ನೋಡ್ತಿದ್ನಲ್ಲ, ತುಂಬಾ ಭಾವದಿಂದ ಬೆಳಗ್ಗೆನೆ ಎದ್ದು ಮಾಡೋದ್ರಿಂದ ತುಂಬಾ ಹೆಚ್ಚಾಗಿ. ಸೊ ನಾನೇನ್ ಹೇಳೋದಂದ್ರೆ, ನೀವ್ ಯಾರು ಬಿಡ್ಬೇಡಿ. ಈಗ ನೆಕ್ಸ್ಟ್ ಲೆವೆಲ್ 2ಗೆ ಆಗಿ ಜಾಯಿನ್ ಎಲ್ಲರೂ ಅಂತ ಹೇಳಿದ್ರೆ, ನೀವು ಹೆದರ್ಬೇಕಂತ ಏನಿಲ್ಲ. ಅಂದ್ರೆ ಅಸೈನ್ಮೆಂಟ್ಸ್ ಕಂಪಲ್ಸರಿ ಅಂತ ಲಾಸ್ಟ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಆಗ್ಲಿಲ್ಲ ಅಂದ್ರೂ ಸಹ ನೀವು ಮಾಡ್ಬೋದು. ಮಾಡಿದ್ರೆ ನಿಮಗೆ ಒಳ್ಳೇದು, ಅಂದ್ರೆ ನಿಮಗೆ ಜಾಸ್ತಿ ಕಲಿಬಹುದು.
ಬಟ್ ಏನಂದ್ರೆ ಈ ಆಧ್ಯಾತ್ಮಿಕ ಇದ್ರಲ್ಲಿ ಏನಿದೆ, ಈ ಅಸೋಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ನೀವ್ ಇಲ್ಲಿಗೆ ಬಿಟ್ಬಿಟ್ರೆ ಏನಾಗತ್ತೆ, ನೀವು ಬಿಟ್ಬಿಡ್ತೀರ. ಅಂದ್ರೆ ಅದನ್ನ ನೆಕ್ಸ್ಟ್ ನಾವು ಮತ್ತೆ ಈ ಭೌತಿಕ ಜಗತ್ತಿನ ಕೆಲಸಗಳಲ್ಲೇನೆ ತೊಡಗ್ಬಿಡ್ತೀವಿ. ಸೊ ಈ ಒಂದು ಭಕ್ತರ ಒಂದ್ ಜೊತೆ ಟಚ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನೀವು ಈ ಲೈನ್ ಅಲ್ಲಿ ಇರ್ಬೇಕು. ಅಂದ್ರೆ ಕೋರ್ಸ್ ತಗೊಳ್ಳಿ, ಕಷ್ಟ ಆದ್ರೂ ತೊಂದ್ರೆ ಇಲ್ಲ. ಹೇಗೆ ನಾವು ನೋಡಿದ್ವಲ್ಲ ಗುಣಗಳಲ್ಲಿ, ಈಗ ಸಾತ್ವಿಕ ಗುಣದವರು ಕಷ್ಟ ಆದ್ರೂ ಸಹ ಮಾಡುವಂತದ್ದು. ಸೊ ಕಷ್ಟ ಆಗತ್ತೆ, ನಮಗೆ ಇಷ್ಟ ಇಲ್ಲ ಅಂದ್ರೂ ಸಹ ಅದು ಒಳ್ಳೇದು ಅಂತ ಮಾಡ್ಬೇಕು ನಾವಷ್ಟೇ. ನಮ್ಮ ತಗೊಳ್ಳಿ ದಯವಿಟ್ಟು ಎಲ್ಲರೂ. ನೀವು ಯಾವ ಊರಿಂದ ಆದಿತ್ಯ? ಬೆಂಗಳೂರೇನಾ? ಬೆಂಗಳೂರೇ. ಧನ್ಯವಾದ 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 ಧನ್ಯವಾದ. ಹರೇ ಕೃಷ್ಣ. ಹರೇ ಬೇರೆ ಕೃಷ್ಣ ಯಾರಾದ್ರೂ? ಮಾತಾಜಿ. ಎಸ್ ಲಾವಣ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ. ಆಕ್ಚುಲಿ ನಾನು ಇಂಗ್ಲಿಷ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೆ, ಬಟ್ ಅವ್ರ ಎಕ್ಸ್ಪ್ಲನೇಷನ್ ನಂಗೆ ಅಷ್ಟು ಇದನ್ಸ್ಲಿಲ್ಲ. ನಿಮ್ಮ ಅಂದ್ರೆ ಕನ್ನಡದಲ್ಲೇ ಕೇಳಿದಾಗ ತುಂಬಾ ಅದು ಮನಸ್ಸಿಗೆ ತಟ್ಟದು ಹಂಗೆ ಆಯ್ತು. ಧನ್ಯವಾದ ಧನ್ಯವಾದ ಧನ್ಯವಾದ. ವಿಡಿಯೋ ಆನ್ ಮಾಡಿ, ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಮಾತಾಜಿ. ಓಕೆ, ಧನ್ಯವಾದ. ನೀವ್ ಎಲ್ಲಿಂದ ಮಾತಾಡ್ತಾ ಇರೋದು? ಬೆಂಗಳೂರಿಂದ ಮಾತಾಜಿ. ಬೆಂಗಳೂರೇ. ಓಕೆ ಓಕೆ. ಹರೇ ಕೃಷ್ಣ. ಜಪ ಮಾಡ್ತಾ ಇದ್ದೀರಾ? ಹೌದೌದು ಮಾತಾಜಿ, ಮಾಡ್ತಾ ಇದ್ದೀನಿ. ಬಟ್ 1 ರೌಂಡ್ ಮಗು ಇರೋದ್ರಿಂದ ಕೆಲಸ ಅದು ಇದು ಆಗ್ತಾ ಇಲ್ಲ. ಸೊ 1 ರೌಂಡ್ ಮಾತ್ರ ಅಟ್ ಲೀಸ್ಟ್ 1 ರೌಂಡ್ ಖಂಡಿತ ಮಾಡಿ, ಹಾಗೂ ಲೆವೆಲ್ 2 ಗೆ ಜಾಯಿನ್ ಆಗಿ. ಓಕೆನಾ? ಜಾಯಿನ್ ಆದೆ ಮಾತಾಜಿ, ಜಸ್ಟ್ ವೆರಿ ಗುಡ್. ವೆರಿ ಗುಡ್. ಕಂಗ್ರಾಚುಲೇಷನ್ಸ್. ಹರೇ ಕೃಷ್ಣ. ಎಸ್, ಬೇರೆ ಮಾತಾಜಿ, ನಾನ್ ರತ್ನ ಮೈಸೂರಿಂದ. ಹೇಳಿ ನಾನು ಮಾತಾಜಿ. ನಿಮ್ಮಲ್ಲಿಗೆ ಜಾಯಿನ್ ಆಗ್ಬೇಕಾದ್ರೆ 5ನೇ ಅಧ್ಯಾಯಕ್ಕೆ ಏನೋ ನಾನು ಜಾಯಿನ್ ಆಗಿದ್ದು ಅನ್ಸುತ್ತೆ. ಇದ್ರ ಮೊದಲು ನಾನು ಶಿವಪ್ರಸಾದ್ ಸರ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ ನಾನು. ಅಂದ್ರೆ ನಾನು ನಿಜ ಹೇಳ ಮಾತಾಜಿ, ಫ್ರಾಂಕ್ ಆಗಿ ಹೇಳ್ಬಿಡ್ತೀನಿ ಮುಂದೆ, ಕೂತ್ಕೊಂಡು ಕೇಳಷ್ಟು ನನಗೆ ಟೈಮ್ ಇರಲ್ಲ. ನಂದು ಚಿಕ್ಕ ಮಗು ಇದೆ. ನಾನು 1 hour ಈ ತರ ಎಲ್ಲಾ ಕೆಲಸ ಮುಗಿಸಿ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಮಾರ್ನಿಂಗ್ ಎದ್ದಾಗ ನಾನು ಆನ್ ಮಾಡ್ತೀನಿ. ಬಟ್ ಈಗ 4-5 ದಿನದಿಂದ ನಾನು ನಿಮ್ದು ಅದೇ 535 ಜಪ ಮಾಡ್ತಿರಲ್ಲ, ಆ 108 ಅದನ್ನ ನಾನು ಮಾಡ್ತಾ ಇದ್ದೇನೆ. ಒಂದು ಸೆಕೆಂಡ್ ಥಿಂಗ್ ಏನಂದ್ರೆ, ನಾನು ಇಯರ್ಫೋನ್ ಹಾಕೊಂಡು ಕೇಳ್ತಾ ನಾನು ವರ್ಕ್ ಫಿನಿಶ್ ಮಾಡ್ತಾ ಇರ್ತೀನಿ. ಇದು ನಾನು ಏನ್ ಮಾಡಕ್ ಆಗಲ್ಲ, ಬಟ್ ಇದನ್ನು ಬಿಡಬಾರ್ದು, ಕೇಳಬೇಕು. ಬಟ್ ಸೈಮಲ್ಟೇನಿಯಸ್ಲಿ ನಾನು ವರ್ಕ್ ಮಾಡ್ಬೇಕು. ಯಾಕಂದ್ರೆ ನೋಡಿ, ಮೋರ್ ದನ್ ಅಂದ್ರೆ ನನಗೆ ಆ ಟೈಮಲ್ಲಿ ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಆಫೀಸ್ಗೆ ಹೊರಡಕ್ಕೆ. ಬಟ್ ಇದು ತಪ್ಪೋ ಸರಿನೋ ಗೊತ್ತಿಲ್ಲ, ಆದ್ರೂ ತೊಂದ್ರೆ ಇಲ್ಲ. ಏನಂದ್ರೆ ಮಾತಾಜಿ, ಈಗ ನಿಮಗೆ ಈಗ ನೆಕ್ಸ್ಟ್ ಬರ್ತಾನೆ ಇರುತ್ತಲ್ಲ 18 days, ಕೇಳ್ತಾ ಇರ್ಬೋದು. ಕೇಳ್ತಾ ಗೊತ್ತಾಗತ್ತೆ, ತೊಂದ್ರೆ ಇಲ್ಲ. ಕೇಳ್ತಾ ಮಾಡ್ಬೋದು. ನಾನು ಎಷ್ಟೋ ಸರ್ತಿ ಕೇಳ್ತಾ ಮಾಡ್ತಾ ಇರ್ತೀನಿ ಕೆಲಸ ಮಾಡುವಾಗ. ಅಂದ್ರೆ ಕಷ್ಟನೇ, ಅಂದ್ರೆ ಗೃಹಿಣಿಯರಿಗೆ ಕಂಟಿನ್ಯೂಸ್ ಹಂಗೆ ಲ್ಯಾಪ್ಟಾಪ್ ಮುಂದೆನೆ ಕೂತಿರೋಂಥದ್ದು ಕಷ್ಟ ಆಗುತ್ತೆ. ನಾನೀಗ ಕೋಹೋಸ್ಟ್ ಎಲ್ಲ ಪ್ರಭುಜಿಗೆ ಮಾಡುವಾಗ ನಾನು ಸಹ ಹಾಗೆ ಮಾಡ್ತಾ ಇರ್ತೀನಿ. ಅಂದ್ರೆ ಎವ್ರಿ ಟೈಮ್ ಫುಲ್ ನಮ್ಗೆ ಅಲ್ಲಿ ಕಂಪ್ಯೂಟರ್ ಮುಂದೆ ಕೂತಿರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಾಧ್ಯ ಆದವರು ಪುಣ್ಯವಂತರು ಅಂತ ಹೇಳ್ಬೇಕಷ್ಟೇ, ಅಂದ್ರೆ ಸಾಧ್ಯ ಆಗುವಂತವ್ರು. ಬಟ್ ಗೃಹಿಣಿಯರಿಗೆ ಸ್ವಲ್ಪ ಕಷ್ಟ. ಅಂದ್ರೆ ಬೆಳೆ ಅದು ಆಫೀಸಿಗೆಲ್ಲ ಹೋಗೋರಿಗೆ ಕಷ್ಟ ಇದೆ. ತೊಂದ್ರೆ ಇಲ್ಲ ನಿಮ್ಗೆ. ಅಂದ್ರೆ ಕೇಳಿದ್ರೆ ಆಯ್ತು. ಅಂದ್ರೆ ಶ್ರವಣ ಮಾಡ್ಬೇಕಾಗಿರುವಂತದ್ದು, ಶ್ರವಣ ತುಂಬಾ ಮುಖ್ಯ. ಖಂಡಿತವಾಗ್ಲು ಇದು ನನ್ನ ಸೆಕೆಂಡ್ ಟೈಮ್. ಬಟ್ ನಾನು ಯಾವ್ದಕ್ಕೂ ಆನ್ಸರ್ ಕೊಡ್ತಾ ಇಲ್ಲ. ಅದೇ ನಿಮ್ಮ ಕ್ವಶನ್ ಆನ್ಸರ್ಗೆ ನನಗೆ ಐ ಡೋಂಟ್ ವಾಂಟ್ ಸರ್ಟಿಫಿಕೇಟ್, ಬಟ್ ನನಗೆ ಜಸ್ಟ್ ಇದು ತಾತ್ಪರ್ಯ ಏನಿದೆ, ಭಗವದ್ಗೀತಾ ಏನು, ನಾವ್ ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಇರ್ಬೇಕು, ಅದು ನನಗೆ ಅರ್ಥ ಮಾಡಿಸ್ತಾ ಇದೆ. ಆಲ್ರೆಡಿ ನಾವು ಅಷ್ಟು ಲೆವೆಲ್ ಹೋಗ್ಲಿಕ್ಕೆ ಆಗಲ್ಲ. ಓಕೆ, ಅಟ್ಲೀಸ್ಟ್ ಇದನ್ನ ಮಾಡ್ತಾ ಹೋಗ್ಬೋದು ಅನ್ಸುತ್ತೆ. ನಾನು ಸೆಕೆಂಡ್ ರೌಂಡ್ ಆಲ್ರೆಡಿ ನಾನು ಅದೇ ಸೆಕೆಂಡ್ ಲೆವೆಲ್ ಜಾಯಿನ್ ಆಗಿದ್ದೀನಿ ನಾನು. ಮೊನ್ನೆ ನೀವು ಮತ್ತೆ ಇನ್ನೊಂದು ವಿಷಯ ಮತ್ತೆ, ಅದ್ರ ಹೇಗೆ ಅದು ಇದೇ ತರ ಕೇಳೋದ, ಇಲ್ಲ ಚಾಂಟ್ ಮಾಡಕ್ಕೆ ಅವ್ರ ಜೊತೆ ಕೂತ್ಕೋಬೇಕಾ, ಏನು ನನ್ಗೆ ಅದು ಬಗ್ಗೆ ಅಲ್ಲ. ಲೆವೆಲ್ 2 ಅಂತ ಹೇಳಿದ್ರೆ ಅಲ್ಲಿ ಸಹ ಈಗ ಭಗವದ್ಗೀತೆಯನ್ನೇ ಸ್ವಲ್ಪ ಡೀಟೇಲ್ ಆಗಿ, ಅಂದ್ರೆ ನಿಮ್ಗೆ ಒಂದೊಂದು ಶ್ಲೋಕವನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳುವಂತದ್ದು ಲೆವೆಲ್ 2 ಅಲ್ಲಿ. ಅದನ್ನು ಕೇಳಿಸ್ಕೊಳ್ಳೋದು. ಮತ್ತೆ ನಿಮ್ಗೆ ಅಸೈನ್ಮೆಂಟ್ಸ್ ಇರುತ್ತೆ. ಈಗ ನಿಮ್ಗೆ ಈಗ ಇಲ್ಲಿ ಸ್ವಲ್ಪ ಸ್ಮಾಲ್ ಕ್ವೆಶ್ಚನ್ಸ್, ಅಲ್ಲಿ ಸ್ವಲ್ಪ ನೀವು ಬರಿಬೇಕಾಗುವಂತದ್ದು. ಅಂದ್ರೆ ಚಾಯ್ಸಸ್ ಇರುತ್ತೆ, ಬಟ್ ಆದ್ರೂ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಸ್ವಲ್ಪ ಲೆವೆಲ್ ಒಂಚೂರು ಹೈ ಇರುತ್ತೆ. ಹಾಗೇನಂದ್ರೆ ನೀವು ಸ್ವಲ್ಪ ಓದ್ಬೇಕಾಗತ್ತೆ, ಪುಸ್ತಕವನ್ನ ಓದ್ಬೇಕು. ಬಟ್ ಬುಕ್ ಎಲ್ಲ ತರ್ಸ್ಕೊಂಡೆ. ನಾ ಶಿವಪ್ರಸಾದ್ ಸರ್ ಕ್ಲಾಸ್ ಅಲ್ಲಿ ಇದ್ದಾಗ ಆಲ್ರೆಡಿ ನಿಮ್ಮಲ್ಲಿಂದ ಜಪಮಾಲೆ ಎಲ್ಲ ಬಂದ್ಬಿಟ್ಟಿದೆ, ತಗೊಂಡ್ಬಿಟ್ಟಿದ್ದೀನಿ ನಾನು ನಿಮ್ಮ ಮಂಗಳೂರು ಇಸ್ಕಾನಿಂದ. ಆಗ್ಲೇ ನನ್ನ ಸ್ಮಾಲ್ ಡೊನೇಷನ್ ನಂದೆಲ್ಲ ಫಸ್ಟ್ ಪೀರಿಯಡ್ ಅಲ್ಲೇ ಎಲ್ಲ ಆಗೋಗಿದೆ. ಲಿಂಕ್ ಇಟ್ಕೊಂಡು ನಾನು ಶಿವಪ್ರಸಾದ್ ಸರ್ ಕ್ಲಾಸ್ಗೆ ಜಾಯ್ನ್ ಆಗ್ತಾ ಇದೆ. ಆಮೇಲೆ ನಿಮ್ದು ಡೈರೆಕ್ಟ್ ಆಗಿ ಕೇಳ್ಕೊಂಡು ಜಾಯ್ನ್ ಆಗಿದೆ. ಹೌದೌದು. ಇಲ್ಲ ಕೇಳ್ಬೇಕು. ನಾನೀಗ ಆಲ್ಮೋಸ್ಟ್ ನೋಡಿ, ನಾನು ಮಾಡ್ತಾ ಇದ್ದೀನಿ, ಆದ್ರೂ ಸಹ ನಾನು ಸಹ ಕೇಳ್ತೀನಿ. ಅಂದ್ರೆ ಇಟ್ ಈಸ್ ಲೈಕ್ ಎಷ್ಟೇ ಸರ್ತಿ ನಾವು ಕೇಳಿದ್ರು ಕೂಡ ನಮಗೆ ನ್ಯೂ ರಿಯಲೈಸೇಷನ್ಸ್ ಆಗುವಂತದ್ದು. ಅಂದ್ರೆ ಎಷ್ಟೋ ಸರ್ತಿ ನಾವು ಕೆಲವೊಂದು ಗಮನಿಸಿರಲ್ಲ ಆ ಪಾಯಿಂಟ್ ನ.
ಕೆಲವೊಂದು ಇವಾಗ ಪ್ರಭುಪಾದ್ ಪುಸ್ತಕಗಳು ಓದುವಾಗ್ಲೂ ಅಷ್ಟೇ, ನಾವು ಓದಿ ಆಗುವಾಗ ನಾವ್ ಎಷ್ಟೋ ಸರ್ತಿ ಇದನ್ನ ಬಿಟ್ಬಿಟ್ಟಿರ್ತೀವಿ ಆ ಕೆಲವೊಂದು ಪಾಯಿಂಟ್ ಅನ್ನ ಮತ್ತೆ ಓದುವಾಗ ನಮ್ಗೆ ಅದು ಅರ್ಥ ಆಗುವಂತದ್ದು. ಸೊ ಪುಸ್ತಕವನ್ನ ದಯವಿಟ್ಟು ಓದಿ ಎಲ್ಲರೂ. ಓಕೆ ಮಾತಾಜಿ, ಥ್ಯಾಂಕ್ ಯು. ಮತ್ತೆ ತುಂಬಾ ಎಕ್ಸಲೆಂಟ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಹರೇ ಕೃಷ್ಣ. ಎಸ್ ಸಂಪತ್ ಶೆಟ್ಟಿ, ಹರೇ ಕೃಷ್ಣ ಹೇಳಿ. ನಮಸ್ತೆ ಮಾತಾಜಿ, ನಾನು ಆಕ್ಚುಲಿ ಮಿಸ್ಸಸ್ ಸಂಪತ್ ಅಮಿತಾ ಅಂತ. ಹೇಳಿ. ನಾನು ಆಕ್ಚುಲಿ ದುಬೈನಿಂದ ಜಾಯಿನ್ ಆಗಿದ್ದು. ಓ ವೆರಿ ನೈಸ್. ಓಕೆ, ಅದು ನಮ್ಗೆ ಸ್ವಲ್ಪ ಅರ್ಲಿ ಟೈಮ್ ಇಲ್ಲಿ ಆಕ್ಚುಲಿ 6 ಆಗುತ್ತೆ. ಓಕೆ. ಹಾಗೆ ಇದು ನಿಮ್ ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನಾನು ಆಕ್ಚುಲಿ ಬೇಸಿಕಲಿ ಸ್ವಲ್ಪ ನಾಸ್ತಿಕ ಅಂತ ಹೇಳ್ತಾರಲ್ಲ, ಆ ಕ್ಯಾಟಗರಿಗೆ ಸೇರಿದವಳು. ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ. ಹಾಗೆ ಈವನ್ ನನ್ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ನಾವು ಕಲ್ಸೋದಕ್ಕೆ ಟ್ರೈ ಮಾಡ್ತೀವಿ ಇಲ್ಲಿ. ಇದು ಅಂದ್ರೆ ಮುಸ್ಲಿಂ ಕಂಟ್ರಿ ಆಕ್ಚುಲಿ. ಇಸ್ಕಾನ್ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಇಲ್ಲಿ ತುಂಬಾ ಮನೆಯಲ್ಲಿ ಎಲ್ರು ಟೀಚ್ ಮಾಡ್ತಾರೆ ಆಕ್ಚುಲಿ ಮಕ್ಕಳಿಗೆ. ಅದಕ್ಕೆ ನನ್ ಮಗಳು ಹೋಗ್ತಾ ಇದ್ದಾಳೆ, ಅವ್ಳು ತುಂಬಾ ಶ್ಲೋಕಾಸ್ ಎಲ್ಲ ಹೇಳ್ತಾಳೆ. ವೆರಿ ನೈಸ್. ವೆರಿ ನೈಸ್. ಶ್ಲೋಕ. ಓಕೆ, ವೆರಿ ನೈಸ್. ಇದರಲ್ಲಿ ನಮ್ಮ ಇಸ್ಕಾನ್ ಅಲ್ಲಿ ಸಹ ಆನ್ಲೈನ್ ಕ್ಲಾಸಸ್ ಇದೆ, ಅಂದ್ರೆ ಬೇರೆ ಬೇರೆ ಟೈಮ್ ಅಲ್ಲಿ ಇದೆ ಮಕ್ಕಳಿಗೆ. ಭಜನ್ಸ್, ಕೀರ್ತನ್, ಶ್ಲೋಕ ಎಲ್ಲ ಇದೆ ಮಾತಾಜಿ. ಅಂದ್ರೆ ನೀವು ಸೇರ್ಬೋದು, ಮಕ್ಕಳಿಗೆ ಸೇರ್ಸ್ಬೋದು. ನೀವು ಇಂಟ್ರೆಸ್ಟ್ ಇದೆ, ನೀವು ಸಹ ಕಲಿಬಹುದು ನಿಮಗೆ ಟೈಮ್ ಇದ್ರೆ. ಲೈಕ್ ನೀವು ಮನೆಯಲ್ಲಿ ಇರೋದಾದ್ರೆ, ಅಂದ್ರೆ ನಿಮಗೆ ಟೈಮ್ ಇದ್ರೆ ಸೇರ್ಬೋದು. ಬೇರೆ ಬೇರೆ ಟೈಮ್ ಅಲ್ಲಿ ಇದೆ, ನಿಮಗೆ ಸೂಟ್ ಆಗುವಂತ ಟೈಮಿಗೆ ನೀವು ಕಲಿಬಹುದು. ನೀವು ಪಾರ್ಟಿಸಿಪೇಟ್ ಮಾಡಿ, ಸೊ ದಟ್ ನಿಮ್ಗೆ ಆ ಒಂದು ಸಂಘದ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ. ಇದು ಆಕ್ಚುಲಿ ಈಗ ನಿಮಗೆ ಟೈಮ್ ಸಿಗೋದು ಸ್ವಲ್ಪ ಕಷ್ಟ. ಆಕ್ಚುಲಿ ನನ್ಗೆ ಒಂದು ಮಗು ಡಿಸೇಬಲ್ ಇದ್ದಾನೆ, ಅವನು ಸ್ವಲ್ಪ ಕಿರ್ಚಾಡೋದು ಅದು ಇದು ಎಲ್ಲ ತೊಂದ್ರೆ ಇಲ್ಲ. ನೀವು ಮ್ಯೂಟ್ ಅಲ್ಲಿ ಇದ್ದು ಜಾಯಿನ್ ಆಗ್ಬೋದು. ನೋಡಿ. ಮತ್ತೆ ಈಗ ನಿಮಗೆ ಹಾಗಾದ್ರೆ ನಾಸ್ತಿಕರಾಗಿದ್ರಿ ಅಂತ ಹೇಳಿದ್ರಿ, ಸೊ ಈಗ ನಂಬಿಕೆ ಬಂತ ಭಗವಂತನ ಮೇಲೆ? ಅದೇ ನಾನು ಆಕ್ಚುಲಿ ನೀವು ಲಾಸ್ಟ್ ಟೈಮ್ ಒಂದು ಹೇಳಿದ್ರಿ ಕ್ಲಾಸ್ ಅಲ್ಲಿ, ಅಂದ್ರೆ ಯಂಗ್ಸ್ಟರ್ಸ್ ಗೆ ಲೈಕ್ ಸೈಂಟಿಫಿಕಲಿ ನೀವು ಎಕ್ಸಾಂಪಲ್ ಕೊಟ್ಟು ಟೀಚ್ ಮಾಡ್ತಾರೆ. ಹೌದು, ಅಂದ್ರೆ ಆತರ ಕ್ಲಾಸ್ಗೆ ನಮ್ಗೆ, ಅಂದ್ರೆ ನಾನು ಆಕ್ಚುಲಿ ಆಲ್ರೆಡಿ ಆಮ್ 35. ನೋ ಪ್ರಾಬ್ಲಮ್. ಅಲ್ಲ ಮಾಡ್ಬೋದು. ಆಕ್ಚುಲಿ ನೋಡ್ತೀನಿ ನಾನು ಕೆಲವೊಂದು ಇದೆ ನಮ್ಮ ಹತ್ರ, ವಿಡಿಯೋಸ್ ಇದೆ. ಅದು ನನ್ಗೆ ಇವರು ನಮ್ಮ ಪ್ರೆಸಿಡೆಂಟ್ ಮಾಡಿರುವಂತ ವಿಡಿಯೋಸ್ ಇದೆ. ಮೈಂಡ್ ಕಂಟ್ರೋಲ್, ಮತ್ತೆ ಅಂದ್ರೆ ಹೇಗೆ ಸ್ಪಿರಿಚುವಲ್ ಮೆಥಡ್ಸ್, ಅಂದ್ರೆ ಮೈಂಡ್ ಕಂಟ್ರೋಲ್ ಮಾಡುವಂತದ್ದು ಬೇರೆ ಬೇರೆ ಮೆಥಡ್ಸ್, ಫಿಸಿಕಲ್ ಮೆಥಡ್, ಮೆಂಟಲ್ ಮೆಥಡ್, ಮತ್ತೆ ಸ್ಪಿರಿಚುವಲ್ ಮೆಥಡ್, ಹಾಗೆಲ್ಲ ಇದೆ. ಸೊ ಅದು ನಾನು ಶೇರ್ ಮಾಡ್ತೀನಿ. ಬಟ್ ಅದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದೆ, ಕನ್ನಡದಲ್ಲಿ ಇಲ್ಲ. ಹಿಂದಿಯಲ್ಲಿ ಇದೆ, ಹಿಂದಿ ಅಂಡ್ ಇಂಗ್ಲಿಷ್ ಅಲ್ಲಿ ಇದೆ. ಸ್ವಲ್ಪ ಕಷ್ಟನೇ, ಇಂಗ್ಲಿಷ್ ಪರವಾಗಿಲ್ಲ. ಇಂಗ್ಲಿಷ್ ಅಲ್ಲಿ ನಮ್ಗೆ ಅಷ್ಟು ಟಚ್ ಇಲ್ಲ, ಅಂದ್ರೆ ಅಷ್ಟು ಕಷ್ಟನೇ ಸ್ವಲ್ಪ. ಆಕ್ಚುಲಿ ನಾವು ಬೇಸಿಕಲಿ ಉಡುಪಿ ಅವರು. ಗೊತ್ತಾಯ್ತು. ಇಲ್ಲ, ನೋಡೋಣ ಮಾತಾಜಿ, ಏನಂದ್ರೆ ಮಾಡೋಣ ಆತರ ಕೋರ್ಸ್. ನಾವು ಬೇಕಾದ್ರೆ ಎಲ್ಲರಿಗೂ ಯೂಸ್ ಆಗತ್ತೆ. ಯಾವಾಗಾದ್ರೂ ನಾನು ನೋಡ್ತೀನಿ, ಅಟ್ಲೀಸ್ಟ್ ವೀಕೆಂಡ್ ಅಲ್ಲಿ ಲೈವ್ ಮಾಡಬಾರ್ದಲ್ವಾ. ಆಕ್ಚುಲಿ ನೀವೇನಾದ್ರೂ ಹೇಳುವಾಗ ನಮ್ಗೆ 1000 ಕ್ವೆಶನ್ಸ್ ಬರುತ್ತೆ. ಯಾಕೆ ನಿಮ್ ಎಫರ್ಟ್ಸ್, ಲೈಕ್ ಪ್ರಭುಪಾದ್ ಅವರ ಎಫರ್ಟ್ಸ್, ಅದು ಇಟ್ಸ್ ಲೈಕ್ ಎಕ್ಸ್ಟ್ರಾರ್ಡಿನರಿ, ಅದು ಅನ್ಬಿಲೀವೇಬಲ್, ವಿ ಆಕ್ಸೆಪ್ಟ್ ದಟ್. ಬಟ್ ದೆನ್ ನೀವು ಅಂದ್ರೆ ಇದು ಹೇಳುವಾಗ, ಭೌತಿಕವಾದ ವಿಷಯ ಹೇಳುವಾಗ ಲೈಕ್ ಓಕೆ ಹೀಗೆ ಯಾಕೆ, ಹಾಗಿಲ್ಲ ಯಾಕೆ, ಕ್ವೆಶನ್ಸ್ ಅಫ್ಕೋರ್ಸ್ ಬರುತ್ತೆ. ಹೌದೌದೌದೌದು. ಇಲ್ಲ, ಆಬ್ವಿಯಸ್ಲಿ ಕ್ವಶನ್ ಮಾಡಿದ್ರಿಂದ ನಮ್ಗೆ ಗೊತ್ತಾಗುವಂತದ್ದು. ನಾವು ಕ್ವಶನ್ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಉತ್ತರ ಸಿಗಕ್ಕೆ ಚಾನ್ಸೇ ಇಲ್ಲ. ಬಟ್ ಇದಿದೆ, ಅಂದ್ರೆ ನೀವು ಆತರನು ಅದ್ರಲ್ಲೂ ನೋಡ್ಬೋದು, ತೊಂದ್ರೆ ಇಲ್ಲ. ಆ ಟೈಪ್ ನಾನ್ ನೋಡ್ತೀನಿ. ಆತರ ಸಾಧ್ಯ ಇದ್ರೆ ನಾವು ಒಂದು ಅರೇಂಜ್ ಮಾಡ್ತೀವಿ, ಕನ್ನಡದಲ್ಲಿ ಕೂಡ ಮಾಡಕ್ ಆಗೋ ತರ ವೀಕೆಂಡ್ ಅಲ್ಲಿ. ನಾನು ಎಲ್ಲರೂ ಬನ್ನಿ ಅವಾಗ, ಅಂದ್ರೆ ನಾನು ಯಾವಾಗಾದ್ರೂ ಟೈಮ್ ಹಾಕ್ತೀನಿ, ಪ್ಲಾನ್ ಮಾಡೋಣ ಆತರ. ಅಟ್ಲೀಸ್ಟ್ ವೀಕ್ಲಿ 1 ಕ್ಲಾಸ್ ಆತರ ಏನಾದ್ರು ಒಂದು ಆ ಟೈಪ್ ವಿಡಿಯೋಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರಾದ್ರು? ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ. ಸೊ ನನಗೂ ಕೂಡ ಕೆಲವೊಂದೊಂದು ಚೇಂಜಸ್ ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ ಇದರಲ್ಲಿ. ವೆರಿ ಗುಡ್. ಸೊ ಆಲ್ ರೌಂಡ್ ಎಲ್ಲ ಕ್ವಿಜ್ ಕೂಡ ಕಂಪ್ಲೀಟ್ ಮಾಡಿದೆ. ಯಾವ ರೀತಿ ಒಂದು ಚೇಂಜ್ ಬಂದಿದೆ ನಿಮ್ಮ ಲೈಫ್ ಅಲ್ಲಿ ಅಂತ ಕೇಳ್ಬೋದಾ? ಕೆಲವು
ಸಂದೇಹಗಳು ಅಂದ್ರೆ ಕೆಲವು ಇರುವಂತ ಡೌಟ್ಗಳು, ಅದೇ ಅರ್ಜುನ ಕೃಷ್ಣನಲ್ಲಿ ಕೇಳ್ತಿದ್ದಂತ ಡೌಟ್ಗಳು ಸಹ ನನಗೆ ಸೇಮ್, ನನ್ನಲ್ಲೂ ಕೂಡ ಸೇಮ್ ಅದೇ ತರನೇ ಕೆಲವು ಸಂಶಯಗಳು, ಡೌಟ್. ಏನಕ್ಕೆ ಇದ್ ಮಾಡ್ಬೇಕು, ಕೆಲವು ಇವಾಗ ನಾನು ನಿನ್ನೆ ನಿಮ್ಗೆ ಕ್ವಶನ್ಸ್ ಗಳೆಲ್ಲ ಕೇಳ್ತಾ ಇದ್ದೆ. ಸೊ ಅವೆಲ್ಲ ನನಗೆ ಬರುವಂತ ಸಂದೇಹಗಳು, ಇವೆಲ್ಲ ಮಾಡ್ಬೇಕಾ, ಯಾಕೆ ಇವಾಗ ಮಾಡ್ಬೇಕು, ಏನಕ್ಕೆ ಮಾಡ್ಬೇಕು ಅನ್ನೋದು ಅವೆಲ್ಲ ನಮಗೆ ಪ್ರಶ್ನೆ ಇತ್ತು. ಸೊ ಅದೆಲ್ಲ ನನಗೆ ಕ್ಲಿಯರ್ ಆಗಿದೆ. ಓಕೆ, ನೈಸ್. ಅದೇ ನನಗೆ ಹೌದು, ನನಗೆ ಅಂದ್ರೆ ಗೊತ್ತಿರೋಷ್ಟು ಇದ್ರಲ್ಲಿ ನಾನು ಕ್ಲಿಯರ್ ಮಾಡಕ್ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಅದು ನಿಮಗೆ ಇನ್ನು, ಈಗ ನೀವು ಸೆಕೆಂಡ್ ಲೆವೆಲ್ಗೆಲ್ಲ ಹೋದ್ರೆ ನಿಮ್ಗೆ ಅಲ್ಲಿ ಇನ್ನು ಸ್ವಲ್ಪ ಸೀನಿಯರ್ ಟೀಚರ್ಸ್ ಇರ್ತಾರೆ, ಅವ್ರು ಇನ್ನು ನಿಮ್ಮನ್ನ ಇನ್ನ ಚೆನ್ನಾಗಿ ಕ್ಲಿಯಾರಿಟಿ ಕೊಡ್ತಾರೆ. ಓಕೆನಾ? ಸೆಕೆಂಡ್ ಲೆವೆಲ್ ಕೂಡ ಜಾಯಿನ್ ಆಗಿದ್ದೀನಿ. ಕಂಗ್ರಾಚುಲೇಷನ್. ಸರ್ಟಿಫಿಕೇಟ್ ಕೂಡ ತಗೊಂಡಾಯ್ತು. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ಕಂಗ್ರಾಟ್ಸ್. ಎಸ್, ಬೇರೆ ಯಾರಾದ್ರೂ? ಅದರಲ್ಲಿ ಟೈಮಿಂಗ್ಸ್ 7 o'clock ಇದೆ. ಹೌದೌದು, ಹೌದೌದು. ಯಾಕಂತಂದ್ರೆ ಅದು ಟೀಚರ್ಸ್ ಅವೈಲಬಿಲಿಟಿ ಬೇಕಲ್ಲ. ಈಗ ಅವರು ಬೇರೆ ದಿನಗಳಲ್ಲೆಲ್ಲ ಬೇರೆ ಎಲ್ಲ ಲೆವೆಲ್ 1 ಕ್ಲಾಸು ತಗೊಳ್ತಾರೆ. ಕೆಲವು ಟೀಚರ್ಸ್ ತುಂಬಾ ಬಿಸಿ, ಎಲ್ಲ ಟೀಚರ್ಸ್. ಹಾಗಾಗಿ ಅವರ ಒಂದು ಶೆಡ್ಯೂಲ್ ಹೇಗಿದೆ ಅದ್ರ ಪ್ರಕಾರ ಟೈಮಿಂಗ್ ಇಟ್ಟಿರ್ತಾರೆ. ಸೊ ಈಗ ಕರೆಂಟ್ಲಿ ಆ ಟೈಮ್ ಮಾತ್ರ ನಡೀತಾ ಇದೆ ಕನ್ನಡದಲ್ಲಿ. ಅಂದ್ರೆ ವೀಕ್ಲಿ 2 times ಮಾತ್ರ ಅಷ್ಟೇನಾ? ಸ್ಯಾಟರ್ಡೆ ಸಂಡೇ ಅಷ್ಟೇ. ಇದು ಬರೀ 2 ದಿನ. ಲೆವೆಲ್ 2 ಯಾವಾಗ್ಲೂ 2 ದಿನ, ಎಲ್ಲ ದಿನ ಇಲ್ಲ, 2 ದಿನ. ಓಕೆ ಮಾತಾಜಿ, ಥ್ಯಾಂಕ್ ಯು. ನಮಸ್ತೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ತೆ, ಹೇಳಿ. ಅದು ನಾನು ಕೆಲವು ಕ್ವಿಜ್ ಮಧ್ಯದಲ್ಲಿ ನಂದು ಸ್ಕಿಪ್ ಆಗಿದೆ, ಅದನ್ನ ಇನ್ನು ಫಿಲ್ ಮಾಡಿ ನಮ್ಗೆ ಇದು ಮಾಡ್ಬೋದಲ್ಲ ಮೇಡಮ್? ಮಾಡ್ಬೋದು, ಈಗಲೇ ಮಾಡಿ. ನೀವು ಇನ್ನೊಂದ್ 2-3 ದಿನ ಓಪನ್ ಇರುತ್ತೆ, ಅಷ್ಟೊತ್ತಿಗೆ ನೀವು ಎಲ್ಲರೂ ಫಿನಿಶ್ ಮಾಡಿ. ಯಾರು ಕಂಪ್ಲೀಟ್ ಆಗಿಲ್ಲ ಎಲ್ಲ ಫಿನಿಶ್ ಮಾಡಿ. ಅದಾದ್ಮೇಲೆ ಅದು ಕ್ಲೋಸ್, ಮತ್ತೆ ಏನ್ ಮಾಡ್ತಾರೆ, ಅದು ಕ್ಲೋಸ್ ಮಾಡ್ತಾರೆ. ಅಂದ್ರೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ಬೇಕಲ್ಲ. ಹಾಗಾಗಿ ಇನ್ನು 3 ದಿನದಲ್ಲಿ ಎಲ್ಲರೂ ಮುಗಿಸ್ಬಿಡಿ. ಮಾಡ್ಬೋದು. ಮತ್ತೆ ಅದು ಆಟೋ ಜನರೇಟೆಡ್, ನಾವು ಸರ್ಟಿಫಿಕೇಟ್ ನಾವು ಕೊಡುವಂತದ್ದಲ್ಲ, ನಿಮಗೆ ಅಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಓಕೆ, ಧನ್ಯವಾದಗಳು. ಮತ್ತೆ ತುಂಬಾ ಧನ್ಯವಾದಗಳು, ನಿಮ್ಗೆ ಒಳ್ಳೆ ಕ್ಲಾಸ್ ಮಾಡಿದ್ದೀರಿ ನಮ್ಗೆ. ಧನ್ಯವಾದ, ತುಂಬಾ ಧನ್ಯವಾದ. ಟೈಮ್ ನಮ್ದೆಲ್ಲ ಫುಲ್ ಚೇಂಜ್ ಆಗಿದೆ, ಇಲ್ಲಾಂದ್ರೆ ನಾವು ತಡ ಹೇಳುದು. ಈಗ ಕ್ಲಾಸ್ ಉಂಟು ಹೇಳಿ ಒಂದು 5 ಗಂಟೆಗೆ ಎದ್ದು ಎಲ್ಲ ರೆಡಿ ಆಗ್ಲಿಕ್ಕೆ ಆಗ್ತದೆ. ದಿನ ಎಲ್ಲ ಒಳ್ಳೆ ನಡೀತಾ ಇದೆ. ವೆರಿ ನೈಸ್, ವೆರಿ ನೈಸ್. ಅದ ಕಂಟಿನ್ಯೂ ಮಾಡಿ, ನೆಕ್ಸ್ಟ್ ಬ್ಯಾಚಿಗೂ ಹೋಗ್ಬೋದು. ಅಂದ್ರೆ ನೀವು ಲೆವೆಲ್ 2 ಮಾಡ್ತಾ ಲೆವೆಲ್ 1 ಸಹ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಆಯ್ತು, ಮಾಡ್ತೇವೆ ಮಾತಾಜಿ. ಹರೇ ಕೃಷ್ಣ. ಓಕೆ, ಲಕ್ಷ್ಮಣ್ ಸಿಂಗ್, ಧನ್ಯವಾದಗಳು. ವೆರಿ ನೈಸ್ ಎಕ್ಸ್ಪ್ಲನೇಷನ್ ಫಾರ್ ಯು. ಥ್ಯಾಂಕ್ ಯು ಫಾರ್ ಎ ಗ್ರೇಟ್ ಸ್ಪಿರಿಚುವಲ್ ಡಿಸ್ಕೋರ್ಸ್. ಧನ್ಯವಾದಗಳು ಸರ್. CS Ravindra, most of the time I was traveling but used to hear recorded ones, and whenever free attended live. It was great experience. Thank you. Hare Krishna. ಧನ್ಯವಾದಗಳು ರವೀಂದ್ರ ಅವರೇ. ಮಂಜುನಾಥ್ ಹಿರನಟ್, ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಧನ್ಯವಾದಗಳು. ಮಂಜಯ್ಯ ಹಿರೇನ್, ಧನ್ಯವಾದಗಳು. ಮಾನಸ ಕೋಟೆ, ತುಂಬಾ ಚೆನ್ನಾಗಿ ಅರ್ಥ ಹೇಳಿದ್ರಿ ಮಾತಾಜಿ. ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದಿರಾ, ಚೆನ್ನಾಗಿ ಅರ್ಥ ಆಗಿದೆ. ಐ ಆಮ್ ಅಟೆಂಡಿಂಗ್ ಫ್ರಮ್ USA. ನಾನು ಸೆಕೆಂಡ್ ಲೆವೆಲ್ಗೂ ಜಾಯ್ನ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಮಾನಸ ಅವರೇ. ಹರೇ ಕೃಷ್ಣ, ಧನ್ಯವಾದಗಳು. ಎಸ್, ಧನ್ಯವಾದಗಳು. ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ. ಮಾತಾಜಿ, ಇದು ಕ್ವಿಜ್ ಕಂಪ್ಲೀಟ್ ಆಗಿದ ತಕ್ಷಣ ಕೆಲವುದಲ್ಲಿ ವಾಲಂಟಿಯರ್ಸ್ ಬಂತು. ವಾಲಂಟಿಯರ್ಸ್ ಅಲ್ಲಿ ನಾನು 5 ಚೂಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಏನು ಫೆಸಿಲಿಟೇಟರ್ಸ್ ಅಂದ್ರೆ ನನಗೆ ಅದು ಗೊತ್ತಾಗ್ತಿಲ್ಲ ಏನು ಅಂತ. ಅಂಡ್ ಫೆಸಿಲಿಟೇಟರ್ ಅಂದ್ರೆ ಏನಂದ್ರೆ, ಈಗ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಅದು ನಡೀತಾ ಇದೆ, ಇದ್ರಲ್ಲಿ ಇನ್ನು ಕನ್ನಡದಲ್ಲಿ ಅಷ್ಟು ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಗೆ ಅಂತ ಹೇಳಿದ್ರೆ, ಈಗ 18 ದಿನದಲ್ಲಿ ಈಗ ಒಂದು 20 ನಂಬರ್ ನಿಮಗೆ ಅಂದ್ರೆ 50 ನಂಬರ್ ತರ ಕೊಡ್ತಾರೆ. ಸೊ ಅವರಿಗೆ ಎವ್ರಿ ಡೇ ನಾವು ಅಂದ್ರೆ ಒಂದು 18 ಡೇಸ್ ಏನಿದೆ, 18 ದಿನ ಅವ್ರಿಗೆ ಏನಾದ್ರೂ ತೊಂದರೆ ಇದ್ರೆ ನಾವು ಹೆಲ್ಪ್ ಮಾಡುವಂತದ್ದು. ಅಂದ್ರೆ ಕ್ವಿಜ್ ರಿಲೇಟೆಡ್ ಇರ್ಬೋದು, ಆ ರೀತಿ. ಬಟ್ ನಿಮ್ಗೆ ಅದು ಫುಲ್ ಸಪೋರ್ಟ್ ನಮ್ ಟೀಮ್ ಇಂದ ಸಿಗುವಂತದ್ದು. ಹಾಗೆ ಫೆಸಿಲಿಟೇಟರ್ ಅಂದ್ರೆ ನೀವು ಡೈರೆಕ್ಟ್ ಟಚ್ ಅಲ್ಲಿ ಇರ್ತೀರಾ ಅವರಿಗೆ, ಡಿವೋಟೀಸ್ ಜೊತೆ 18 ದಿನ, ಆ ರೀತಿ. ಇನ್ನೊಂದು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇದು ಟೆಕ್ನಿಕಲ್. ಅದು ನಿಮಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ನಂಬರ್ ಕೊಟ್ಟಿದ್ದೀರಲ್ಲ, ಅದೇ ಗ್ರೂಪಿಗೆ ಜಾಯ್ನ್ ಆಗಿದ್ದೀನಿ. 5 ಗ್ರೂಪ್ ಜಾಯ್ನ್ ಆಗಿದ್ದೀರಾ? ಓಕೆ, ವೆರಿ ನೈಸ್. 5 ಗ್ರೂಪ್ ಅಲ್ಲೂ ಕೂಡ ಜಾಯ್ನ್ ಆಗಿದ್ದೀನಿ. ವೆರಿ ನೈಸ್, ವೆರಿ ನೈಸ್. ಓಕೆ, ಬೇರೆ ಯಾವುದು? ಇನ್ನೆರಡು ವಾಲಂಟರಿ ಚಾಟ್. ಇದು ವಾಟ್ಸ್ಆಪ್ ಅಡ್ಮಿನ್ ಅಂಡ್ ಫಾರ್ಮ್ಸ್ ಅಂಡ್ ರಿಪೋರ್ಟ್ಸ್. ಓಕೆ. ಅಂಡ್ ಚಾಟ್, ಸಪೋರ್ಟ್ ಚಾಟ್. ಓಕೆ, ವೆರಿ ನೈಸ್, ವೆರಿ ನೈಸ್. ನೋಡಿ, ಯಾವ್ದಾರು ಅಂದ್ರೆ
ಕೃಷ್ಣ ಹೇಳುವಂತದ್ದು ಕೃಷ್ಣನ ನಾವು ಸೇವೆಯಿಂದ ಮಾತ್ರ ಅರ್ಥ ಮಾಡ್ಕೊಳ್ಳುವಂಥದ್ದು. ಓಕೆ, ನಾವು ಎಷ್ಟೇ ಓದಿ ಪುಸ್ತಕ ಮಾತ್ರ ಈಗ ಎಷ್ಟೋ ಜನ ಬರೀ ಎಷ್ಟೋ ವರ್ಷದಿಂದ ಇದ್ದಾರೆ ಕೃಷ್ಣ ಪ್ರಜ್ಞೆಯಲ್ಲಿ, ಬಟ್ ಏನಂದ್ರೆ ಅವರು ಸೇವೆಯಲ್ಲಿ ತೊಡಗಲ್ಲ. ನಾವು ನಾವು ಸೇವೆ ಕೃಷ್ಣ ಹೇಳುವಂತದ್ದು ಕೃಷ್ಣನ ನಾಮ ರೂಪ ಗುಣ ಎಲ್ಲವನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳುವಂಥದ್ದು. ಅಥ ಶ್ರೀ ಕೃಷ್ಣ ನಾಮಾದಿ ನಾಭವೇತ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಯದಃ. ಸೇವೆ 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 ಮಾಡೋದ್ರಿಂದಾನೇ ಕೃಷ್ಣನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಈಗ ನಾವು ಯಾವುದೇ ಇರ್ಬೋದು ಆ ಸೇವೆ. ಈಗ ನೀವು ಸೇವೆಯಲ್ಲಿ ತೊಡಗಿ ನಮ್ಗೆ ನಮ್ಗೆ ರಿಯಲೈಸೇಷನ್ ದೇವ್ರು ಕೊಡ್ತಾನೆ, ಕೃಷ್ಣ ಕೊಡ್ತಾನೆ. ಓಕೆನಾ? ತುಂಬಾ ಒಳ್ಳೇದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮೋಹಿತ್, ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಇತ್ತು. ಧನ್ಯವಾದಗಳು. ಧನ್ಯವಾದಗಳು ಮೋಹಿತ್. ಹರೇ ಕೃಷ್ಣ. ಗಿದ್ದೆ ಗೌಡ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ, ಯುವರ್ ಪ್ರೆಸೆಂಟೇಶನ್ ಅಂಡ್ ಎಕ್ಸ್ಪ್ಲನೇಷನ್ ವಾಸ್ ಎಕ್ಸಲೆಂಟ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ತುಂಬಾ ಧನ್ಯವಾದ ಎಲ್ಲರಿಗೂ. ಅಂದ್ರೆ ಈ ಸತಿ ನಮ್ದು ತುಂಬಾ ಸ್ಮಾಲ್ ಗ್ರೂಪ್, ಒಂದೇ ಗ್ರೂಪ್. ಯೂಶಲಿ ಕನ್ನಡದಲ್ಲಿ ಅಟ್ಲೀಸ್ಟ್ ಒಂದು 3-4 ಗ್ರೂಪ್ ಇರುತ್ತೆ. ನಮ್ಗೆ ಈ ಸತಿ ಅಲಾಟ್ ಆಗಿದ್ದು 6 ಗಂಟೆಗೆ ಬರೀ ಒಂದೇ ಗ್ರೂಪ್. ಆದ್ರೂ ಸಹ ಪರವಾಗಿಲ್ಲ. ಅಂದ್ರೆ ಇಷ್ಟು ಸ್ಟ್ರೆಂತ್ ಒಂದು 30 ಜನ ಎಂಡ್ ಆಗೋರ್ಗು ಬಂದ್ರು ಅಂದ್ರೆ ಐ ಮೀನ್ ಇಟ್ ಇಸ್ ಗುಡ್. ಅಟ್ಲೀಸ್ಟ್ ಅಷ್ಟು ಇಂಟ್ರೆಸ್ಟ್ ಇಂದ ಎಲ್ಲರೂ ಬಂದಿದ್ದೀರಾ, ಒಂದ್ 15 ದಿನ ಕೇಳಿದ್ದೀರಾ. ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಹಾಗೂ ರಾಧಾ ಗೋವಿಂದ್ ತಮ್ಮೆಲ್ಲರಿಗೂ ಭಕ್ತಿಯಲ್ಲಿ ಮುಂದೆ ಹೋಗಕ್ಕೆ ಅನುಗ್ರಹ ಕೊಡ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಹರೇ ಕೃಷ್ಣ. ಎಲ್ಲರೂ 3 ಸತಿ ಹರೇ ಕೃಷ್ಣ. ಹರೇ ಕೃಷ್ಣ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ನಾಳೆ ದಿನ ಧನ್ಯವಾದ. ನಾಳೆ ಶಿಕ್ಷಾಷ್ಟಕಂ ಇದೆ 6 ಗಂಟೆಗೆ. ಓಕೆನಾ? ಎಲ್ಲರೂ ಬನ್ನಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ.